नूर मुहम्मद सल्लल्लाहु ला इलाहा इल्लल्लाह या रसूल अल्लाह या हबीब अल्लाह पुकारो या रसूल अल्लाह या हबीब अल्लाह। ಸೈಯದ್ ಮದನಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ಸೈಯದ್ ಮದನಿ ಪ್ರೌಢಶಾಲೆ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟಿನ ಅಧೀನದಲ್ಲಿ ನಡೆಸಲ್ಪಡುತ್ತಿರುವಂತಹ ಈ ವಿದ್ಯಾಸಂಸ್ಥೆಗಳಲ್ಲಿ ಕಳೆದ 5 ವರ್ಷಗಳಿಂದ ನಮ್ಮ ವಿದ್ಯಾರ್ಥಿಗಳಿಗೆ ಸಮವಸ್ತ್ರ ವಿತರಣಾ ಕಾರ್ಯಕ್ರಮವನ್ನ ನಮ್ಮ ಶಾಲಾಭಿವೃದ್ಧಿ ಸಮಿತಿಯ ಸದಸ್ಯರು ಊರಿನ ದಾರಿಗಳಿಂದ ಮಾಡುತ್ತಾ ಇದ್ದಾರೆ. ಇದೆಲ್ಲದಕ್ಕೂ ಪ್ರೇರಣೆ ನಮ್ಮೆಲ್ಲರ ಆತ್ಮೀಯ ಮಿತ್ರ ದ ಗ್ರೇಟ್ ಸನ್ ಆಫ್ ಇಂಡಿಯಾ, ನನ್ನ ಆತ್ಮೀಯರು, ನಮ್ಮೆಲ್ಲರ ಹಿತಚಿಂತಕರು, ಸದಾ ಹಸನ್ಮುಖದ ರಾಜಕಾರಣಿಯಾದಂತಹ ಸನ್ಮಾನ್ಯ ಶ್ರೀ UT ಖಾದರ್ ಅವರಾಗಿದ್ದಾರೆ. ಇವತ್ತಿನ ಈ ಕಾರ್ಯಕ್ರಮವನ್ನು ನಾವು 10 ತಾರೀಕಿಗೆ ಇಟ್ಟುಕೊಂಡಿದ್ದೇವೆ. 10 ತಾರೀಕಿಗೆ ಮಾಡಿದಂತ ಈ ಕಾರ್ಯಕ್ರಮ UT ಖಾದರ್ ಅವರ ದಿವ್ಯ ಹಸ್ತದಿಂದಲೇ ಸಮವಸ್ತ್ರ ವಿತರಿಸಬೇಕು ಎಂಬಂತ ಒಂದು ಆಕಾಂಕ್ಷೆಯಿಂದ ಕೇಳಿಕೊಂಡಂತೆ ಈ ದಿವಸದ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಆದರೆ ಈ ಕಾರ್ಯಕ್ರಮವನ್ನು ನಾವು ಸೆಟ್ ಮಾಡಲಿಕ್ಕೆ ನಮಗಿದ್ದಂತ ಸಮಯ 2 ದಿವಸಗಳು ಮಾತ್ರ. ಮಾನ್ಯ ಸ್ಪೀಕರ್ ಅವರು ಕೇಳಿದರು, ಹೇಗೆ ನಿನಗೆ ಮಾಡಬಹುದಾ ಅಂತ. ಖಂಡಿತ ಮಾಡ್ತೇನೆ ಸರ್ ಅಂತ ಹೇಳಿ, ಅದಕ್ಕೆ ಬೇಕಾದಂತ ಎಲ್ಲ ವ್ಯವಸ್ಥೆಗಳನ್ನು ಮಾಡುತ್ತೇನೆ. ಅದು ಏನದು ಮಾಡುತ್ತೇನೆ ಅಂತ ಹೇಳಿದ್ರೆ ಹೇಗೆ ಅಂತ ಹೇಳಿದ್ರೆ ಅದಕ್ಕೆ ಪ್ರೇರಣೆ UT ಖಾದರ್ ಅವರು. ಯಾವುದೇ ಒಂದು ಕಾರ್ಯಕ್ರಮ ಅವರು ಹಿಡಿದರೆ ಅದಕ್ಕೆ ಟೈಮ್ ಲಿಮಿಟೇಷನ್ ಇಲ್ಲ, ಅದರ ಒಳಗೆ ಮಾಡಿ ಮುಗಿಸ್ತಾರೆ ಅವರು. ಅದು ನಮ್ಮ
ಯುವಕರಿಗೆ, ಬಹುಶಃ ನಮ್ಮ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಒಂದು ಪ್ರೇರಣೆಯಾಗಿದ್ದಾರೆ. UT ಖಾದರ್ ಅವರ ಬಗ್ಗೆ ನಾವು ಏನನ್ನು ಪರಿಚಯ ಮಾಡಬೇಕಿದ್ದದಿಲ್ಲ. ಇವತ್ತು ಮಾತು ಬರಲಿಕ್ಕೆ ಪ್ರಾರಂಭಿಸಲಿಕ್ಕೆ 2 ವರ್ಷದ ನಂತರವೂ ಚಿಕ್ಕ ಮಕ್ಕಳ ಹತ್ರ ನಾವು UT ಖಾದರ್ ಯಾರು ಅಂತ ಕೇಳಿದ್ರೆ ಫೋಟೋ ತೋರಿಸಿ ಆ ಫೋಟೋವನ್ನು ತೋರಿಸ್ತಾರೆ ಖಾದರ್ ಅವರು ಅಂತ. ಅದು ದೊಡ್ಡವರಾಗಬೇಕು ಅಂತೇಳಿ ಇಲ್ಲ. ಯಾಕೆ ನಾನು ಹೇಳಿದೆ ಅಂತ ಹೇಳಿದ್ರೆ, ಇವತ್ತು ಕರ್ನಾಟಕ ರಾಜ್ಯದ 1ನೆಯ ಸ್ಥಾನದಲ್ಲಿರುವವರು ರಾಜ್ಯಪಾಲರು, 2ನೇ ಸ್ಥಾನದಲ್ಲಿರುವವರು ಸ್ಪೀಕರ್, ಅದರ ನಂತರ ಉಳಿದಂತ ಎಲ್ಲ ನಮ್ಮ ರಾಜಕಾರಣಿಯ ವ್ಯವಸ್ಥೆ ಬರುತ್ತೆ. ಹಾಗೆ ಇದ್ದರೂ ಯಾರ ಮನೆಗೆ ಹೋದರೂ ಅಲ್ಲಿ ಒಂದು 40 ದಿವಸದ ಒಂದು ಮಗು ಇದ್ದರೂ ಆ ಮಗುವಿಗೆ ಅಮ್ಮನಾಗಿ ಎತ್ತಿ ಕಂಕುಳಲ್ಲಿ ಇಡುವಂತಹ ಒಂದು ವ್ಯಕ್ತಿ ಇದ್ರೆ ಅದು UT ಖಾದರ್ ಅವರು ಅಂತೇಳಿ ನಾವು ಹೆಮ್ಮೆಯಿಂದ ಹೇಳ್ಬೋದು. ನಾವು ಸಂತೋಷ ಪಟ್ಟುಕೊಳ್ಬೇಕು. ಯಾಕೆಂತ ಹೇಳಿದ್ರೆ, ಒಂದು ದಿವಸ ನಾವು ಹೀಗೆ ಬ್ಯಾಂಗ್ಳೂರಿಗೆ ಹೋದಾಗ ನಮಗೆಲ್ಲ ಕೆಲವು ಅಧಿಕ ಪ್ರಸಂಗಗಳಲ್ಲಿ ಇರ್ತದೆ. ಅವರ ಕಾರಿನ ಡ್ರೈವರ್, ಈಗೆಲ್ಲ ಅವರು ಸಚಿವರಾಗಿರುವಾಗ ಅವರ ಕಾರಿನ ಡ್ರೈವರ್ ಹತ್ರ ಹೋಗಿ ನಾವು ಮಾತಾಡಿದೆವು, ಹೇಗೆ ನಮ್ಮ ಸಾಹೇಬರು ನಮ್ಮ ಊರಿನವರು ಅಂತ. ಅವರು ಚಿನ್ನ ಸರ್ ಅಂತ ಹೇಳಿದ್ರು. ಯಾಕೆ ನೀವು ಚಿನ್ನ ಅಂತ ಹೇಳ್ತೀರಿ? ಅವರು ಬೆಳಗಿನ ರಾತ್ರಿಯವರೆಗೆ ಖಾಲಿ ರನ್ನಿಂಗ್ನಲ್ಲೇ ಇರ್ತಾರೆ, ನಿಮಗೆ ಕಷ್ಟ ಅಲ್ಲವಾ ಅಂತ. ಇಂಥ ರಾಜಕಾರಣಿಯೊಟ್ಟಿಗೆ ಕೆಲಸ ಮಾಡಲಿಕ್ಕೆ ನಾವು ಪುಣ್ಯ ಮಾಡಿದ್ದೇವೆ ಸರ್, ಯಾವುದೋ ಒಂದು ಜನ್ಮದಲ್ಲಿ ಮಾಡಿದ್ದೇವೆ, ನಮಗೆ ಬೇಸರ ಇಲ್ಲ, ನಮಗೆ ಸಂತೋಷವಾಗ್ತದೆ. ಅವರು ಎಲ್ಲರನ್ನು ಕೂತ್ಕೊಳಿಸಿ ಮಾತನಾಡಿಸುವಂತ ಒಂದು ವ್ಯಕ್ತಿತ್ವವನ್ನು ಹೊಂದಿದವರು, ಆದುದರಿಂದ ನಾವು ಹೆಮ್ಮೆ ಪಟ್ಟುಕೊಳ್ತಿದ್ದೇವೆ. ನಾವೆಲ್ಲ ನಮ್ಮ ಲಾಭಕ್ಕಾಗಿ ಹೇಳ್ಬೋದು. ಇದು ಒಂದು ಸರ್ಕಾರಿ ಉದ್ಯೋಗ ಅಷ್ಟ ಹೇಳ್ಬೇಕಿದ್ರೆ ಬಹುಶಃ ಉಳ್ಳಾಳದಲ್ಲಿರುವಂತ ನಾವೆಲ್ಲರೂ ಏನಾಗಿದ್ದೇವೆ ಅಂದ್ರೆ ಪುಣ್ಯವಂತರಾಗಿದ್ದೇವೆ. ವಿರೋಧ ಇರುತ್ತೆ, ವಿರೋಧ ಇಲ್ಲದೆ ಯಾವುದೇ ಕೆಲಸಗಳು ಆಗುವುದಿಲ್ಲ. ಯಾವುದೇ ಕೆಲಸ ಆಗ್ಬೇಕಿದ್ದರೂ ಒಂದು ವಿರೋಧ ಬೇಕು. ಆ ವಿರೋಧಕ್ಕೆ ಇದ್ದಾಗ ಮಾತ್ರ ನಮ್ಮ ಕೆಲಸ ಯಶಸ್ವಿ ಆಗ್ತದೆ. ಯಾಕಂದ್ರೆ ನಮ್ಮ ಇಸ್ಲಾಮಿ ಚರಿತ್ರೆಯಲ್ಲಿ ಉಮರ್ ಬಿನ್ ಖತ್ತಾಬ್ ರಲಿಯಲ್ಲಾಹು ಅನ್ಹು ಖಿಲಾಫತ್ ವಹಿಸಿಕೊಳ್ಳುವಂತಹ ಸಂದರ್ಭದಲ್ಲಿ ಅವರು ಖಿಲಾಫತ್ ವಹಿಸಿಕೊಳ್ಳಿಕ್ಕೆ ಹೋಗುದಿಲ್ಲ, ನನಗೆ ಬೇಡ ಅಂತ ಹೇಳ್ತಾರೆ. ಯಾಕಂದ್ರೆ ಅಲ್ಲಿ ಆ ಸಮುದಾಯ ಅರೇಬಿಯಾದಲ್ಲಿರುವಂತಹ ಎಲ್ಲ ಜನರು ಉಮರ್ ಖಲೀಫರಾಗಬೇಕು ಅಂತೇಳಿ ಆಸೆ ಪಟ್ಟವರನ್ನು ಎಲ್ಲರೂ ಹೇಳ್ತಾರೆ ಅಂತೆ, ಉಮರ್ ಆಗ್ಬೇಕು, ವಿರೋಧ ಇಲ್ಲ ಅಂತೇಳಿ. ಆಗ ಉಮರ್ ಬಿನ್ ಖತ್ತಾಬ್ ರಲಿಯಲ್ಲಾಹು ಅನ್ಹು ಹೇಳ್ತಾರೆ ಅಂತ, ನಾನು ಖಲೀಫನಾಗ್ಲಿಕ್ಕೆ ಬರುವುದಿಲ್ಲ ಅಂತ. ಆಗ ಆ ಸೇರಿದಂತ ಲಕ್ಷಾಂತರ ಜನರ ಮಧ್ಯದಲ್ಲಿ ಒಂದು ಅಜ್ಜಿ ಎದ್ದು ನಿಂತು ಜಲಪಿಸುವ ಖಡ್ಗದೊಂದಿಗೆ ಹೇಳ್ತದಂತೆ, ಇಸ್ಲಾಮಿ ತತ್ವಾದರ್ಶಗಳಿಗೆ ಎಲ್ಲಿಯಾದರೂ ವಿರೋಧವನ್ನು ಉಮರ್ ವ್ಯಕ್ತಪಡಿಸಿದರೆ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ತತ್ವಾದರ್ಶಗಳು ಏನಿದೆ ಆ ತತ್ವಾದರ್ಶಗಳಿಗೆ ವಿರುದ್ಧವಾದಂತಹ ಯಾವುದೇ ಚಟುವಟಿಕೆಗಳನ್ನು ಉಮರ್ ಮಾಡಿದರೆ ನಾನು ಅವರ ತಲೆಯನ್ನ ಈ ಕತ್ತಿಯಿಂದ ತೆಗೆಯುತ್ತೇನೆ. ಆಗ ಉಮರ್ ಬಿನ್ ಖತ್ತಾಬ್ ರಲಿಯಲ್ಲಾಹು ಅನ್ಹು ಹೇಳ್ತಾರಂತೆ, ಖಂಡಿತವಾಗಿಯೂ ನಾನು ಖಿಲಾಫತ್ ವಹಿಸ್ಕೊಳ್ತೇನೆ, ಯಾಕಂದ್ರೆ ನನಗೆ ವಿರೋಧ ಉಂಟು ಅಂತೇಳಿ ಆಯ್ತಲ್ಲ, ನಾನು ವಿರೋಧ ಇದ್ದಾಗ ಅದನ್ನು ಚಾಲೆಂಜ್ ಆಗಿ ಮಾಡ್ತೇನೆ ಅಂತ. ಆ ಒಂದು ಸನ್ನಿವೇಶದಲ್ಲಿ ಬಂದವರು UT ಖಾದರ್ ಅವರು ಅಂತೇಳಿ ನಾವು ಹೇಳ್ಬೋದು. ಯಾವುದೇ ವಿರೋಧಗಳಿರಲಿ, ಅವ್ರು ಹೇಳ್ತಾರೆ ನನ್ನನ್ನು ವಿರೋಧಿಸುವುದು ನನ್ನನ್ನು ಪ್ರೀತಿಯಿಂದ ಅಂತ. ನಮಗೆ ಎಲ್ಲರಿಗೂ ನಮ್ಮ ಎಜುಕೇಶನ್ ಡಿಪಾರ್ಟ್ಮೆಂಟ್ಗೆ ಇರ್ಬೋದು, ಟೀಚರ್ಸ್ಗಿರ್ಬೋದು, ಬುದ್ಧಿವಂತರಿಗಿರ್ಬೋದು, ಆಡಳಿತ ನಡೆಸುವವರಿಗಿರ್ಬೋದು, ಒಂದು ಮಾತು ಅವರು ಹೇಳಿದ್ದನ್ನು ನಾನು ಇವತ್ತು ನೆನಪಿಸ್ತೇನೆ. ಬಹುಶಃ ಅವರು ಬೈ ಎಲೆಕ್ಷನ್ ನಲ್ಲಿ MLA ಆದರು. MLA ಆದಂತ ಸಮಯದಲ್ಲಿ ಉಳ್ಳಾಳದ ಪಂಚಾಯತಿನ ಬಳಿಯಲ್ಲಿ ಒಂದು ಬ್ಯಾನರ್ ಹಾಕಿದ್ರು. ಆ ಬ್ಯಾನರ್ ಅನ್ನು ರಾತ್ರಿ ಯಾರ ಹರಿದರು. ಮರುದಿವಸ ನಾವು ಅವರಲ್ಲಿ ಮಾತನಾಡುವಾಗ ಅವರು ನನಗೆ ಹೇಳ್ತಾರೆ, ಹರಿಯಲಿ ಪರವಾಗಿಲ್ಲ ಅಂತ. ಅವರು ಹರಿದದ್ದು ನನಗೆ ಪ್ರೇರಣೆಯಾಗಬಹುದು. ಇದೇ ಬ್ಯಾನರು ಇಡೀ ಕರ್ನಾಟಕ ರಾಜ್ಯದಾದ್ಯಂತ ಬಹುಶಃ ಎಲ್ಲ ಜಂಕ್ಷನ್ಗಳಲ್ಲಿ ಕಾಣಬಹುದು. ನೀವು ಯಾರು ಅದಕ್ಕೆ ಪ್ರತಿಕ್ರಿಯೆ ಕೊಡ್ಲಿಕ್ಕೆ ಹೋಗ್ಬೇಡಿ. ಅವರು ಹೇಳಿದ ಮಾತಿನ ಇನ್ನೊಂದು ಎಲೆಕ್ಷನ್ ನಲ್ಲಿ ಅವರು ಶಾಸಕರಾಗಿ, ಸಚಿವರಾಗಿ, ಅದರಲ್ಲೂ ಆರೋಗ್ಯ ಸಚಿವರಾಗಿ ಇಡೀ ಕರ್ನಾಟಕ ರಾಜ್ಯದಾದ್ಯಂತ ಒಬ್ಬ ಕ್ಯಾಬಿನೆಟ್ ಮಿನಿಸ್ಟರ್ ಆಗಿ ಅವರ ಫೋಟೋ, ಅವರ ಬ್ಯಾನರು ಬೀದಿಗಳಲ್ಲಿ ರಾರಾಜಿಸುವಂತಾಯಿತು. ಇದು ಅವರ ತಾಳ್ಮೆಯ ಪ್ರತಿಫಲ. ಇದು ನಾವೆಲ್ಲರೂ ಕಲಿಬೇಕಿದ್ದವರು. ನಮಗೇನಾದ್ರೂ ಒಂದು ಚಿಕ್ಕದು ಮಾಡಿದ ಕೂಡಲೇ ನಾವು ಜಗಳಕ್ಕೆ ಹೋಗ್ತೇವೆ, ನಮ್ಮ ಗುಂಪುಗಳನ್ನು ಕಟ್ಟಿಕೊಂಡು ಹೋಗ್ತೇವೆ. ಇದೆಲ್ಲವನ್ನು ಭಿನ್ನವಾಗಿಸಿಕೊಂಡು ಮಾಡುವಂತಹ ಒಂದು ವ್ಯವಸ್ಥೆ. ಅವರು ನಮ್ಮ ಸಮುದಾಯದ ಧ್ವನಿ. ಅವರು ಮಾತನಾಡುವಂತ ಸಮಯದಲ್ಲಿ ನಾವು ಹೇಳ್ತೇವೆ ನಮ್ಮ ಸಮುದಾಯಕ್ಕೆ ಏನು ಮಾಡಲಿಲ್ಲ ಅಂತ. ಅವರು ನಮ್ಮ ಸಮುದಾಯಕ್ಕಿಂತ ಜಾಸ್ತಿ ನಮ್ಮ ಸಂವಿಧಾನಕ್ಕೆ ಮಾಡಿದ್ದಾರೆ ಅಂತ ನಾವು ಅವ್ರನ್ನ ಹೇಳ್ಬೋದು. ಯಾವಾಗ ಅವರು ಮಾತನಾಡುವಾಗಲೂ ಹೇಳುವುದು ಏನಂತ ಹೇಳಿದ್ರೆ, ನಾನು ಸಮುದಾಯದ
ನಾನು ಸಮುದಾಯದ ಪ್ರತಿನಿಧಿಯಾಗಿದ್ರು ನಾನು ಸಂವಿಧಾನ ಏನನ್ನು ಹೇಳಿದೆ ಅದನ್ನು ನಾನು ಮಾಡ್ತಾ ಇದ್ದೇನೆ. ಸಂವಿಧಾನದಲ್ಲಿ ಏನು ತಿಳಿಸಿದ್ದೇವೆ ಅದನ್ನು ನಾನು ಮಾಡ್ತೇನೆ ನನ್ನ ವಿಧಾನಸಭೆಯಲ್ಲಿ ನನ್ನ ಜನರಿಗೆ. ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಎಲ್ಲ ಸಮುದಾಯದವರಿಗೂ ಸಮಾನವಾದಂತಹ ಅವಕಾಶವನ್ನು ಕೊಡ್ತದೆ. ಅದನ್ನು ನಮ್ಮ MLA ರವರು ಎತ್ತಿ ಹಿಡಿತಾರೆ ಅಂತೇಳಿ ನಾನು ಭಾವಿಸ್ತಾ ಇದ್ದೇನೆ. ನಮಗೆಲ್ಲರಿಗೂ ಗೊತ್ತಾಗಿದೆ. ಇನ್ನು ಒಂದು ಪ್ರಶ್ನೆ, ಖಾದರನ್ನು ಯಾರಿಗೆ ಹೋಲಿಸಬಹುದು? ಖಾದರ್ ಅವರನ್ನು ಯಾರಿಗೆ ಹೋಲಿಸಬಹುದು ಅಂತ ನಿಜಲಿಂಗಪ್ಪ ಅವರಿಂದ ಹಿಡಿದು ಇಲ್ಲಿಯವರೆಗೆ ಬರುವಂತಹ ರಾಜಕಾರಣಿಗಳನ್ನು, ಅಥವಾ ನಮ್ಮ ಭಾರತ ದೇಶವು ಸ್ವತಂತ್ರ ಪಡೆದು ಇಲ್ಲಿಯವರೆಗೆ ಬಂದಂತ ರಾಜಕಾರಣಿಗಳಲ್ಲಿ ಖಾದರ್ ಅವರನ್ನು ಯಾರಿಗೆ ಹೋಲಿಸಬಹುದು ಅಂತ ಕೇಳಿದರೆ, ಖಾದರ್ ಅವರನ್ನು ಹೋಲಿಸಲಿಕ್ಕೆ ಈ ಪ್ರಪಂಚದಲ್ಲಿ ಒಂದು ವ್ಯಕ್ತಿ ಇದ್ದರೆ ಅದು UT ಖಾದರ್ ಮಾತ್ರ. ಅವರನ್ನು ಅವರಿಗೆ ಹೋಲಿಸಬೇಕು. ನಾನು ಅವರಾಗೆ ಅಲ್ಲ ಅಂತ ಒಂದು ಸಮಯದಲ್ಲಿ ನಮ್ಮ ವಿಧಾನ ಪರಿಷತ್ ಸಭೆಯಲ್ಲಿ ಕಳೆದ ಅವರ ಟೈಮಿನಲ್ಲಿ ಒಂದು ಗಲಾಟೆ ಆಯಿತು. ಆಗ ಗಲಾಟೆ ಆಗುವಂತ ಸಮಯದಲ್ಲಿ ನಾನು ಅವರ ಹತ್ರ ಕೇಳಿದೆ, ಸರ್ ನೀವು ಮಾತಾಡ್ಲಿಲ್ಲ ಅಂತ. ನಾನು ಅವರಾಗೆಲ್ಲ ಅಂತೇಳಿ, ನಾನು ಮಾತಾಡ್ಲಿಕ್ಕೆ ನಾನು ಅವರಾಗೆ ಅಲ್ಲ. ನನಗೂ ಮತ್ತು ಅವರಿಗೆ ಏನು ವ್ಯತ್ಯಾಸ ಇದೆ? ನಾನು ಸಂವಿಧಾನದಲ್ಲಿ ಏನು ಹೇಳಿದೆ ಅದರ ಬಗ್ಗೆ ಮಾತಾಡ್ತೇನೆ. ಅದು ಸಮಾನ ಹಕ್ಕನ್ನು ಕೊಟ್ಟಿದೆ, ಅದು ಎಲ್ಲರಿಗೂ ಕೊಡಲೇಬೇಕು ಅಂತ. ಅದು ನಮ್ಮ ಮಕ್ಕಳ ಶಿರವಸ್ತ್ರ ಇರ್ಬೋದು, ಪ್ರತಿಯೊಂದು ಇರ್ಬೋದು. ಸಂವಿಧಾನ ಏನನ್ನು ಹೇಳಿದೆ ಅದನ್ನು ನಾನು ಎತ್ತಿ ಹಿಡಿತೇನೆ, ನನ್ನ ತಲೆ ಹೋದ್ರೂ ಪರವಾಗಿಲ್ಲ ಅಂತ ಒಬ್ಬ ರಾಜಕಾರಣಿ ಇವತ್ತು ಉಳ್ಳಾಳದಲ್ಲಿ ನಮಗೆ ಸಿಕ್ಕಿದ್ದಾರೆ. ಅವರಿಗೆ ಕರುಣಾಮಯನಾದ ಅಲ್ಲಾಹನು ದೀರ್ಘ ಆಯುಷ್ಯವನ್ನು ಕೊಡ್ಲಿ ಅಂತ ನಾವು ಪ್ರಾರ್ಥಿಸಬೇಕು. ಆಮಿ ಹೇಳ್ಬೇಕು ನಮ್ಮ ಮಕ್ಕಳು, ಅವರಿಗೆ ದೀರ್ಘ ಆಯುಷ್ಯವನ್ನು ಕೊಡ್ಲಿ ಅಂತ ನಾವು ಪ್ರಾರ್ಥಿಸಬೇಕು. ಅದೇ ರೀತಿಯಲ್ಲಿ ಅವರಿಗೆ ಉತ್ತಮ ಆರೋಗ್ಯ ಕೊಡ್ಲಿ ಅಂತ ನಾವು ಪ್ರಾರ್ಥಿಸಬೇಕು. ನಮ್ಮ ಆಸೆ ಇದೆ. ನಮ್ಮ ಅಧ್ಯಕ್ಷರಾದ ಹನೀಫಾಜಿ ಅವರಿದ್ದಾರೆ, ನಾವೆಲ್ಲ ಅವರು ವಿನ್ನಾದ ದಿವಸ ಒಂದು ಕಡೆ ಅವರ ಮನೆಯಲ್ಲಿ ಕೂತು ಮಾತಾಡಿದ್ದೇವೆ. ಏನಂತ ಹೇಳಿದ್ರೆ, ಅವರು ಮುಂದೆ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು. ಇದು ನಮ್ಮೆಲ್ಲರ ಆಸೆ. ನಾವು ಅವರಲ್ಲಿ ಹೇಳಿದ್ದೇವೆ, ಸರ್ ನೀವು ನಮ್ಮ ಎಜುಕೇಶನ್ ಮಿನಿಸ್ಟರ್ ಆಗಿ ಬರಬೇಕು ಅಂತ. ಕಳೆದ ಸಲದಲ್ಲಿ ನಾವು ಅವರಿಗೆ ಕೇಳಿದ್ದೀವಿ ಎಜುಕೇಶನ್ ಮಿನಿಸ್ಟರ್ ಆಗಿ ಬರಬೇಕು ಅಂತ. ಆದ್ರೆ ಅವ್ರು ಏನ್ ಮಾಡಿದ್ದಾರೆ, ನಮಗೆಲ್ಲ ಸವಾಲು ಒಡ್ಡಿದ್ದಾರೆ. ನಾನು ಖಾಲಿ ಎಜುಕೇಶನ್ ಮಿನಿಸ್ಟರ್ ಮಾತ್ರ ಅಲ್ಲ, ಇವತ್ತು 32, 34 ಏನು ಇಲಾಖೆ ಇದೆ ಎಲ್ಲ ಇಲಾಖೆಯು ನನ್ನ ಕೈಗಳಿಗಿದೆ. ಯಾವ ಇಲಾಖೆ ಯಾವ ಕೆಲಸವನ್ನು ಮಾಡಬಹುದು ಅಂತ. ಅವರು ಒಂದು ವೇಳೆ ಶಿಕ್ಷಣ ಮಂತ್ರಿ ಆಗಿದ್ದರೆ ಖಾಲಿ ಶಿಕ್ಷಣ ವ್ಯವಸ್ಥೆಗೆ ಮಾತ್ರ ಮಾಡಿ ಬರಬಹುದಿತ್ತು. ಆದ್ದರಿಂದ ನಮ್ಮೆಲ್ಲರ ಆಸೆ ಮುಂದಿನ ದಿವಸಗಳಲ್ಲಿ ಅವರು ಕರ್ನಾಟಕದ ಮುಖ್ಯಮಂತ್ರಿಗಳಾಗಲಿ, ಅವರ ಎಲ್ಲ ಪ್ರತಿಭೆಗಳು ಕರ್ನಾಟಕವನ್ನು ಬಿಟ್ಟು ನಮ್ಮ ಕೇಂದ್ರಕ್ಕೆ ಹೋಗ್ಲಿ, ಅಲ್ಲಿಯೂ ಅವರು ರಾರಾಜಿಸಲಿ ಅಂತೇಳಿ ಸೈಯದ್ ಮದನಿ ಅವರ ಬರ್ಕತಿನಿಂದ ಅಲ್ಲಾಹನು ಅವರಿಗೆ ಅನುಗ್ರಹವನ್ನು ಕೊಡ್ಲಿ ಅಂತೇಳಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ಆತ್ಮೀಯತೆಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ನಾವು ಈಗಾಗಲೇ ತಿಳಿಸಿದಂತೆ ನಮ್ಮ ವಿದ್ಯಾರ್ಥಿಗಳಿಗೆ ಇಸ್ಮಾಯಿಲ್ ಹಾಜಬ್ಬರವರು ನಮ್ಮ ಶಾಲೆಯ ಸಂಚಾಲಕರಾದ ಮೇಲೆ ಆಜಿ ಮೊಹಮ್ಮದ್ ತೋಹರ್ ಅವರು ಉಳ್ಳಾಳ ಜುಮಾ ಮಸೀದಿಯ ಕಾರ್ಯದರ್ಶಿಗಳಾಗಿದ್ದಂಥ ಸಮಯದಲ್ಲಿ ನನ್ನ ಶಾಲೆಯ ಕಚೇರಿಯಲ್ಲಿ ಬಂದು ಮಾತಾಡಿದರು. ಮಾಸ್ಟರ್ ಮಕ್ಕಳಿಗೆ ಯೂನಿಫಾರ್ಮ್, ನಾನು ಹೇಳಿದೆ ನಂಗೆ ಮಕ್ಕಳಿಗೆ ಯೂನಿಫಾರ್ಮ್ ಕೇಳಿ ಕೊಡ್ತಾ ಇದ್ದೇವೆ, ಬೇರೆಯವರಿಂದಲೂ ಸ್ವಲ್ಪ ಕೇಳಿ ಕೊಡ್ತಾ ಇದ್ದೇವೆ. ಅದಕ್ಕೆ ಅವರು ಹೇಳಿದ್ರಲ್ಲ, ನಾವು ಎಲ್ಲ ಮಕ್ಕಳಿಗೂ ಯೂನಿಫಾರ್ಮ್ ಕೊಡಬೇಕು. ಆ ಸಮಯದಲ್ಲಿ ಅವರೇ ಯಾರಿಂದಲೂ ಕೇಳದೆ ಅವರು 2-3 ಸೇರಿಕೊಂಡು ಯೂನಿಫಾರ್ಮ್ ಕೊಡುವ ವ್ಯವಸ್ಥೆ ಮಾಡಿದರು. ಅದರ ನಂತರ ಇಲ್ಲಿಯವರೆಗೆ ಸತತವಾಗಿ ನಮ್ಮ ಮಕ್ಕಳಿಗೆ 2 ಜೊತೆ ಯೂನಿಫಾರ್ಮ್ ಅನ್ನ ನಮ್ಮ ಶಾಲಾಭಿವೃದ್ಧಿ ಸಮಿತಿಯವರು ಊರಿನವರ ಸಹಕಾರದಲ್ಲಿ ನೀಡ್ತಾ ಇದ್ದಾರೆ. ಊರಿನವರ ಸಹಕಾರದಿಂದ ನೀಡ್ತಾ ಇದ್ದಾರೆ ಉಚಿತವಾಗಿ. ನಾನು ಆಗಲೇ ಒಮ್ಮೆ ಹೇಳಿದೆ, ನಮ್ಮ ಶಾಲೆಗೆ ಬರುವಂತ ಮಕ್ಕಳು ಎಲ್ಲ ಪಾಪದವರು. ಆದ ಕಾರಣ ಪಾಪದವರನ್ನು ಆಯ್ಕೆ ಮಾಡುವಂತ ಈ ಪ್ರಕ್ರಿಯೆ ನಮ್ಮಲ್ಲಿಲ್ಲ. ಅವರಿಗೆ ಹಸಿರು ಕಾರ್ಡು, ಅವರಿಗೆ ಇನ್ನೊಂದು ಕಾರ್ಡು, ಮತ್ತೊಂದು ಕಾರ್ಡು ಯಾವುದನ್ನ ನಾವು ಆಯ್ಕೆ ಮಾಡುವಂತ ವ್ಯವಸ್ಥೆ ಇಲ್ಲ. ಎಲ್ಲ ಮಕ್ಕಳು ಪಾಪದವರು. ಈ ಸಲ ಅದೇ ರೀತಿಯಲ್ಲಿ ಈ ಸಲದಲ್ಲಿ ನಾವು ಏನ್ ಮಾಡಿದ್ದೇವೆ ಅಂತ ಹೇಳಿದ್ರೆ, ಸಾಧಾರಣ 3,80,000 ರೂಪಾಯಿಗಳ ಯೂನಿಫಾರ್ಮ್ ಅನ್ನು ತಂದೆವು. ಆ ತರುವಲ್ಲಿ ಬಹಳಷ್ಟು ಪ್ರಾಮುಖ್ಯವಾದಂತಹ ಪಾತ್ರ ವಹಿಸಿದವರು ಆಜಿ ಮೊಹಮ್ಮದ್ ತೋಹರ್ ಅವರು, ಇಸ್ಮಾಯಿಲ್ ಹಾಜಬ್ಬರ್ ಅವರು, ನನ್ನ ವಿದ್ಯಾರ್ಥಿ, ನನಗೆ ಹೆಮ್ಮೆ ಇದೆ, ಮತ್ತೆ ಮಾತಾಡುವಾಗ ಹೇಳ್ತೇನೆ, ಇಮ್ತಿಯಾಜ್, ಅದೇ ರೀತಿಯಲ್ಲಿ ಶೌಕತ್ ಶೌರಿ ಅವರು, ಹೀಗೆ ಕೆಲವು ದಾನಿಗಳೆಲ್ಲ ಸೇರಿ ನಾವು ಮಾಡಿದ್ದೇವೆ. ಆ ಸಮಯದಲ್ಲಿ ನಾವು ಏನ್ ಮಾಡುದು ಅಂದ್ರೆ 3,70,000 ರೂಪಾಯಿದು ಬಟ್ಟೆ ಆಯ್ತು ಬ್ಯಾಂಗ್ಳೂರಲ್ಲಿ ಪರ್ಚೇಸ್ ಮಾಡುವಾಗ. ಆಗ ನಮ್ಮ ಕಮಿಟಿಯವರು ಹೇಳಿದರು ಏನಂತ ಹೇಳಿದ್ರೆ, ಇಲ್ಲ ಇದು ಇಂಗನಮೆ ಕೊಡ್ತಾರೆ ಮಕ್ಕ ತುಣುಪಾಟು ಅಂತ, ಮಕ್ಕಳು ಹೊಲಿಸಲಿ, ನಾವು ಹೀಗೆಲ್ಲ ಕೊಟ್ಟು ಬಿಡುವ ಅಂತ. ನನಗೆ ಸಮಾಧಾನ ಆಗ್ಲಿಲ್ಲ. ಆದ್ರೂ ನಾನು ಏನ್ ಮಾಡಿದೆ ಅಂತ ಹೇಳಿದ್ರೆ ಸುಮ್ಮನೆ ಇದ್ದೆ.
ಸೈಯದ್ ಮದನಿಯವರ ಪವಾಡ ಕರಾಮತ್ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ, ಸೈಯದ್ ಮದನಿಯವರು ಉಳ್ಳಾಳಕ್ಕೆ ಬಂದದ್ದು ಬಸ್ಸಲ್ಲಿ ಬಂದದ್ದಲ್ಲ, ಫ್ಲೈಟ್ ಅಲ್ಲಿ ಬಂದದ್ದಲ್ಲ, ಟ್ರೈನ್ ಅಲ್ಲಿ ಬಂದದ್ದಲ್ಲ, ಶಿಪ್ ನಲ್ಲಿ ಬಂದದ್ದಲ್ಲ. ಅವರು ನಮಾಜ್ ಮಾಡುವಂತಹ ಒಂದು ಮುಸಲ್ಲೆಯನ್ನ ಸಮುದ್ರದಲ್ಲಿ ಹಾಸಿ, ನಮಾಜ್ ಮಾಡುವಂತ ಮುಸಲ್ಲೆಯನ್ನು ಸಮುದ್ರದಲ್ಲಿ ಹಾಸಿ ಉಳ್ಳಾಳಕ್ಕೆ ಬಂದವರು. ಅದು ಅವರ ಕರಾಮತ್. ಅದೇ ರೀತಿ ನಾನು ಪ್ರೇಯರ್ ಮಾಡಿದೆ, ಅಲ್ಲಾಹುವೇ ಸೈಯದ್ ಮದನಿ ಅವರ ಬರ್ಕತಿನಿಂದ ನನ್ನ ಮಕ್ಕಳಿಗೆ ಉಚಿತವಾಗಿ ಹೊಲಿಸಿಕೊಡ್ಲಿಕ್ಕೆ ಒಂದು ಸೆಟ್ ಹೊಲಿಸಿಕೊಡ್ಲಿಕ್ಕೆ ನೀನು ನನಗೆ ದಯ ತೋರಿಸಬೇಕು. ಆಗ ನನಗೆ ಒಂದು ದಿವಸದ ಬೆಳಿಗ್ಗೆ, ಒಂದು ದಿವಸ ಮಾರ್ನಿಂಗ್ ನನ್ನ ಒಬ್ಬ ಫ್ರೆಂಡ್ ಗಲ್ಫಿನಿಂದ ಡಾಕ್ಟರ್ ಸೈಯದ್ ರವರ ಒಂದು ನಂಬರ್ ಕಳಿಸಿದರು. ಮಂಗಳೂರಿನ ಪ್ರಖ್ಯಾತ ಹೃದಯ ತಜ್ಞ ಡಾಕ್ಟರ್ ಸೈಯದ್ ರವರು. ಯಾರು ಅಂತ ನನಗೆ ಗೊತ್ತಿಲ್ಲ, ನಾನು ಇವತ್ತು ನೋಡ್ಲಿಲ್ಲ, ಅವರು ನನಗೆ ಸಿಗ್ಲಿಲ್ಲ. ನಾನು ಅವರಿಗೆ ಒಂದು ವಾಯ್ಸ್ ಮೆಸೇಜ್ ಬಿಟ್ಟೆ, ಸರ್ ನಮ್ಮಲ್ಲಿ ಇಷ್ಟು ಮಕ್ಕಳಿದ್ದಾರೆ, ಪಾಪದ ಮಕ್ಕಳಿದ್ದಾರೆ, ಇಷ್ಟು ಯೂನಿಫಾರ್ಮ್ ತಂದು ಆಫೀಸ್ ರೂಮ್ ಅಲ್ಲಿ ಇಟ್ಟಿದ್ದೇನೆ, ಅದು ಹೊಲಿಸಿಕೊಡ್ಲಿಕ್ಕೆ ನೀವು ಮಾಡಬೇಕು. ನಾನು ಬೆಳಿಗ್ಗೆ 10 ಗಂಟೆಗೆ ಏನೋ ಫೋನ್ ಮಾಡಿದ್ದೇನೆ, 12 ಗಂಟೆಗೆ ನನ್ನ ಆಫೀಸಿನಲ್ಲಿ ಒಬ್ಬರು ಕೂತಿದ್ದಾರೆ, ನಜೀರ್ ಅಂತೇಳಿ, ಅವರ ರೆಪ್ರೆಸೆಂಟೇಟಿವ್ ಆಗಿ ನಜೀರ್ ಕೂತಿದ್ದಾರೆ. ಅವರು ಬಂದು ಹೇಳಿದರು, ನೀವು ಹೈಲ್ಯಾಂಡ್ ಆಸ್ಪತ್ರೆನವರ ಹತ್ರ ಯಾರ ಹತ್ರ ಮಾತಾಡಿದ್ದೀರಾ? ನಾನು ಯಾರ ಹತ್ರ ಮಾತಾಡಲಿಲ್ಲ ಹೇಳಿ, ನಾನು ಡಾಕ್ಟರ್ ಸೈಯದ್ ಹತ್ರ ಮಾತಾಡಿದ್ದೇನೆ. ಸ್ವಲ್ಪ ಹೊತ್ತು ಆಗುವಾಗ ನಮ್ಮ ಹಿಂದಿನ ಅಧ್ಯಕ್ಷರಾದಂತ ಜನಾಬ್ ಅಬ್ದುಲ್ ರಶೀದ್ ರವರು ಒಂದು ಕಾಲ್ ಮಾಡಿದರು, ನೀವು ಹೈಲ್ಯಾಂಡ್ ಆಸ್ಪತ್ರೆ ಹತ್ರ ಯಾರ ಹತ್ರ ಯೂನಿಫಾರ್ಮಿಗೆ? ಇಲ್ಲ ಹೇಳಿದೆ. ನಾನು ಡಾಕ್ಟರ್ ಸೈಯದ್ ರವರಿಗೆ ಒಂದು ಮೆಸೇಜ್ ಮಾಡಿದ್ದೇನೆ, ಆಲಂ ಖಾನ್ ರವರಿಗೆ ಒಂದು ಮೆಸೇಜ್ ಮಾಡಿದ್ದೇನೆ, ಬೇರೆ ಯಾರ ಹತ್ರ ನಾನು ಮಾತಾಡಲಿಲ್ಲ. ಅಲ್ಲ ನೀವು ಯೂನಿಫಾರ್ಮ್? ಹೌದು, ಯೂನಿಫಾರ್ಮ್ ಹೊಲಿಸಲಿಕ್ಕೆ ನನಗೆ ಬೇಕು ಸರ್ ಅಂತ ಕೇಳಿದೆ. ಅಷ್ಟು ಬಂದು ಅವರು ಹೋದ್ರು. ರಾತ್ರಿ ನನಗೆ ಪುನಃ ಅವರೇ ಡಾಕ್ಟರ್ ಹಾಕಿದರು, ಅದಕ್ಕೆ ಎಷ್ಟು ಹಣ ಆಗುತ್ತೆ ಅಂತ ನೀವು ಹೇಳಿ. ನಾನು ಹೇಳಿದೆ 1,58,000 ರೂಪಾಯಿ ಆಗುತ್ತೆ ಅಂತ. ಅಲ್ಲಿಗೆ ನಮ್ಮ ಕತೆ ಮುಗಿಯಿತು. ಮತ್ತೆ ಯಾರು ಸಂಪರ್ಕಕ್ಕನೇ ಇಲ್ಲ, ಯಾರು ಕೇಳಿದ್ರು ಫೋನ್ ತೆಗೆಯುವುದಿಲ್ಲ. ಮೊನ್ನೆ ಶುಕ್ರವಾರ ದಿವಸ ಅದೇ ನಜೀರ್ ಅವರು ನನಗೆ ಫೋನ್ ಮಾಡಿದರು, ಮಾಸ್ಟರ್ ನಿಮಗೆ ಹೈಲ್ಯಾಂಡ್ ಹಾಸ್ಪಿಟಲ್ ನಿಂದ 1,50,000 ರೂಪಾಯಿ ಮಕ್ಕಳ ಯೂನಿಫಾರ್ಮಿಗಾಗಿ ಸ್ಯಾಂಕ್ಷನ್ ಮಾಡಿದ್ದಾರೆ. ಅದರ ನಂತರ ನಾನು ಅದನ್ನು ಏನ್ ಮಾಡಿದೆ ಅಂತ ಹೇಳಿದ್ರೆ, ಮಕ್ಕಳಿಗೆ ಪುನಃ 2ನೇ ಸಲಕ್ಕೆ ಹೊಲಿಲಿಕ್ಕೆ ಕೊಟ್ಟೆ. ಜನ ಯಾರು ಅಂತ ಗೊತ್ತಿಲ್ಲ. ಮತ್ತೆ ಕೊನೆಗೆ ನಾನು ಅವರಿಗೆ ದಮ್ಮ ಹಾಕಿದೆ ನಜೀರ್ ಅವರಿಗೆ, ಒಮ್ಮೆ ನನಗೆ ಅವರ ಮುಖ ನೋಡಬೇಕು, ಹಣ ಕೊಟ್ಟವರದು ಯಾರು ಹಣ ಕೊಟ್ಟವರು ಅಂತ ಗೊತ್ತಿಲ್ಲ. ನಿನ್ನೆ ಸಂಜೆ ಒಂದು ಅಪಾಯಿಂಟ್ಮೆಂಟ್ ಸಿಕ್ಕಿತ್ತು, ನೀವು ಬರ್ಬಹುದಂತೆ ಅಂತ. ನಾನು ಇನ್ವಿಟೇಷನ್ ಇಟ್ಕೊಂಡು ಹೋದೆ. ಬಹಳಷ್ಟು ಸೌಜನ್ಯದ ಸಾಕಾರ ಮೂರ್ತಿ ಡಾಕ್ಟರ್ CP ಅಬ್ದುಲ್ಲಾ ಯಾಸೀರ್ ಅವರು ನಮ್ಮ ಮುಂದೆ ಇದ್ದಾರೆ. ಯಾನಪೈ ಹಾಸ್ಪಿಟಲ್ ಮತ್ತು ಅಲ್ಲಿಯ ರಿಸರ್ಚ್ ಸೆಂಟರ್ನ ಅಧ್ಯಕ್ಷರಾಗಿ ಮಾರ್ಗದರ್ಶಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರ ಹತ್ರ ನಾನು ಹೋದೆ. ಆದ್ದರಿಂದ ನಾನು ಅವ್ರ ಹತ್ರ ಹೋದೆ. ಬಹಳಷ್ಟು ಒಬ್ಬ ಏನು ಅಂತ ಹೇಳಿದ್ರೆ, ನನಗೆ 10 ರೂಪಾಯಿ ಯಾರಾದ್ರೂ ಡೊನೇಷನ್ ಕೊಟ್ಟರು ನಾನು ಹೊರಗಿನ ನಿಂತುಕೊಳ್ಬೇಕು. ಹೋಗಿ ಅವರ ಎದುರಲ್ಲಿ ಕೂತುಕೊಳ್ಳಿಕ್ಕಿಲ್ಲ, ನಂಗೆ ಡೊನೇಷನ್ ತಂತಿಲ್ಲ ಅಂತ ಕೇಳ್ತಾರೆ. ಕಾಸು ಹಿಡ್ಕೊಂಬತ್ತು ನಂಗೆ ಬೇಡ, ಇಂತ 20 ನಂಗೆ ಬೇಡ. ನಾನು ಅವ್ರ ನಿಂತುಕೊಂಡೆ. ಅವ್ರು ಫಸ್ಟಿಗೆ ಹೋದ ಕೂಡಲೇ ಹೇಳಿದ್ರು, ನೀವು ಕೂತುಕೊಳ್ಳಿ, ನಿಂತುಕೊಂಡದ್ದು ಯಾಕೆ? ಅಷ್ಟಾಗುವಾಗ ಅವ್ರು ಕೇಳಿದ್ರು, ಬಿಲ್ ತಂದಿದ್ದೀರಾ ಅಂತ. ಹೌದು ಸರ್, GST ಬಿಲ್ ತಂದಿದ್ದೇನೆ ಅಂತ ಬಿಲ್ ಕೊಟ್ಟೆ. ನಾಳೆ ಬಂದು ನಿಮಗೆ ಸೆಟಲ್ ಮಾಡ್ತೇನೆ ಅಂತ ಹೇಳಿದ್ರು. ನಾಳೆ ಮಧ್ಯಾಹ್ನದೊಳಗೆ ನಿಮಗೆ ಅಮೌಂಟ್ ಸೆಟಲ್ ಮಾಡ್ತೇನೆ. ಸತ್ಯ ನಾನು ಹೇಳಬೇಕು ಅಂತ ಹೇಳಿದ್ರೆ, ನಾನು ಅವರ ಮುಖ ನೋಡಿದ್ದೆ ನಿನ್ನೆ 4:25 ಟೈಮ್ ಸೈಟ್ ಇದೆ. ಅವ್ರ ಹತ್ರ ನಾನು ಹೋದೆ, ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳಿದೆ. ನಾನು ಬರುವಾಗ ಸ್ವಲ್ಪ ಲೇಟ್ ಆಗುತ್ತೆ, ಕನ್ನಡ ನನಗೆ ಜಾಸ್ತಿ ಮಾತಾಡ್ಲಿಕ್ಕೆ ಬರುವುದಿಲ್ಲ. ನಾನು ಆಯ್ತು ಪರವಾಗಿಲ್ಲ, ನಮ್ಮ ಮಕ್ಕಳಿಗೆ ವಿಶ್ ಮಾಡಿಬಿಟ್ರೆ ಸಾಕು ನೀವು, ಅದಲ್ಲದೆ ನಮ್ಮ ಇವರು ಸ್ಪೀಕರ್ ಬರ್ತಾರೆ, ಅವರೊಟ್ಟಿಗೆ ನೀವು ಬೇಕು ಅಂತ ಕೇಳಿದೆ. ಖಂಡಿತವಾಗಿಯೂ ನಾನು ಬರ್ತೇನೆ ಅಂತ ಹೇಳಿದೆ. ಆದರೆ ಇವತ್ತು CP ಅಬ್ದುಲ್ಲಾ ಯಾಸೀರ್ ಅವರು ನಮ್ಮೊಟ್ಟಿಗಿದ್ದಾರೆ. ನಮ್ಮ ಈ ಜಿಲ್ಲೆಯ ಕರ್ನಾಟಕ ರಾಜ್ಯದ ಮುಸಲ್ಮಾನರ ಶ್ರಮ ಪಡುವುದರ ಮೂಲಕ ನಾವು ಯಶಸ್ವಿಯನ್ನು ಸಾಧಿಸಬಹುದು ಅಂತೇಳಿ ಎಲ್ಲ ಮುಸಲ್ಮಾನರಿಗೆ ತೋರಿಸಿಕೊಟ್ಟಂತ ಒಬ್ಬ ಉದ್ಯಮಿ ಇದ್ರೆ ಅದು ಯಾನಪ್ಪಯ್ಯ ಮೊಯ್ದೀನ್ ಕುಂಜಿಯವರು. ಅವರ ಶ್ರಮದ ಮೂಲಕ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಇಡೀ ಇವತ್ತು ಯಶಸ್ವಿ ಒಬ್ಬ ರಾಜಕಾರಣಿ, ನಂತರ ಆರ್ಥಿಕ ವ್ಯವಸ್ಥೆಯಲ್ಲಿ ತನ್ನ ಕುಟುಂಬವನ್ನು ಮುಂದೆ ಕೊಂಡು ಹೋಗಿದ್ದಾರೆ. ಅವರ ಒಬ್ಬ ಮೊಮ್ಮಗ ನಮ್ಮಲ್ಲಿ ಬಂದಿದ್ದಾರೆ ಅಂತ ಹೇಳಿದ್ರೆ, ಅಥವಾ ನನ್ನನ್ನು ಕರೆಸಿಕೊಂಡು ಅಲ್ಲಿ ನಾನು ಮತ್ತೆ ಎಂತ ಮಾಡುದು, ಯಾರ ಹತ್ರ ಕೇಳುವಾಗಲೂ ಟೈಮ್ ಇಲ್ಲ, ನಾನೇ ಹೋಗಿ ಏನ್ ಮಾಡಿದೆ ಅವರಿಗೆ, ಸರ್ ನೀವು ನಮ್ಮೊಟ್ಟಿಗೆ ಬರಬೇಕು ಅಂತ ಹೇಳಿ ಮಾಡಿ. ಅದಕ್ಕೆ ಅವರು ಸಂತೋಷಪೂರ್ವಕವಾಗಿ ಇವತ್ತು ಸಮಯಕ್ಕೆ ಸರಿಯಾಗಿ ಬಂದಿದ್ದಾರೆ. ನಾನು ಡಾಕ್ಟರ್ ಅಬ್ದುಲ್ಲಾ ಯಾಸೀರ್ ಅವರಲ್ಲಿ ಕೇಳಿಕೊಳ್ಳುವುದೇನಂತ ಹೇಳಿದ್ರೆ, ಸರ್ ನಮ್ಮ ಪರಿಸರದಲ್ಲಿ ಎಷ್ಟೋ ಇಂಗ್ಲಿಷ್ ಮೀಡಿಯಂ ಶಾಲೆಗಳಿವೆ. ಇವತ್ತು ನಮ್ಮ ಶಾಲೆಯ ಮಕ್ಕಳು ಇಂಗ್ಲಿಷ್ ಮೀಡಿಯಂ ಶಾಲೆಯ ಮಕ್ಕಳಾಗಿ ವಸ್ತ್ರಗಳು ಧರಿಸಬೇಕು, ಅವರಾಗಿ ವಿದ್ಯಾಭ್ಯಾಸ ಪಡೆಯಬೇಕು ಅಂತೇಳಿ ತಾಯಿಯಂದಿರಿಗೆ ಆಸೆ ಇದ್ರೂ ಅದನ್ನು ಪೂರೈಸಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಇವತ್ತು
ನಿಮ್ಮಂತ ದಾನಿಗಳ ಮೂಲಕ ನಾವು ಮಕ್ಕಳಿಗೆ ಅದನ್ನು ಮಾಡಿಕೊಡುವಂತ ವ್ಯವಸ್ಥೆ ಮಾಡಿದ್ದೇವೆ. ಇವತ್ತು ನೀವು ನನಗೆ ಕೊಟ್ಟಿದ್ದೀರಿ, ನಾವು ಇವತ್ತು ಇರಬಹುದು, ನಾಳೆ ಇರುವುದಿಲ್ಲ. ಆದರೆ ನಿಮ್ಮ ಸಂಸ್ಥೆ ಇರ್ತದೆ. ನಿಮ್ಮ ಸಂಸ್ಥೆಯು ಯಾವತ್ತೂ ನಮ್ಮ ಶಾಲೆಗೆ ಪ್ರತಿ ವರ್ಷದ ಒಂದು ಸ್ಪಾನ್ಸರ್ ಆಗಬೇಕು ಅಂತೇಳಿ ನಾನು ಎಲ್ಲರ ಪರವಾಗಿ ನಿಮ್ಮಲ್ಲಿ ನಾನು ವಿನಂತಿಸ್ತಾ ಇದ್ದೇನೆ. ಇವತ್ತು ಮಾತ್ರ ಅಲ್ಲ, ಪ್ರತಿ ವರ್ಷದಲ್ಲಿಯೂ ನಮ್ಮ ವಿದ್ಯಾರ್ಥಿಗಳಿಗೆ ಒಂದು ಸಮವಸ್ತ್ರವನ್ನ ನೀವು ಹೈಲ್ಯಾಂಡ್ ಹಾಸ್ಪಿಟಲ್ ವತಿಯಿಂದ ನೀವು ನೀಡಬೇಕು. ನಿಮ್ಮ ಕಾಲೇಜ್ ಇವತ್ತು ಇಲ್ಲಿ ಇದೆ, ಬಹುಶಃ ಸ್ವಲ್ಪ ಸಮಯದಲ್ಲಿ ಇಲ್ಲಿ ಇರುವುದಿಲ್ಲ. ಆದರೂ ನೀವು ನಮ್ಮವರಾಗಿರ್ಬೇಕು. ಅಲ್ಲದೆ ಪ್ರತಿ ವರ್ಷದಲ್ಲಿ ಒಮ್ಮೆ ನೀವು ನಮ್ಮ ಶಾಲೆಗೆ ಬಂದು ಮಕ್ಕಳು ಹೇಗಿದ್ದಾರೆ ಅಂತೇಳಿ ನೋಡಬೇಕು ಅಂತೇಳಿ ನಾನು ನಿಮ್ಮಲ್ಲಿ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಕಳಕಳಿಯಿಂದ ವಿನಂತಿಸ್ತಾ ನಿಮ್ಮನ್ನು ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ನಮ್ಮ ಶಾಲಾ ಆಡಳಿತ ಸಮಿತಿ ಅಧ್ಯಕ್ಷರಾದಂತಹ ಬೀಗಿ ಹನೀಫ್ ಇದಕ್ಕೆ ಪ್ರೇರಣೆಯವರು. ನಾವು ಮೊದಲು ನಮ್ಮ ಶಾಲೆ ಕಟ್ಟುವಂತ ಸಮಯದಲ್ಲಿ ನಾನು ಹೇಳಿದ್ದೇನೆ, ಅವರಲ್ಲಿ ನಮ್ಮಲ್ಲಿ ಹಣ ಇಲ್ಲ, ಒಂದು ಕಪ್ಪು ಕಲ್ಲು, ಒಂದು ಲೋಡ್ ಕಪ್ಪು ಕಲ್ಲು ಇದ್ದದ್ದು. ನಮ್ಮ ಕಮಿಟಿಯವರು, ಆಗಿನ ಕಮಿಟಿಯವರಲ್ಲಿ ಇರುವುದು ಇಬ್ರಾಹಿಂ ಅಕ್ಕ ಇವರಲ್ಲಿ ಇದ್ದಾರೆ. ನಾವು ಫಸ್ಟಿಗೆ ಓದುವುದು ತಾಜುಲ್ ಅಲೆಮಾರ್ ಉಳ್ಳಾಳ ತಂಗಲ ಹತ್ರ ಹೋದ್ರು. ಅವರು ಹೋದಾಗ ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಸರಿ ಹೋಯ್ತು ಆಯ್ತು ಅಂತ ಹೇಳಿದ್ರು. ಆಗ ನಾವು ಈಗ ಮೇಲೆ ನೋಡುವಾಗ 100 ರೂಪಾಯಿ ತೆಗೆದು ಕೊಟ್ಟರು. 100 ರೂಪಾಯಿ ಅದು ಇವತ್ತು ನನ್ನ ಕಪಾಟಲ್ಲಿ ಇದೆ. ಅದರಿಂದ ನಾವು ಏನು ಮಾಡಿದ್ದೇವೆ ಅಂತ ಹೇಳಿದ್ರೆ, ಇಷ್ಟು ಕೋಟಿ ಬೆಲೆ ಬಾಳುವಂತ ಈ ಒಂದು ಬಿಲ್ಡಿಂಗ್ ಅನ್ನು ನಾವು ಮಾಡಿದ್ದೇವೆ. ಅದೇ ರೀತಿಯಲ್ಲಿ ಹೆಮ್ಮೆಯಲ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ, ಈಗ ಉಳ್ಳಾಳ ನಮ್ಮ ಜಮಾತಿನ ಆಡಳಿತವನ್ನು ವಹಿಸಿಕೊಂಡಿರುವಂತ ಹನೀಫಾಜಿ ಅವರಲ್ಲಿ ಈಗ ಬಹುಶಃ ನಮ್ಮ ಆಡಳಿತ ಸಮಿತಿ ಫಸ್ಟ್ ಕಲೆಕ್ಷನ್ಗೆ ಹೋಗಿದೆ. ಹೋದಂತ ಸಮಯದಲ್ಲಿ ಅವರು ಏನ್ ಮಾಡಿದ್ದಾರೆ, ಅವರು ಡೊನೇಷನ್ ಅನ್ನು ಕೊಟ್ಟು ಅವರನ್ನು ಪ್ರೇರಣೆ ಮಾಡಿದ್ದಾರೆ. ಅದರಿಂದಾಗಿ ಇವತ್ತು ನಾವು ನಮ್ಮ ಮಕ್ಕಳಿಗೆ ಸಾಧಾರಣ 5 ಲಕ್ಷ ರೂಪಾಯಿಗಳ ಯೂನಿಫಾರ್ಮ್ ಕೊಡುವಾಗಾಯಿತು. ಅಷ್ಟೇ ಅಲ್ಲದೆ ಇವತ್ತು ನಮ್ಮ ಶಿಕ್ಷಕರಿಗೆ ಕಾಲಕಾಲಕ್ಕೆ ಸಂಬಳದ ವ್ಯವಸ್ಥೆ ಇತ್ಯಾದಿಗಳನ್ನೆಲ್ಲ ಮಾಡುವಂತ ಒಂದು ಯೋಜನೆಯನ್ನು ಹಾಕಿಕೊಂಡು ಸಮರ್ಥವಾಗಿ ಆಡಳಿತವನ್ನು ನಡೆಸುವಂತ ಒಂದು ವ್ಯವಸ್ಥೆಯಲ್ಲಿ ಹಾಜಿ ಹನೀಫ್ರವರಿದ್ದಾರೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇನೆ ಸರ್. ಹಾಗೇನೆ ನಮ್ಮ ಈ ಶಾಲೆಯ ಬೆನ್ನೆಲುಬುಗಳು ಕೆಲವರಿದ್ದಾರೆ. ಶಾಲೆ ಆಗಬೇಕು, ನಡಿಬೇಕು ಅಂತ ಅವರ ಮಕ್ಕಳು ಬರದಿದ್ರು ಪರವಾಗಿಲ್ಲ. ಅದರಲ್ಲಿ ಮುಖ್ಯ ವಾಹಿನಿಯಲ್ಲಿ ಇರುವವರು ಹಾಜಿ ಮೊಹಮ್ಮದ್ ತೋಹರ್ ಅವರು, ಸಫಾ ಫಿಶರೀಸಿನ ಮಾಲಕರು. ಅದೇ ರೀತಿಯಲ್ಲಿ ಹಲವಾರು ಸಂಘ ಸಂಸ್ಥೆಗಳಲ್ಲಿ ತಮ್ಮನ್ನು ಇಟ್ಕೊಂಡು ನುಸ್ರತುಲ್ ಮಸಾಕೀನ್ ಎಂಬ ಸಂಸ್ಥೆಯ ಮೂಲಕ ಸಾಧಾರಣ 50ಕ್ಕಿಂತಲೂ ಮೇಲೆ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಿದ ಕೊಟ್ಟಂತ ಕೀರ್ತಿಯೊಂದಿಗೆ ಸಾಧಾರಣ 8 ವರ್ಷಗಳವರೆಗೆ ಉಳ್ಳಾಳ ಕೇಂದ್ರ ಜುಮಾ ಮಸೀದಿಯ ಆಡಳಿತದ ಚುಕ್ಕಾಣಿಯನ್ನು ಹಿಡಿದು ಸಮರ್ಥವಾಗಿ ಆಡಳಿತ ನಡೆಸಿದಂತ ನಮ್ಮ ವಿದ್ಯಾರ್ಥಿಗಳ ಯೂನಿಫಾರ್ಮಿಗೆ ಬೇಕಾದಂತ ಸಂದರ್ಭದಲ್ಲಿ ಕೇಳಲಿಕ್ಕಿಲ್ಲ. ಅವರು 4 ಮಂದಿಯದು ಫಿಕ್ಸ್, ಅದಕ್ಕೆ ಜಾಸ್ತಿ ಬೇಕಾದರೆ ನಾವು ಹೊರಗೆ ಹೋಗುದು. ಅದರಲ್ಲಿ ಒಂದು ಹಾಜಿ ಮೊಹಮ್ಮದ್ ತೋಹರ್ ಅವರು ಪ್ರತಿ ವರ್ಷ 50,000 ರೂಪಾಯಿ, ಅದು ಇವತ್ತು ಇನ್ನು ಮುಂದೆ. ಹಾಗೇನೆ ಇಸ್ಮಾಯಿಲ್ ಹಾಜಬ್ಬರವರು ಪ್ರತಿ ವರ್ಷ 50 ರೂಪಾಯಿ, ಇವತ್ತು ಮುಂದೆಯೂ. ಅದೇ ರೀತಿಯಲ್ಲಿ ನನ್ನ ಪ್ರೀತಿಯ ವಿದ್ಯಾರ್ಥಿ ಅಂತ ನಾನು ಹೇಳಿದರೆ ತಪ್ಪಾಗಲಾರದು, ಇಮ್ತಿಯಾಜ್ ಅವರು ಪ್ರತಿ ವರ್ಷ 1 ಲಕ್ಷ ರೂಪಾಯಿ, ಈ ವರ್ಷ 1 ಲಕ್ಷ ರೂಪಾಯಿ ಕೊಡ್ತೇನೆ ಅಂತ ಹೇಳಿದ್ದಾರೆ. ಇವರ ಎಲ್ಲರ ಸಹಕಾರದಿಂದ ನಾವು ಕೊಡ್ಲಿಕ್ಕಾಗುತ್ತೆ. ಪ್ರತಿ ವರ್ಷದಲ್ಲಿ ನಮ್ಮ ಶಾಲೆಯ ಎಲ್ಲ ವ್ಯವಸ್ಥೆಗಳ ಒಟ್ಟಿಗೆ ಸಹಕಾರ ಮಾಡ್ತಾ ಇರುವವರು ಹಾಜಿ ಮೊಹಮ್ಮದ್ ತೋಹರ್ ಅವರಿಗೆ ಅಲ್ಲಾಹನು ಅವರಿಗೆ ಸ್ವಲ್ಪ ಅನಾರೋಗ್ಯದಿಂದ ಇದ್ದಾರೆ, ಅಲ್ಲಾಹನು ಅವರಿಗೆ ಆರೋಗ್ಯವನ್ನು ಕೊಡ್ಲಿ. ವರ್ಷದಲ್ಲಿ ಪ್ರತಿ ಸಲ ಪ್ರತಿ ವರ್ಷ ಪ್ರತಿ ದಿವಸವಾದರೂ ನಮ್ಮ ಶಾಲೆಗೆ ವಿಸಿಟ್ ಕೊಡುವಂತ ಒಂದು ಶಕ್ತಿಯನ್ನ ಅಲ್ಲಾಹನು ಕೊಟ್ಟು ನಿಮಗೆಲ್ಲರಿಗೂ ಸಹಾಯ ಮಾಡುವಂತ ವ್ಯವಸ್ಥೆ ಮಾಡಲಿ ಅಂತೇಳಿ ನಾನು ಕೇಳಿಕೊಳ್ಳುತ್ತೇನೆ. ನಂತರ ಅದೇ ರೀತಿಯಲ್ಲಿ ಇಮ್ತಿಯಾಜ್ ಅವರಿದ್ದಾರೆ. ಇಮ್ತಿಯಾಜ್ ನನ್ನ ಸ್ಟೂಡೆಂಟ್. ಇಲ್ಲೆಲ್ಲ ವಿದ್ಯಾರ್ಥಿ ರಕ್ಷಕರು ಇದ್ದೀರಿ. ನಮ್ಮ ಮಕ್ಕಳು ಇಂಗ್ಲಿಷ್ ಮೀಡಿಯಂಗೆ ಹೋದ್ರೆ ಮಾತ್ರ ಕಲಿಯೋದು, ನಮ್ಮ ಮಕ್ಕಳು ಇಂಗ್ಲಿಷ್ ಮೀಡಿಯಂಗೆ ಹೋದ್ರೆ ಮಾತ್ರ ವಿದೇಶಕ್ಕೆ ಹೋಗುದು, ನಮ್ಮ ಮಕ್ಕಳು ಇಂಗ್ಲಿಷ್ ಮೀಡಿಯಂನಲ್ಲಿ ಕಲಿತರೆ ಮಾತ್ರ ವಿದೇಶ ಕಂಪನಿಯಲ್ಲಿ ಕೆಲಸ ಸಿಗುವುದು. ಇದೆಲ್ಲವನ್ನು ಅಪವಾದವಾಗಿ ಮಾಡಿದ್ದಾನೆ ಹಳೆಕೋಟೆ ಸೈಯದ್ ಮದನಿ ಉರ್ದು ಮೀಡಿಯಂ ಶಾಲೆಯಲ್ಲಿ, ಉರ್ದು ಪ್ರಥಮ ಭಾಷೆಯ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಕಲಿತಂತ ನನ್ನ ವಿದ್ಯಾರ್ಥಿ ಇಮ್ತಿಯಾಜ್. ಅವನು ಇವತ್ತು ಗಲ್ಫಲ್ಲಿ ಒಂದು ಮಲ್ಟಿ ಕಂಪನಿ, ಅಮೆರಿಕನ್ ಕಂಪನಿಯಲ್ಲಿ, ಗಲ್ಫಿನಲ್ಲಿ ಅಮೆರಿಕನ್ ಕಂಪನಿಯಲ್ಲಿ ಇವತ್ತು ಹೆಡ್ ಆಫ್ ದ ಇನ್ಸ್ಟಿಟ್ಯೂಷನ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾನೆ. ಅದು ಕನ್ನಡ ಮಾಧ್ಯಮದಲ್ಲಿ ಕಲಿಸವನು. ಇದು ನಮಗೆ ಹೆಮ್ಮೆ. ಅಷ್ಟು ಮಾತ್ರ ಅಲ್ಲ, ಅಲ್ಲಾಹನು ಅವನಿಗೆ ಸಂಪತ್ತು ಕೊಟ್ಟಿದ್ದಾನೆ. ಅಲ್ಲಾಹನು ಅವನಿಗೆ ಕೊಟ್ಟಂತ ಸಂಪತ್ತಿನಲ್ಲಿ ಪ್ರತಿ ವರ್ಷದಲ್ಲಿ ನಮ್ಮ ಶಾಲೆಯಲ್ಲಿ ಆಗುವಂತಹ ಕಾರ್ಯಕ್ರಮಕ್ಕೆ ಕನಿಷ್ಠ ಅಂದ್ರೆ ಕಡಿಮೆ 50,000 ರೂಪಾಯಿಗಳನ್ನು ಕೊಡ್ತಾನೆ ಪ್ರತಿ ವರ್ಷದಲ್ಲಿ. ಈ ವರ್ಷದಲ್ಲಿಯೂ ಅವ 1 ಲಕ್ಷ ರೂಪಾಯಿ ಕೊಡ್ತೇನೆ ಅಂತೇಳಿ ಅವರ ತಂದೆಯವರು ಹೇಳಿದ್ದಾರೆ.
ಅದೆಲ್ಲವನ್ನು ನಾನು ಸರ್ ಕೊಡುವ ಅಂತ ಹೇಳಿ ಭರ್ತಿ ಮಾಡ್ತೇನೆ ಸರ್, ನಾನು ಭರ್ತಿ ಮಾಡ್ತೇನೆ ಅಂತ ನಿನ್ನೆ ಹೇಳಿದ್ದಾನೆ. ಅಲ್ಲಾಹನು ಅವನಿಗೆ ಅವನ ಎಲ್ಲ ಕಾರ್ಯಕ್ರಮದಲ್ಲಿ ಬರಕತ್ತನ್ನು ಕೊಡ್ಲಿ, ಅವನಿಗೆ ಒಳ್ಳೆ ಆರೋಗ್ಯ ಮತ್ತು ಆಫಿಯತನ್ನು ಕೊಡ್ಲಿ ಅಂತ ಪ್ರಾರ್ಥಿಸುವುದರೊಂದಿಗೆ ಅವನಿಗೂ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಸರ್. ಆತ್ಮೀಯರಾದಂತ ತೋಹಾರ್ ಅವರು ಈ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗಿದ್ದಾರೆ. ಮುಂದಿನ ಅವರಿಗೆ ಒಂದು ಇನ್ವಿಟೇಷನ್ ಕೊಟ್ಟಿದ್ದೆ, ಜಿಮ್ ಶಾಲೆಯ ವ್ಯವಸ್ಥಾಪಕರು. ಅವರು ನಮ್ಮ ಎಲ್ಲ ವ್ಯವಸ್ಥೆಗಳೊಟ್ಟಿಗೆ ಮುಂದೆ ನಮ್ಮ ಶಾಲೆಗೆ ನೀವು ಸಹಕರಿಸಬೇಕು ಅಂತ ಕೇಳಿಕೊಂಡು ಅವರಿಗೂ ಆತ್ಮೀಯ ಸ್ವಾಗತವನ್ನು ಬಯಸ್ತೇನೆ. ಇನ್ನು ಇಸಾ ಕಲ್ಲಾಪುರವರು, ಹಾಗೇನೆ ಇಸಾ ಕಲ್ಲಾಪುರವರು ಇದ್ದಾರೆ. ಅವರು ನಮ್ಮ ಶಾಲೆಯ ಒಬ್ಬ ಹಿತೈಷಿ. ಅಷ್ಟೇ ಅಲ್ಲದೆ ನಮ್ಮ ಬಿಲ್ಡಿಂಗ್ ಆಗುವಂತ ಸಮಯದಲ್ಲಿ ತುಂಬಾ ಸಿಮೆಂಟ್ ಅನ್ನು ಸಹ ಅವರು ನಮಗೆ ದಾನವಾಗಿ ನೀಡಿದ್ದಾರೆ. ಪ್ರತಿ ವರ್ಷದಲ್ಲಿ ನಾವು ಯಾವಾಗ ಹೋಗಿ ಕೇಳಿದರೂ ಇಲ್ಲ ಅಂತ ಹೇಳುದಿಲ್ಲ. ಇವತ್ತು ಸಹ ನಾವು ನಿನ್ನೆ ಬೆಳಿಗ್ಗೆ ಹೋಗಿ ನಮ್ಮ ವಿದ್ಯಾರ್ಥಿಗಳ ಇದಕ್ಕೆ ಭರ್ತಿ ಆಗಲಿಲ್ಲ ಅಂತ ಕೇಳಿದಾಗ ಖಂಡಿತ ನಾನು ಕೊಡ್ತೇನೆ ಅಂತ ಒಪ್ಪಿದ್ದಾರೆ. ಪ್ರತಿ ವರ್ಷದಲ್ಲೂ ನಮ್ಮ ಶಾಲೆಗೆ ಬರ್ತಾ ಇದ್ದಾರೆ. ಅವರನ್ನು ಸಹ ನಾನು ಆತ್ಮೀಯತೆಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಸರ್. ಅಂತ ಖಾದರ್ ಕೋಟೆಪುರದವರು ನಮ್ಮ ಅಧ್ಯಕ್ಷರ ಸಹೋದರ, ಹಿಂದಿನ ಅಧ್ಯಕ್ಷರ ಸಹೋದರನ ಮಗ, ನಮ್ಮ ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದ್ದಾರೆ. ಅವರ ಎಲ್ಲ ವ್ಯವಹಾರಗಳಲ್ಲಿಯೂ ಅಲ್ಲಾಹು ಯಶಸ್ವಿ ಮಾಡಲಿ ಅಂತೇಳಿ ಕೇಳುವುದರೊಂದಿಗೆ ಅವರನ್ನು ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇನೆ. ಇನ್ನು ಹಾಜಿ ಜೈನುದ್ದೀನ್ ರವರಿದ್ದಾರೆ. ಅದೇ ನಾನು ಹೇಳಿದೆಲ್ಲ, ನಮ್ಮದೆಲ್ಲ ವೈರುಧ್ಯ. ಎಲ್ಲಾ ಕಡೆಗಳಲ್ಲಿ ಮಕ್ಕಳು ತಂದೆಗೆ ಇನ್ಫ್ಲುಯೆನ್ಸ್ ಮಾಡುದು, ಅಬ್ಬ ಸ್ಕೂಲಿಗೆ ಕೊಡ್ಕೊಣು ಅಂತ. ಇಲ್ಲಿ ತಂದೆ ಮಗನಿಗೆ ಇನ್ಫ್ಲುಯೆನ್ಸ್ ಮಾಡುದು, ಮನೆ ಸ್ಕೂಲ್ ಕೊಡ್ಕೊಣು ಅಂತ. ನಾವು ಏನಾದರೂ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಜೈನಾಜ್ ಹತ್ರ ಹೇಳೋದು, ಇಮ್ತಿಯಾಜಿಗೆ ಒಂದು ಫೋನ್ ಮಾಡಿ, ಆ ಫೋನ್ ಮಾಡಿ ಅಂತ ಹೇಳಿದ ಕೂಡ ಅವ್ರು ಮಾಡ್ತಾರೆ ಮಾಡಿ ಆ ಶಾಲೆಯ ಕೆಲಸಗಳಿಗೆ ಸಹಕಾರವನ್ನು ಮಾಡ್ತಾರೆ. ಅದನ್ನು ಹಾಜಿ ಜೈನುದ್ದೀನ್ ರವರಿಗೆ ಅಲ್ಲಾಹನು ಆರೋಗ್ಯ ಆಯುಷ್ಯವನ್ನು ನೀಡಲಿ ಅಂತೇಳಿ ಅವರನ್ನು ಆತ್ಮೀಯತೆಯಿಂದ ಸ್ವಾಗತಿಸ್ತೇನೆ ಸರ್. ಇಸ್ಮಾಯಿಲ್ ಆಜಬರ್ ಅವರು ನಮ್ಮ ಸಂಚಾಲಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ನಮ್ಮ ಅಧ್ಯಕ್ಷರು ಇದ್ದಾರೆ ಸರ್. ಶಾಲೆಯ ಅಭಿವೃದ್ಧಿ ದೃಷ್ಟಿಯಲ್ಲಿ ಇಸ್ಮಾಯಿಲ್ ಆಜಬರೇ ಕಾರ್ಯ ಸಂಚಾಲಕರಾಗಿ ಮುಂದುವರಿದಂತ ಸಮಯದಲ್ಲಿ ನಮ್ಮ ವಿದ್ಯಾರ್ಥಿಗಳನ್ನ ಒಂದು ರೀತಿಯಲ್ಲಿ ಹಂತಕ್ಕೆ ತರುವಲ್ಲಿ ಅವರು ಸಹಕಾರಿಗಳಾಗ್ತಾರೆ ಅಂತ ತಮ್ಮಲ್ಲಿ ಕೇಳಿಕೊಂಡು ನಮ್ಮ ಎಲ್ಲ ವ್ಯವಸ್ಥೆಗಳಲ್ಲಿ ಇವತ್ತಿನ ವ್ಯವಸ್ಥೆಗೆ ನಮಗೆ ಅದು ಬೇಕು, ಎಸ್ ಮಾಡಿ, ಮಕ್ಕಳಿಗೆ ಸ್ವೀಟ್ಸ್ ಕೊಡಬೇಕು ಕೊಡಿ, ಅವರಿಗೆ ಗೆಸ್ಟ್ನವರಿಗೆ ಮಾಡಬೇಕು ಮಾಡಿ, ಎಲ್ಲ ವ್ಯವಸ್ಥೆಗಳಿಗೂ ನಮಗೆ ಸಹಕಾರವನ್ನು ನೀಡ್ತಾ ಇರುವವರು ಇಸ್ಮಾಯಿಲ್ ಆಜಬರ್ ಅವರನ್ನು ನಿಮ್ಮೆಲ್ಲರ ಪರವಾಗಿ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇನೆ. ಇಬ್ರಾಹಿಂ ಮಿಯನ್ನರು ಇವರೆಲ್ಲರಿಗೂ ಗುರು, ಅವರು ಒಂದು ಮಾರ್ಗದರ್ಶಕರಾಗಿ ಎಲ್ಲ ವ್ಯವಸ್ಥೆಗಳೊಟ್ಟಿಗೆ ಅವರು ಏನಾದರೂ ಮಧ್ಯದಲ್ಲಿ ಚರ್ಚೆ ಮಾಡಿದಾಗ ನಾನು ಅವರಿಗೆ ಫೋನ್ ಮಾಡುದು, ಇಬ್ರಾಹಿಂ ಅವರಿಗೆ ಫೋನ್ ಮಾಡಿ ಸರಿ ಮಾಡಿ. ಆ ಒಂದು ರೀತಿಯ ಗುರುವಾಗಿ ಇದ್ದುಕೊಂಡು ಕಾರ್ಯನಿರ್ವಹಿಸ್ತಾ ಇರುವಂತಹ ಇಬ್ರಾಹಿಂ ಮಿಯನ್ನರು ಇದ್ದಾರೆ. ಅವರಿಗೂ ನಾನು ಆತ್ಮೀಯ ಸ್ವಾಗತವನ್ನ ಬಯಸ್ತಾ ಇದ್ದೇನೆ ಸರ್. ಹಾಗೇನೆ ನನ್ನ ಆತ್ಮೀಯ ಮಿತ್ರ ಮಂಗಳೂರು ದಕ್ಷಿಣ ವಲಯದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಇನ್ನು ಕೆಲವೇ ದಿವಸಗಳಲ್ಲಿ ಬಹುಶಃ ನಮ್ಮ ಸ್ಪೀಕರ್ ಅವರು ಮನಸ್ಸು ಮಾಡಿದರೆ ನಾಳೆ ಉಳ್ಳಾಲದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಆಗಲಿಕ್ಕಿದೆ, ಆದಷ್ಟು ಬೇಗ ಮಾಡಲಿಕ್ಕಿದೆ. ಈಗ ಮಂಗಳೂರು ದಕ್ಷಿಣ ವಲಯದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿದ್ದುಕೊಂಡು ಎಲ್ಲರ ಆತ್ಮೀಯತೆಯನ್ನ ವಹಿಸಿಕೊಂಡಿದ್ದಾರೆ. ಶಿಕ್ಷಕರ ಪರವಾಗಿ ಬಹಳಷ್ಟು ಅಭಿಮಾನ ಇರುವವರು. ಅಲ್ಲಿಗೆ ಪೊಲೀಸ್ ಬರ್ತದೆ, ಪರವಾಗಿಲ್ಲ, ಶಿಕ್ಷಕರ ಪರವಾಗಿ ನಾನು ಜೈಲಿಗೆ ಹೋಗ್ತೇನೆ. ಅಲ್ಲಿ ಪೊಲೀಸ್ ಬರ್ತದೆ, ಪರವಾಗಿಲ್ಲ, ವಿದ್ಯಾರ್ಥಿಗಳ ಪರವಾಗಿ ನಾನು ಜೈಲಿಗೆ ಹೋಗ್ತೇನೆ. ಆ ಒಂದು ಧೈರ್ಯವನ್ನು ಇಟ್ಕೊಂಡು ಸರಿ ನೀವು ಹಾಗೆ ಸರಿ ಹೀಗೆ ಧೈರ್ಯ ಮಾಡ್ತೀರಿ, ಅದು ನಮ್ಮ ಹಿಂದೆ ಸ್ಪೀಕರ್ ಇದ್ದಾರೆ. ಮೊನ್ನೆ ಹಾಗೇನೆ ಒಂದು ಕಾರ್ಯಕ್ರಮಕ್ಕೆ ಹೋಗಿ ಹಾಗೇನೆ ಹೇಳ್ತಾರೆ. ಅವರನ್ನ ಮುಂದಿನ ದಿವಸಗಳಲ್ಲಿ ಉಳ್ಳಾಳದ ಬಿಒ ಆಗಿ ನಾವು ಕಾಣಬೇಕು. ಈಶ್ವರ್ ಅವರನ್ನ ಎಲ್ಲರ ಪರವಾಗಿ ಆತ್ಮೀಯತೆಯಿಂದ ಸ್ವಾಗತಿಸ್ತೇನೆ ಸರ್. ಅದೇ ರೀತಿಯಲ್ಲಿ ನನ್ನ ಸಹೋದರರಾದಂತ ನಮ್ಮ ಕಾರ್ಯದರ್ಶಿ ಅಲ್ತಾಫ್ ಅವರು ಇದ್ದಾರೆ. ಈ ಎಲ್ಲ ವ್ಯವಸ್ಥೆಯ ರೂವಾರಿ ಅವರನ್ನ ಆತ್ಮೀಯತೆಯಿಂದ ಸ್ವಾಗತಿಸ್ತೇನೆ. ಅದೇ ರೀತಿ ಯಾವತ್ತೂ ಸಂಚಾಲಕರಾದಂತ MS ಇಬ್ರಾಹಿಂ ಅವರಿದ್ದಾರೆ, ಅವರನ್ನು ಆತ್ಮೀಯತೆಯಿಂದ ಸ್ವಾಗತಿಸ್ತೇನೆ ಸರ್. ನಮ್ಮ ಕಾರ್ಯದರ್ಶಿಗಳಾದಂತ ಖರೀದಿ ಅವರಿದ್ದಾರೆ, ಅವರನ್ನು ಆತ್ಮೀಯತೆಯಿಂದ ಸ್ವಾಗತಿಸ್ತೇನೆ. ಅದೇ ರೀತಿಯಲ್ಲಿ ಈಗ ನಮ್ಮ ಮೇಸ್ರಿ ಮೊಹಮ್ಮದ್ ಅವರು ಅನಾರೋಗ್ಯದಿಂದ ನಿಂತಿದ್ರು ನಮ್ಮ ವಿದ್ಯಾರ್ಥಿಗಳ ಯೂನಿಫಾರ್ಮ್ಗಾಗಿ ಅವರು ಸಹಾಯ ಮಾಡಿದ್ದಾರೆ, ಅವರನ್ನು ಆತ್ಮೀಯತೆಯಿಂದ ಸ್ವಾಗತಿಸ್ತೇನೆ. ಅದೇ ರೀತಿಯಲ್ಲಿ ನನ್ನ ಎಲ್ಲ ಬಹುಶಃ ಉಳ್ಳಾಳದ ನಮ್ಮ ಬಿಒರವರಾದ ನಮ್ಮ ಎಲ್ಲ ವ್ಯವಸ್ಥೆಗಳಲ್ಲೂ ನಮ್ಮೊಟ್ಟಿಗೆ ಇರುವಂತ ಮೋಹನ್ ಸರ್ ಇದ್ದಾರೆ, ನಮ್ಮ CRP, ಅವರನ್ನು ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇನೆ ಸರ್. ಒಬ್ಬರು ಬಾಕಿಯಾಗಿದ್ದಾರೆ, ಮೋನಕ್ಕ, ಅವರು ಮಂಗಳೂರು ತಾಲೂಕು ಪಂಚಾಯತಿನ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದವರು. ಅವರನ್ನು ನಾವು ಈಗ ಮುಂದಿನ ದಿವಸಗಳಲ್ಲಿ ಉಳ್ಳಾಲ ತಾಲೂಕು ಪಂಚಾಯತಿನ ಅಧ್ಯಕ್ಷರಾಗಿ ಕಾಣಬೇಕು. ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲೂ ನಮ್ಮೊಟ್ಟಿಗೆ ಅವರು ಇರ್ತಾರೆ.
ಅವರನ್ನು ಸಹ ನಾನು ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನನ್ನ ಊರಿನವರು ಹಿರಿಯರು ಆದಂತ ಅಬ್ದುಲ್ ರೆಹಮಾನ್ ಹಾಜಿ ಅವರು ನಮ್ಮೊಟ್ಟಿಗಿದ್ದಾರೆ, ಅವರನ್ನು ನಾನು ಆತ್ಮೀಯತೆಯಿಂದ ಸ್ವಾಗತಿಸ್ತೇನೆ. ನನ್ನ ಹಿರಿಯರು ಎಲ್ಲ ಸಮಯದಲ್ಲಿ ನನಗೆ ಪ್ರೇರಣೆ ಮತ್ತು ಮಾರ್ಗದರ್ಶನ ನೀಡಿದಂತ ಉಳ್ಳಾಲ ಪಂಚಾಯತಿನ ಅಧ್ಯಕ್ಷರಾದ ಕುಂಜಮೋನಕ್ಕ ಇದ್ದಾರೆ ನಮ್ಮೊಟ್ಟಿಗೆ, ಅವರಿಗೂ ನಾನು ಆತ್ಮೀಯ ಸ್ವಾಗತವನ್ನು ವಹಿಸ್ತೇನೆ. ವಿದ್ಯಾರ್ಥಿ ರಕ್ಷಕರಿಗೂ ಅದೇ ರೀತಿಯಲ್ಲಿ ಇವತ್ತು ನಮ್ಮ ಎಷ್ಟೋ ಅಭಿಮಾನಿಗಳು ನಮ್ಮ ಸ್ಪೀಕರ್ ಅವರು ಇಲ್ಲಿ ಬಂದಿದ್ದಾರೆ. ಎಲ್ಲ ಅಭಿಮಾನಿಗಳಿಗೆ ನಾನು ಸ್ವಾಗತವನ್ನು ಬಯಸ್ತೇನೆ. ಅಧಿಕಾರಿಗಳು ಬಂದವರಿದ್ದಾರೆ, ಅವರಿಗೂ ನಾನು ಭಾವಿಸ್ತೇನೆ. ನಮ್ಮ ಸ್ಪೀಕರ್ ಅವರ ರಕ್ಷಣೆಯನ್ನು ಹೊತ್ತುಕೊಂಡು 24 ಗಂಟೆಯು ಅವರೊಟ್ಟಿಗೆ ಸಂಚರಿಸುವಂತಹ ಅಂಗರಕ್ಷಕರು ಎಲ್ಲರನ್ನು ಸ್ವಾಗತಿಸ್ತೇನೆ. ಪತ್ರಿಕಾ ಮಾಧ್ಯಮದವರನ್ನು ಸಹ ನಾನು ಆತ್ಮೀಯತೆಯಿಂದ ಸ್ವಾಗತಿಸ್ತೇನೆ. ವಿವಿಧ ಪಂಚಾಯತಿಗಳ ಸಿಬ್ಬಂದಿಗಳು ನಮ್ಮೊಟ್ಟಿಗಿದ್ದಾರೆ, ಎಲ್ಲರನ್ನು ಸ್ವಾಗತಿಸುವುದರೊಂದಿಗೆ ಈ ಎಲ್ಲ ಕಾರ್ಯಕ್ರಮಗಳನ್ನ ಸುಸಜ್ಜಿತವಾಗಿ ಮಾಡುವಲ್ಲಿ ಸಹಕಾರ ನೀಡಿದವರು ನನ್ನ ಸಹೋದ್ಯೋಗಿಗಳು. ನಾವು ಖಾಲಿ ಇಷ್ಟು ಮಾತ್ರ, ಎಲ್ಲ ಮಾಡುವವರು ಅವರು, ಅವರಿಗೂ ಆತ್ಮೀಯ ಸ್ವಾಗತವನ್ನು ಬಯಸ್ತೇನೆ. ನನ್ನ ವಿದ್ಯಾರ್ಥಿ ರಕ್ಷಕರಿಗೂ ಸ್ವಾಗತವನ್ನು ಬಯಸ್ತೇನೆ. ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೂ ಹಳೆ ವಿದ್ಯಾರ್ಥಿಗಳಿಗೂ ಎಲ್ಲರಿಗೂ ಸ್ವಾಗತವನ್ನು ಬಯಸಿ ನನ್ನ ಸ್ವಾಗತ ಮಾತನ್ನು ಮುಗಿಸ್ತೇನೆ. ಮುಂದಿನದಾಗಿ ಪ್ರಸಕ್ತ ಸಾಲಿನ ವಿದ್ಯಾರ್ಥಿಗಳಿಗೆ ದಾನಿಗಳ ನೆರವಿನಿಂದ ಉಚಿತ ಸಮವಸ್ತ್ರ ವಿತರಣೆಯನ್ನು ಸಾಂಕೇತಿಕವಾಗಿ ವಿತರಿಸಲಿದ್ದಾರೆ. ಇದನ್ನು ನಡೆಸುವವರು ಶಶಿಕಲಾ ಟೀಚರ್. 1ನೇ ತರಗತಿಯಿಂದ ಮೊಹಮ್ಮದ್ ಶೆಬಿಲ್, ಈ ವಿದ್ಯಾರ್ಥಿಗಳಿಗೆ ಶಾದೀನ್ ಅಮೀನ್, ಸಮವಸ್ತ್ರವನ್ನು ಸೌದ್ ಶಾಕೀರ್, ಮೊಹಮ್ಮದ್ ಅಯಾನ್. ಸ್ಪೀಕರ್ ಅವರು ಶಾದೀನ್ ಅಮೀನ್, ಸೌದ್ ಶಾಕೀರ್, ಮೊಹಮ್ಮದ್ ಅಯಾನ್. 2ನೇ ತರಗತಿಯಿಂದ ಮೊಹಮ್ಮದ್ ಇಬ್ರಾಹಿಂ ಫಾಜಿಲ್, ಅಬುಬಕರ್ ಅರ್ಫಾನ್. ಧನ್ಯವಾದಗಳು ಮಾನ್ಯ ಸ್ಪೀಕರ್ ಅವರಿಗೆ. ಮುಂದಿನ ನಮ್ಮ ಸಮವಸ್ತ್ರವನ್ನು ಡಾಕ್ಟರ್ ಯಾಸೀರ್ ಅವರು ವಿತರಿಸಬೇಕು ಎಂದು ಕೇಳ್ಕೊಳ್ತಾನೆ. ಡಾಕ್ಟರ್ ಯಾಸೀರ್. ಮೊಹಮ್ಮದ್ ಆಫೀಲ್, ಮೂರನೇ ತರಗತಿಯಿಂದ ಮೊಹಮ್ಮದ್ ಪಾಸ್, ಮೊಹಮ್ಮದ್ ಅಜೀರ್, ಅಬ್ದುಲ್ ಹಮೀದ್ ಅಯಾನ್. 4ನೇ ತರಗತಿಯಿಂದ ಆಯಿಷಾ ಫಾತಿಮಾ ರಿದಾ, ಆಯಿಷಾ ಫಾತಿಮಾ ರಿದಾ, ಆಯಿಷಾ ಸಜ್ನಾ, ಹಾಜರತುಲ್ ಫಾಯಿಮಾ ಫಾತಿಮಾ ರಿಬಾ, ಆಯಿಷಾ ಸಜ್ನಾ, ಅಜರಸ್ತುಲ್ ಫಾಯಿಮಾ ಫಾತಿಮಾ ರಿಬಾ. 5ನೇ ತರಗತಿಯಿಂದ ಅಲಿಮತ್ ಅಫ್ರಾ, ಫಾತಿಮತುಲ್ ಶಿಮ್ರಾ, ಖದೀಜತುಲ್ ಫಾಯಿಮಾ, ಆಯಿಷಾ ಮಜ್ನಾ. ಧನ್ಯವಾದಗಳು ಡಾಕ್ಟರ್ ಯಾಸೀರ್. ಮುಂದಿನ ನಮ್ಮ ಸಂಘದ ಅಧ್ಯಕ್ಷರು ಇದನ್ನು ವಿತರಿಸಬೇಕು ಎಂದು ಕೇಳಿಕೊಳ್ತೇನೆ. 6ನೇ ತರಗತಿಯಿಂದ ಜ್ಯೋತಿ, ಫಾತಿಮತುಲ್ ಜೋಹರಾ ರಿಫಾ, ಫಾತಿಮತ್ ಬತೂಲಾ, ಅಲೀಮಾ ಆಫಿಯಾ. ಫಾತಿಮತ್ ಬತೂಲಾ. ನಮ್ಮ ಪಂಚಾಯತಿನ ಸದಸ್ಯರಾದ UA ಇಸ್ಮಾಯಿಲ್ ದಯವಿಟ್ಟು ವೇದಿಕೆಗೆ ಬರಬೇಕು ಎಂದು ಆಹ್ವಾನಿಸ್ತಾ ಇದ್ದೇವೆ. UA ಇಸ್ಮಾಯಿಲ್. ಅಲೀಮಾ ಆಫಿಯಾ. 7ನೇ ತರಗತಿಯಿಂದ ಖದೀಜಾ ರಜೀನಾ. ಧನ್ಯವಾದಗಳು. ಮುಂದಿನ ಸಮವಸ್ತ್ರವನ್ನು ಹಾಜಿ ಮೊಹಮ್ಮದ್ ತಾಹರ್ ಅವರು ವಿತರಿಸಬೇಕು ಎಂದು ಕೇಳಿಕೊಳ್ತೇನೆ. ಖದೀಜಾ ರಜೀನಾ, ಆಯಿಷಾ ಬುಸ್ರಾ, ಫಾತಿಮತುಲ್ ರಿಫಾನಾ. ಧನ್ಯವಾದಗಳು. ಮುಂದಿನ ಅಫೀಫಾ.
ಮುಂದಿನ ಸಮವಸ್ತ್ರವನ್ನ ಇಮ್ತಿಯಾಜ್, ನನ್ನ ಹೆಮ್ಮೆಯ ವಿದ್ಯಾರ್ಥಿ ಇಮ್ತಿಯಾಜ್ ಅವರು ವಿತರಿಸಬೇಕು ಎಂದು ಕೇಳಿಕೊಳ್ತೇನೆ. 8ನೇ ತರಗತಿಯಿಂದ ಶಾಮಿಯಾ ಶಾಮಿಯಾ ಸೌರಾ ಇಸ್ಮತ್ ನೈಫಾ ಸಿಯಾನಾ ಸೌರಾ ಇಸ್ಮತ್ ನೈಫಾ ಸಿಯಾನಾ. ಧನ್ಯವಾದಗಳು ಸರ್. ಮುಂದಿನ ಬಹುಮಾನವನ್ನ ಇಸಾಕ್ ರವರು ವಿತರಿಸಬೇಕು ಎಂದು ಕೇಳಿಕೊಳ್ತೇನೆ. ಇಸಾಕ್. 9ನೇ ತರಗತಿಯಿಂದ ರಾಯಿಷಾ ಬಾನು. ಧನ್ಯವಾದಗಳು ಸರ್. ಮುಂದಿನ ಬಹುಮಾನವನ್ನ UN ಇಬ್ರಾಹಿಂ ರವರು ವಿತರಿಸಬೇಕು ಎಂದು ಕೇಳಿಕೊಳ್ತೇನೆ. 9ನೇ ತರಗತಿಯಿಂದ ರಾಯಿಷಾ ಬಾನು. ಧನ್ಯವಾದಗಳು ಸರ್. ಮುಂದಿನ ಬಹುಮಾನವನ್ನ ಖಾದರ್ ರವರು ಕೋಟೆಪರರವರು ವಿತರಿಸಬೇಕು ಎಂದು ಕೇಳಿಕೊಳ್ತೇನೆ. ಫೌಜೀನಾ 10ನೇ ತರಗತಿಯಿಂದ ಮೆಹರೂಪಾ. ಧನ್ಯವಾದಗಳು. ಮುಂದಿನ ಬಹುಮಾನವನ್ನ ತ್ವಾಹಾರ್ ಅವರು, ನಮ್ಮ ಜಿಮ್ಮಿನ ತ್ವಾಹಾರ್ ಅವರು ವಿತರಿಸಬೇಕು ಎಂದು ಕೇಳಿಕೊಳ್ತೇನೆ. 10ನೇ ತರಗತಿಯಿಂದ ಮೆಹರೂಪಾ. ಮುಜಕ್ಕಿರಾ ಧನ್ಯವಾದಗಳು ಸರ್. ಧನ್ಯವಾದಗಳು. ಮುಂದಿನ ಬಹುಮಾನವನ್ನ ನಮ್ಮ ಸಂಚಾಲಕರಾದ ಇಸ್ಮಾಯಿಲ್ ಆಜಪರ್ ಅವರು ವಿತರಿಸಬೇಕು ಎಂದು ಕೇಳಿಕೊಳ್ತೇನೆ. ಮುನೀಜಾ. ಧನ್ಯವಾದಗಳು ಸರ್. ಮುಂದಿನ ಬಹುಮಾನವನ್ನು ಹಾಜಿ ಜೈನುದ್ದೀನ್ ಅವರು ವಿತರಿಸಬೇಕು ಎಂದು ಕೇಳಿಕೊಳ್ತೇನೆ. ಮುನೀಜಾ. ರಕ್ಷಿತಾ. ಧನ್ಯವಾದಗಳು. ಎಲ್ಲ ವಿದ್ಯಾರ್ಥಿಗಳಿಗೂ ನಾವು ಮತ್ತೆ ಕೊಡ್ತೇವೆ. ಅವರ ಸಮಯವನ್ನು ನಾವು ಮಾತ್ರ ಇದು ಮಾಡಿಕೊಂಡು ಕೊಡುವುದಿಲ್ಲ. ಮಧ್ಯಾಹ್ನ ಮೇಲೆ ನಾವು ಇವತ್ತು ಫುಲ್ ಡೇ ಮಾಡಿಕೊಂಡು ಎಲ್ಲರಿಗೂ ಯೂನಿಫಾರ್ಮ್ ಕೊಡ್ತೇವೆ. ಮಧ್ಯಾಹ್ನ ಮೇಲೆ ಒಂದು ಫೋಟೋ. ಶಾಲೆಯ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಹೆಮ್ಮೆ, ನಾವು ಯೂನಿಫಾರ್ಮ್ ಆಗ್ತಾ ಇದ್ದೇವೆ ಅಂತ. ಈ ಯೂನಿಫಾರ್ಮಿನ ಹಿಂದೆ ಕಾಣದ ಕೈಗಳಿವೆ. ಯೂನಿಫಾರ್ಮಿನ ಹಿಂದೆ ಕಾಣದ ಕೈಗಳಿವೆ. ಅವರನ್ನು ಗೌರವಿಸುವುದು ನಮ್ಮ ಧರ್ಮ, ನಮ್ಮ ಇಸ್ಲಾಮಿ ಧರ್ಮ ಅದನ್ನು ಹೇಳ್ತದೆ. ಯಾರು ನನಗೆ ಉಪಕಾರ ಮಾಡಿದಾನೋ ಅವನೊಟ್ಟಿಗೆ ಕೃತಜ್ಞತೆಯಿಂದ ಇರಬೇಕು ಅಂತ. ಅವರನ್ನು ನಮ್ಮ ಶಿಕ್ಷಕರು ನಾವೆಲ್ಲರೂ ಒಟ್ಟಿಗೆ ಸೇರಿ ಗೌರವಿಸ್ತಾ ಇದ್ದೇವೆ. ಮೊದಲು ಡಾಕ್ಟರ್ ಯಾಸೀರ್ ಅವರನ್ನ ನಮ್ಮ ಮುಖ್ಯ ವಿದ್ಯಾರ್ಥಿಗಳು ಚಪ್ಪಾಳೆಯ ಮೂಲಕ ಗೌರವಿಸುವುದು. ಚಪ್ಪಾಳೆ. ಅಧ್ಯಕ್ಷರು ಹೈಲ್ಯಾಂಡ್ ಆಸ್ಪತ್ರೆ. ಧನ್ಯವಾದಗಳು. ಜನಾಬ್ ಇಮ್ತಿಯಾಜ್ ಬಿನ್, ನಮ್ಮ ಶಾಲಾ ಹಳೆ ವಿದ್ಯಾರ್ಥಿ. ಇಮ್ತಿಯಾಜ್ ಬಿನ್ ಜೈನುದ್ದೀನ್ ರವರು, ಇಮ್ತಿಯಾಜ್ ಬಿನ್ ಜೈನುದ್ದೀನ್ ರವರ ಮಗ ಇಮ್ತಿಯಾಜ್ ರವರು ಇವರನ್ನ ಗೌರವಿಸ್ತಾ ಇದ್ದಾರೆ. ಜನಾಬ್ ಹಾಜಿ ಬಿಜೆ ಅನೀರ್, ಅಧ್ಯಕ್ಷರು ಉಳ್ಳಾಳ ಜುಮಾ ಮಸ್ಜಿದ್. ಜನಾಬ್ ಹಾಜಿ ಮೊಹಮ್ಮದ್ ತ್ವಾಹಾ, ಮಾಲಕರು ಸಫಾ ಫಿಶರೀಸ್. ಜನಾಬ್ ಇಸ್ಮಾಯಿಲ್ ಆಜಬ್ಬಾ, ಮಾಲಕರು ಜುಫಾಸಿಲ್ ಕನ್ಸ್ಟ್ರಕ್ಷನ್. ಜನಾಬ್ HK ಖಾದರ್, ಅಧ್ಯಕ್ಷರು ಫಿಶ್ ಮೀಲ್ ಆಯಿಲ್. ಜನಾಬ್ ಇಸ್ತಾಕ್ ಕಲ್ಲಾಪು. ಜನಾಬ್ ಮೊಹಮ್ಮದ್ ಬಿಲ್ಡಿಂಗ್ ಕನ್ಸ್ಟ್ರಕ್ಟರ್. ಜನಾಬ್ ಅಧ್ಯಕ್ಷರು ಮತ್ತು ಸದಸ್ಯರು ಹಳೆ ವಿದ್ಯಾರ್ಥಿ ಸಂಘ. ರಿಯಾಜ್ ಹಳೆಕೋಟೆ, ಹಳೆ ವಿದ್ಯಾರ್ಥಿ. ಜನಾಬ್ ಖಾದರ್ ಕೋಟೆಪುರ. ಜನಾಬ್ ಜಮಾಲ್ ಹಳೆಕೋಟೆ, ಬಿಲ್ಡಿಂಗ್ ಕನ್ಸ್ಟ್ರಕ್ಟರ್.
जमाल हळेकोटे बिल्डिंग कंस्ट्रक्टर, जनाब हमीद कन्नूरू, जनाब रफीಕ್ ಬಿನ್ ಮಯುದ್ದೀನ್. ಈಗಾಗಲೇ ನಾವು ಕೊಟ್ಟಂತ ಕೃತಜ್ಞತಾ ಪತ್ರ ಮಾತ್ರ ಕೊಟ್ಟದ್ದು, ಥ್ಯಾಂಕಿಂಗ್ ಲೆಟರ್ ಮಾತ್ರ, ಮತ್ತೇನಿಲ್ಲ. ಅದರಲ್ಲಿ ನಾವು ಬರೆದದ್ದು, ನದಿಯ ನೀರನ್ನು ಎಂದು ನದಿ ತಾವು ಕುಡಿಯುವುದಿಲ್ಲ, ಮರಗಳು ತಮ್ಮ ಫಲವನ್ನು ಎಂದು ತಾವು ತಿನ್ನುವುದಿಲ್ಲ, ಮೋಡಗಳು ಎಂದು ತಮಗಾಗಿ ಮಳೆ ಸುರಿಸುವುದಿಲ್ಲ ಎಂಬಂತೆ ಒಳ್ಳೆಯ ಜನರು ಎಂದು ತಮಗಾಗಿ ಬಾಳುವುದಿಲ್ಲ, ಪರರ ಏಳಿಗೆಯಲ್ಲಿ ತಾವಿರುತ್ತಾರೆ ಎಂಬ ನಾಣ್ಣುಡಿಯನ್ನು ತನ್ನದಾಗಿಸಿ ನಮ್ಮ ಶಾಲಾ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಸಮವಸ್ತ್ರವನ್ನು ಧರಿಸುವಂತೆ ಮಾಡಿದ ದಾನಿಗಳಿಗೆ ಹೃದಯ ತುಂಬಿದ ಕೃತಜ್ಞತೆಗಳು. ತಮ್ಮ ಸಮಾಜ ಸೇವೆ, ಶೈಕ್ಷಣಿಕ ಕಾಳಜಿಯು ಎಲ್ಲರಿಂದಲೂ ಪ್ರಶಂಸನೀಯವಾಗಿದೆ. ಕರುಣಾಮಯನಾದ ಅಲ್ಲಾಹನು ತಮ್ಮ ಈ ಶೈಕ್ಷಣಿಕ ಕೊಡುಗೆಯನ್ನು ಸ್ವೀಕರಿಸಿ ತಮಗೆ, ತಮ್ಮ ಕುಟುಂಬಕ್ಕೆ, ತಮ್ಮ ಮಕ್ಕಳಿಗೆ ಸ್ವರ್ಗದ ವಸ್ತ್ರವನ್ನು ಧರಿಸುವಂತೆ ಅನುಗ್ರಹಿಸಲಿ. ತಮಗಾಗಿ ನಾಳೆ ಪರಲೋಕದಲ್ಲಿ ಸುಖ ಶಾಂತಿಯ ಸ್ವರ್ಗವನ್ನು, ಸುಂದರ ಭವನವೊಂದನ್ನು ಕಾದಿರಿಸಲಿ ಎಂಬ ಸದಾ ದುವಾದೊಂದಿಗೆ ನಮಗೆ ದಾನಿಗಳು ದಾನ ಕೊಟ್ಟಿದ್ದಾರೆ. ಆ ಕೊಡಬೇಕಿದ್ದರೆ ಅದರ ಹಿಂದೆ ಶ್ರಮಿಸಿದವರಿದ್ದಾರೆ. ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳ್ತಾರೆ, ಯಾರು ದಾನ ಕೊಡ್ತಾರೋ ಅವರಷ್ಟೇ ಕೂಲಿ ಅದಕ್ಕಾಗಿ ಶ್ರಮಿಸಿದವರು ಇದ್ದಾರೆ. ಅದು ಈಗ ನಮ್ಮ ಶಾಲಾಭಿವೃದ್ಧಿ ಸಮಿತಿ ಅವರ ಶ್ರೇಣಿ. जनाब MH इब्राहिम माजी संचालकರು, जनाब फारूक UH शाला अभिवृद्धि समिति, जनाब हाजी जैनुद्दीन शाला सदस्यರು, जनाब अल्ताफ ಕಾರ್ಯದರ್ಶಿ ಶಾಲಾ ಅಭಿವೃದ್ಧಿ ಸಮಿತಿ, जनाब अब्दुल करीम, जनाब अब्दुल करीम कोषाधिकारी शाला अभिवृद्धि समिति. ಜನಾಬ್ ಅಬ್ದುಲ್ ಕರೀಂ ರವರು ಉಮ್ರಾ ಹೋಗಲಿದ್ದಾರೆ. ಅಲ್ಲಾಹನು ಅವರ ಉಮ್ರವನ್ನು ಸ್ವೀಕರಿಸಿ ಅವರ ಎಲ್ಲ ಕರ್ಮಗಳು ಯಶಸ್ವಿಯಾಗಲಿ ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಅಲ್ಲಾಹನೊಟ್ಟಿಗೆ ದುವಾ ಮಾಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ನನ್ನ ಹಳೆ ವಿದ್ಯಾರ್ಥಿಗಳು ಹೆಮ್ಮೆ ನನಗಿದೆ. ಇನ್ನೊಬ್ಬ ಹಳೆ ವಿದ್ಯಾರ್ಥಿ ರಿಯಾಜ್ ನನ್ನ ಎಲ್ಲ ಕಾರ್ಯಕ್ರಮಗಳಲ್ಲಿ ನನಗೆ ಸಹಕಾರವನ್ನು ನೀಡ್ತಾ ಇದ್ದಾನೆ. ಇವರಿಗೂ ನಮ್ಮ ಸ್ಪೀಕರ್ ಅವರು ಗೌರವಿಸಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಸರ್ ರಿಯಾಜ್, ಧನ್ಯವಾದಗಳು. ರಫೀಕ್ ಮುಂದುವರಿಸಿ. ಜನಾಬ್ ಅಬ್ದುಲ್ ರಹೀಂ ಶಾಲಾ ಅಭಿವೃದ್ಧಿ ಸಮಿತಿ. ಮುಂದಿನದಾಗಿ ನಾವೆಲ್ಲರೂ ಬಹಳ ನಿರೀಕ್ಷೆಯಿಂದ ಕಾಯುತ್ತಿದ್ದಂತಹ ನಮ್ಮ ಉಳ್ಳಾಲದ ಜನಪ್ರಿಯ ಜನನಾಯಕರು, ಕರ್ನಾಟಕ ವಿಧಾನಸಭೆಯ ಸ್ಪೀಕರ್ ಆದಂತಹ ಸನ್ಮಾನ್ಯ ಶ್ರೀ UT ಖಾದರ್ ಅವರಿಗೆ ಸನ್ಮಾನ. ದಯವಿಟ್ಟು ನಮ್ಮ ಎಲ್ಲ ಗೆಸ್ಟ್ನವರು ಕೂತುಕೊಳ್ಳಿ 2 ನಿಮಿಷ. ಸೈಯದ್ ಮದನಿ ವಿದ್ಯಾಸಂಸ್ಥೆಗಳು, ಹಳೆಕೋಟೆ, ಉಳ್ಳಾಲ. ಸಾಧನೆಗೆ ಅಸಾಧ್ಯವಾದುದು ಯಾವುದೂ ಇಲ್ಲ, ಆದರೆ ಸಾಧಿಸುವ ಛಲ ಮನುಷ್ಯನಿಗೆ ಬೇಕು ಎಂಬ ನಾಣ್ಣುಡಿಯನ್ನು ತನ್ನದಾಗಿಸಿರುವ, ವಾಕ್ಚಾತುರ್ಯದಿಂದ ಸದನ ವೀರನಾಗಿರುವ, ಸಹೋದರತೆ, ವಿನಯತೆ ಮತ್ತು ಸ್ವಾಭಿಮಾನದಿಂದ ಕರುನಾಡ ಮಾನವ್ಯನಾಗಿರುವ, ನೇರ ನಡೆನುಡಿಯಿಂದ ಸರದಾರನಾಗಿರುವ, ತನ್ನ ನಿಷ್ಕಲಂಕ ಸೇವಾ ಕಾರ್ಯದಿಂದ ಕರ್ನಾಟಕ ರಾಜ್ಯದ 2ನೇ ಅತ್ಯುನ್ನತ ಹುದ್ದೆಯಾದ ವಿಧಾನಸಭಾಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದ, ಸೌಹಾರ್ದತೆಯಿಂದ ಸಹಬಾಳ್ವೆಗೆ ಕೀರ್ತಿ ಕಲಸವಾದ ದ ಗ್ರೇಟ್ ಸನ್ ಆಫ್ ಇಂಡಿಯಾ ಪ್ರಶಸ್ತಿಗೆ ಭಾಜನರಾದ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಜನಾಬ್ UT ಅಬ್ದುಲ್ ಖಾದರ್ ಅವರಿಗೆ ಉಳ್ಳಾಲದ ಸರ್ವ ಜನರ ಮುದ್ದು ಮಕ್ಕಳ ಸಮ್ಮುಖದಲ್ಲಿ ದಿನಾಂಕ 5/8/2023 ಗೌರವ ಪೂರ್ವಕವಾಗಿ ಅರ್ಪಿಸಿದ ಗೌರವ ಅಭಿನಂದನಾ ಪತ್ರ. ಜನಾಬ್ UT ಖಾದರ್ ಫರೀದ್ ರವರೇ, ಕರ್ನಾಟಕ ಹಾಗೂ ಕೇರಳದ ಪ್ರತಿಷ್ಠಿತ ಕುಟುಂಬದಲ್ಲಿ ಮಾಜಿ ಶಾಸಕರಾದ ಮರ್ಹೂಮ್ ಹಾಜಿ UT ಫರೀದ್ ಮತ್ತು ನಸೀಮಾ ದಂಪತಿಗಳ ಸುಪುತ್ರರಾಗಿ 12/10/1969 ಜನಿಸಿರುವ ತಾವು ಕಾನೂನು ವಿದ್ಯಾಭ್ಯಾಸವನ್ನು ಪಡೆದು ಉಳ್ಳಾಲದ ಹುಲಿ ಎಂದು ವಿಖ್ಯಾತರಾಗಿದ್ದ UT ಫರೀದ್ ರವರಿಗೆ ಉತ್ತರಾಧಿಕಾರಿಯನ್ನಾಗಿ ಬೆಳೆಸಿದ ಕೀರ್ತಿ ಅಂದಿನ ಉಳ್ಳಾಲ, ಇಂದಿನ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಸರ್ವ ಜನಾಂಗದ ಸದಸ್ಯರಿಗೆ ಸಲ್ಲುತ್ತದೆ. ಉಳ್ಳಾಲದ ಹುಲಿಯಾದ ತಂದೆಯ ಆಡಳಿತದ ಗಾಂಭೀರ್ಯ, ಹಿಡಿದ ಕಾರ್ಯದ ಯಶಸ್ವಿಗೆ ಅಹರ್ನಿಸಿ ದುಡಿಮೆ ಮತ್ತು ಸರ್ವ ಜನರೊಂದಿಗೆ ಸಮಬಾಳಿನೊಂದಿಗೆ ಬೆರೆಯುವ ಗುಣವನ್ನು ಮೈಗೂಡಿಸಿ
ಕೊಂಡಿರುವುದು ತಮ್ಮ ಯಶಸ್ವಿನ ಗುಟ್ಟಾಗಿರುತ್ತದೆ. ಉಳ್ಳಾಲದ ಶಾಸಕರಾಗಿದ್ದ ತನ್ನ ತಂದೆಯ ಮಾರ್ಗದರ್ಶನದಂತೆ ಉಳ್ಳಾಲದ ಶಾಸಕರ ಸಂಪೂರ್ಣ ಜವಾಬ್ದಾರಿಯನ್ನು ವಹಿಸಿಕೊಂಡು ತಾವು ಯಶಸ್ವಿ ರಾಜಕಾರಣಿ ಯಾದಿರಿ. ಸಮಾಜದಲ್ಲಿ ಪ್ರತಿಯೊಬ್ಬ ಅಧಿಕಾರ ಹಿಡಿದರೆ ಜನಪ್ರಿಯರಾಗುತ್ತಾರೆ. ಹೇಳಲಿಕ್ಕಿದೆ, ನಾನು ಅವ್ರದ್ದು ಸ್ವರ ಹಾಕೊಂಡು ಪ್ರೆಸಿಡೆಂಟ್ ಅವನು, ನಾನು ಯಾವುದೇ ಒಂದು ಸಂಘದ ಕೆಲಸ ಮಾಡಬೇಕಿದ್ರೆ ಅಲ್ಲಿ ಪ್ರೆಸಿಡೆಂಟ್ ಆಗಬೇಕು ಅಂತ. ಆದರೆ UT ಖಾದರ್ ಅವರು ತಾವು ಸಮಾಜ ಸೇವೆಯಲ್ಲಿ ಜನಪ್ರಿಯರಾದ ಮೇಲೆ ಅಧಿಕಾರ ಹಿಡಿದಿರುವುದು ಸಮಾಜದ ಸಮುದಾಯದ ಯುವಕರಿಗೆ ಮಾರ್ಗದರ್ಶನವಾಗಿರುತ್ತದೆ. ಅಂದರೆ ನಾವು ಯುವಕರು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಳ್ಬೇಕು. ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಾಗ ನಮಗೆ ಗೌರವ ಸಿಗುತ್ತೆ. ಆ ಸಿಕ್ಕಿದಂತ ಗೌರವ ಅದು ಯಶಸ್ವಿ ಗೌರವವಾಗಿರುತ್ತದೆ ಅಂತೇಳಿ UT ಖಾದರ್ ಅವರು ನಮಗೆ ತೋರಿಸಿಕೊಟ್ಟಿದ್ದಾರೆ. 1992ರಿಂದ 94ರವರೆಗೆ ದಕ್ಷಿಣ ಕನ್ನಡ ಜಿಲ್ಲಾ NSCI ಇದರ ಪ್ರಧಾನ ಕಾರ್ಯದರ್ಶಿ, 94ರಿಂದ 2000ರವರೆಗೆ ಅಧ್ಯಕ್ಷರಾಗಿ, 2000ರಿಂದ 2001ರವರೆಗೆ ರಾಜ್ಯ ಉಪಾಧ್ಯಕ್ಷರಾಗಿ ಪಾರದರ್ಶಕದಂತೆ ಪಕ್ಷದ ಹಾಗೂ ಯುವ ಜನತೆಯ ಅಭಿವೃದ್ಧಿಗಾಗಿ ಕಾರ್ಯಪ್ರವೃತ್ತರಾದ ತಮ್ಮ ಕಾರ್ಯವೈಖರಿಯನ್ನು ಕಂಡ ನಮ್ಮ ಜಿಲ್ಲೆಯ ಕೇಂದ್ರದ ನಾಯಕರು ತಮ್ಮ ಅಗತ್ಯತೆಯನ್ನು ಕೇಂದ್ರಕ್ಕಿದೆ ಎಂದಾಗ ಇಲ್ಲ, ಉಳ್ಳಾಲವನ್ನು ಬಿಟ್ಟು ನಾನು ಎಲ್ಲೂ ಬರುವುದಿಲ್ಲ, ನನಗೆ ತಳಮಟ್ಟದ ನಾಯಕತ್ವವೇ ಬೇಕು ಎಂದಾಗ ಅಚ್ಚರಿಗೊಂಡ ನಾಯಕರು ಮುಂದೆ ಈತ ಉಳ್ಳಾಲದಲ್ಲಿ ಬೇರು ಬಿಟ್ಟು ಆಲದ ಮರವಾಗಿ ಬೆಳೆಯುತ್ತಾನೆ ಎಂದು ಹೇಳಿದ್ದನ್ನು ಇಂದು ಸತ್ಯವನ್ನಾಗಿಸಿದ ಕೀರ್ತಿ ತಮ್ಮದಾಗಿದೆ. 2001ರಲ್ಲಿ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ, 2002ರಲ್ಲಿ ಅಖಿಲ ಭಾರತೀಯ ಕಾಂಗ್ರೆಸ್ ಸೇವಾದಳದ ಶಿಕ್ಷಕರಾಗಿ ಮತ್ತು KPCCI ಕಾರ್ಯದರ್ಶಿಯಾಗಿ, 2003ರಲ್ಲಿ ಉಪಾಧ್ಯಕ್ಷರಾಗಿ ಪಾರದರ್ಶಕದಂತೆ ಪಕ್ಷದ ಹಾಗೂ ಯುವ ಜನತೆಯ ಅಭಿವೃದ್ಧಿಗಾಗಿ ಕಾರ್ಯಪ್ರವೃತ್ತರಾದ ತಮ್ಮ ಕಾರ್ಯವೈಖರಿಯನ್ನು ಕಂಡ ನಮ್ಮ ಜಿಲ್ಲೆಯ ಕೇಂದ್ರದ ಸೇವಾದಳದ ಹೆಚ್ಚುವರಿ ಮುಖ್ಯ ಸಂಘಟಕರಾಗಿಯೂ ಸೇವೆ ಸಲ್ಲಿಸಿದ ತಾವು ಉಳ್ಳಾಲ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಪ್ರಚಂಡ ಬಹುಮತದಿಂದ ಗೆದ್ದು ಯುವ ಶಾಸಕರಾಗಿ ವಿಧಾನಸಭೆಯಲ್ಲಿ ಉಳ್ಳಾಲವನ್ನು ಪ್ರತಿನಿಧಿಸಿದ ಕೀರ್ತಿ ತಮ್ಮದಾಗಿದೆ. ನಂತರ ಸೋಲಿಲ್ಲದ ಸರದಾರನಾಗಿ ನಡೆದ ಹಾದಿಯಲ್ಲಿ ಹಿಂದಿರುಗಿ ನೋಡದೆ, ಜಾತಿ ಮತವ ಭೇದವನ್ನು ಮೆರೆತು ಗುಂಪುಗಾರಿಕೆ ಅವಕಾಶ ಕೊಡದೆ 2008ರಿಂದ 2013, 2013ರಿಂದ 2018, 2013ರಿಂದ 2023, 2023ರಿಂದ ಮುಂದೆ ಜೀವಮಾನವಿಡೀ ಶಾಸಕರಾಗಿ ಜಿಲ್ಲೆಯ ಪ್ರತಿಷ್ಠೆಯನ್ನು ಹೆಚ್ಚಿಸುವಂತಹ ಕೆಲಸ ನಿಮ್ಮದಾಗಬೇಕು. 2013ರಿಂದ 2016ರವರೆಗೆ ಕರ್ನಾಟಕ ರಾಜ್ಯದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾಗಿ ರಾಜ್ಯದ ಉದ್ದಗಲಕ್ಕೂ ಸಂಚರಿಸಿ ಆರೋಗ್ಯ ಇಲಾಖೆಗೆ ಸರ್ಜರಿಯನ್ನು ಮಾಡಿ ಇಡೀ ಕರ್ನಾಟಕದಲ್ಲಿ ಆಸ್ಪತ್ರೆಗಳ ಸಂಖ್ಯೆಯನ್ನು ಕಡಿಮೆ ಮಾಡುತ್ತೇನೆ ಎಂಬ ಹೇಳಿಕೆಯನ್ನು ನೀಡುವುದರ ಮೂಲಕ ಕೀರ್ತಿಯನ್ನು ತಂದಂತ ಜನ ತಾವು. 2018ರಲ್ಲಿ ವಸತಿ ಸಚಿವರಾಗಿ, 2018ರಿಂದ 2019ರವರೆಗೆ ನಗರಾಭಿವೃದ್ಧಿ ಸಚಿವರಾಗಿ, ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವರಾದ ತಾವು 2020ರಲ್ಲಿ KPCCI ವಕ್ತಾರರಾಗಿ ಕಾರ್ಯನಿರ್ವಹಿಸಿರುವಿರಿ. ಸಚಿವರಾಗಿದ್ದ ಸಮಯದಲ್ಲಿ ಕರ್ನಾಟಕದ ಉದ್ದಗಲಕ್ಕೂ ರಾಜ್ಯದ ಇತರ ಸಚಿವರಿಗಿಂತ ಹೆಚ್ಚು ದೂರ, ಅದರಲ್ಲೂ ಭೂ ಸಾರಿಗೆ ಮೂಲಕ ಸಂಚರಿಸಿ ಕರುನಾಡ ಮಾಣಿಕ್ಯರಾದ ತಾವು ಕಿರಿಯ ವಯಸ್ಸಿನಲ್ಲಿಯೇ ವಿಧಾನಸಭೆಯಲ್ಲಿ ಅತಿ ಹೆಚ್ಚು ಪ್ರಶ್ನೆಗಳನ್ನು ಕೇಳುವುದರ ಮೂಲಕ ಸದನ ವೀರರೆನಿಸಿಕೊಂಡಿರಿ. ಪಕ್ಷ ನಾಯಕತ್ವ ಗುಣ, ತಮ್ಮ ನಾಯಕತ್ವದ ಗುಣವನ್ನು ಕಂಡು ಎಲ್ಲರೊಂದಿಗೆ ಹೊಂದಾಣಿಕೆಯಾಗುವ ಗುಣ ಮತ್ತು ಆತ್ಮೀಯತೆಯ ಗುಣವನ್ನು ಕಂಡ ಹೈಕಮಾಂಡ್ ಹಿರಿಯ ಮುತ್ಸದ್ದಿಗಳ ಮುಂದೆ ಕರ್ನಾಟಕ ವಿಧಾನಸಭೆಯ ವಿರೋಧ ಪಕ್ಷದ ಉಪನಾಯಕನನ್ನಾಗಿ ತಮ್ಮನ್ನು ನೇಮಿಸಿ ಎಲ್ಲರನ್ನೂ ಅಚ್ಚರಿಯನ್ನುಂಟು ಮಾಡಿದರೂ ಬಹಳಷ್ಟು ಸಲೀಸಾಗಿ ಈ ಹುದ್ದೆಯನ್ನು ನಿರ್ವಹಿಸಿ ಆಗಿನ ಆಡಳಿತ ಪಕ್ಷ, ಮುಖ್ಯಮಂತ್ರಿ, ವಿಧಾನಸಭಾಧ್ಯಕ್ಷರಿಂದ ಸಹಬಾಷ್ಗಿರಿ ಗಿಟ್ಟಿಸಿಕೊಂಡ ಕೀರ್ತಿ UT ಖಾದರ್ ಅವರದು. ಕರ್ನಾಟಕ ರಾಜ್ಯದ
ಶಾಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಲ್ಲಿ ಹಿರಿಯರಿದ್ದಾರೆ, ಮುಸ್ತದ್ದಿಗಳಿದ್ದಾರೆ. ಆದರೂ ಸಮರ್ಥ ನಾಯಕತ್ವಕ್ಕಾಗಿ ಅಲ್ಪಸಂಖ್ಯಾತ, ಅದರಲ್ಲೂ ಮುಸಲ್ಮಾನ, ಅದರಲ್ಲೂ ಬ್ಯಾರಿ ಸಮುದಾಯದವರಾದ ತಮ್ಮ ನಿಷ್ಠೆಯನ್ನು ಅರಿತ ಕಾಂಗ್ರೆಸ್ಸಿನ ಹೈಕಮಾಂಡ್ ತಮ್ಮನ್ನು ಆಯ್ಕೆ ಮಾಡಿದಾಗ ದಕ್ಷಿಣ ಕನ್ನಡ ಜಿಲ್ಲೆಯ, ಅದರಲ್ಲೂ ಉಳ್ಳಾಳದ ಸಂಘಟನೆಯ ಚಾಣಕ್ಯ ಯುಟಿ ಅಬ್ದುಲ್ ಖಾದರ್ ಅವರು ಕರ್ನಾಟಕ ರಾಜ್ಯದ 2ನೇ ಅತ್ಯುನ್ನತ ಹುದ್ದೆಯಾದ ವಿಧಾನಸಭೆ ಅಧ್ಯಕ್ಷತೆಯನ್ನು ಸಂತೋಷಪೂರ್ವಕವಾಗಿ ವಹಿಸಿಕೊಂಡಿರುವಿರಿ ಮತ್ತು ಸದನದ ಸಭಾಧ್ಯಕ್ಷ ಸ್ಥಾನದ ಗೌರವ ಏನು ಎಂಬುದನ್ನು ಎಲ್ಲರಿಗೂ ತಿಳಿಯಪಡಿಸುತ್ತೇನೆ ಎಂದು ಸವಾಲೆಸೆದಂತ ವೀರ ತಾವಾಗಿರುವಿರಿ. ಜೀವನದಲ್ಲಿ ಅತ್ಯುನ್ನತ ಗುರಿಯನ್ನು ಹೊಂದಿರುವ ತಮ್ಮ ಮುಂದಿನ ರಾಜಕೀಯ ಜೀವನವು ಯಶಸ್ವಿಯಾಗಲಿ ಎಂದು ಹಾರೈಸುತ್ತೇವೆ. 1991ರಲ್ಲಿ ನಮ್ಮ ಶಾಲೆಗೆ ಹೊಸ ಕಟ್ಟಡವಾಯಿತು. ನಂತರದ ಕೆಲ ವರ್ಷಗಳಲ್ಲಿ ಮೇಲಂತಸ್ತಿಗೆ ಪ್ಲಾಸ್ಟಿಕ್ಕಿನ ಕವಚವನ್ನು ಹೊಂದುವ ಮಕ್ಕಳು ಕ್ಲಾಸ್ ಮಾಡಬೇಕಾಗಿತ್ತು. ಪ್ರತಿ ವರ್ಷವೂ ನಾವು ಇದನ್ನು ಬದಲಾವಣೆ ಮಾಡಬೇಕು. ಇಲ್ಲದಿದ್ದರೆ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಪ್ರತಿ ವರ್ಷ ಮಳೆಗಾಲದಲ್ಲಿ ಮಳೆಯಲ್ಲಿ ನೆನೆದು ಪಾಠ ಕೇಳುವ ಸಂದರ್ಭವಿತ್ತು. ತಮ್ಮ ಸಹಕಾರಕ್ಕಾಗಿ ನಾನು ವಿನಂತಿಸಿದಾಗ ಅತಿ ಹೆಚ್ಚು ಧನಸಹಾಯ 10 ಲಕ್ಷದವರೆಗೆ ಧನಸಹಾಯವನ್ನು ನೀಡಿ ಅನುದಾನಿತ ಶಾಲೆಯೊಂದರ ಮೇಲಂತಸ್ತಿನ ಛಾವಣಿಯನ್ನು ನಿರ್ಮಿಸಿಕೊಟ್ಟಂತ ಏಕೈಕ ಶಾಸಕ ಸನ್ಮಾನ್ಯ ಶ್ರೀ ಯುಟಿ ಖಾದರ್ ಅವರೊಂದಿಗೆ ನಾನು ಅಭಿಮಾನದಿಂದ ಹೇಳಬಲ್ಲೆ. ಕರುಣಾಮಯನಾದ ಅಲ್ಲಾಹನು ತಮ್ಮ ಈ ಸಹಕಾರವನ್ನು ಸ್ವೀಕರಿಸಿ ನಮ್ಮ ಬಡ ಮಕ್ಕಳ ದುವಾದ ಫಲವಾಗಿ ಸುಖಲೋಕ ಶಾಂತಿಯ ಸ್ವರ್ಗವನ್ನು ಮತ್ತು ಸ್ವರ್ಗದಲ್ಲಿ ಭವ್ಯ ಭವನವನ್ನು ತಮಗೆ ನೀಡಲಿ ಅಂತೇಳಿ ಪ್ರಾರ್ಥಿಸುತ್ತೇವೆ. ಅಧ್ಯಕ್ಷರು, ಸಂಚಾಲಕರು ಮತ್ತು ಶಾಲಾಭಿವೃದ್ಧಿ ಸಮಿತಿ, ಮುಖ್ಯೋಪಾಧ್ಯಾಯರು, ಸಹಶಿಕ್ಷಕರು ಮತ್ತು ವಿದ್ಯಾರ್ಥಿ ಬಳಗ ಇವರನ್ನ ಈಗ ವೇದಿಕೆಯಲ್ಲಿರುವಂತಹ ಗಣ್ಯರು ಹಾಗೂ ಅವರನ್ನು ಈಗ ನಾವು ಗೌರವಿಸ್ತಾ ಇದ್ದೇವೆ. ವೇದಿಕೆಯಲ್ಲಿ ಇರುವಂತಹ ಗಣ್ಯರು ನಾವು ಬಹಳ ಶಿಸ್ತಿನಿಂದ ಎಲ್ಲಿಯೂ ಆಗಿರಬಾರ್ದು ಅಂತ ಸನ್ಮಾನ ಆಗಬೇಕು. ಚಂದ ಮಾಡಿ ನಾವು ನಿಂತುಕೊಂಡು ನಮ್ಮ ಸಭಾಪತಿಯೊಟ್ಟಿಗೆ ಅದನ್ನು ಕೇಳಿ ಅವರ ಫೋಟೋವನ್ನು ನಾವು ತೆಗೆದುಕೊಳ್ಳುವಂತ ವ್ಯವಸ್ಥೆಯಲ್ಲಿ ನಾವು ಅದು ಮಾಡಬೇಕು. ನನಗೆ ಸಂತೋಷ ಏನಂತ ಹೇಳಿದ್ರೆ, ಬಹುಶಃ 10 ತಾರೀಕಿಗೆ ಆದರೆ ಇಷ್ಟು ಸುಂದರವಾದಂತಹ ಕಾರ್ಯಕ್ರಮ ಆಗ್ತಿರ್ಲಿಲ್ಲ. ಅವರೇ ಹೇಳಿದ್ದು, ಶನಿವಾರ ನನಗೆ ಎಲ್ಲಿ ಹೋಗ್ಲಿಕ್ಕಿಲ್ಲ, ಇಡೀ ದಿವಸ ನಿಮ್ಮ ಶಾಲೆಯಲ್ಲೇ ಇರ್ತೇನೆ. ಸ್ಪೀಕರ್ ಒಟ್ಟಿಗೆ ಅಲ್ಮದೀನದಲ್ಲಿ ಕರೆಯುವಂತಹ ಆಫಿಲತ್ ವಿದ್ಯಾರ್ಥಿನಿ ಒಂದು ಫೋಟೋಕ್ಕಾಗಿ ಆತುರೈತಾ ಇದ್ದಾಳೆ. ನಂಬರ್ 1 ಸಚಿವರಾಗಿ ಸೇವೆ ಸಲ್ಲಿಸಿದ ಕೀರ್ತಿ ಸನ್ಮಾನ್ಯ ಶ್ರೀ ಯುಟಿ ಖಾದರ್ ಅವರದ್ದು. 2013ರಿಂದ 2016ರವರೆಗೆ ಆರೋಗ್ಯ ಸಚಿವರಾಗಿದ್ದ ಸಂದರ್ಭದಲ್ಲಿ ಹಲವಾರು ಆರೋಗ್ಯ ಕ್ರಾಂತಿಯನ್ನು ಮಾಡಿ ಜನತೆಗೆ ಉತ್ತಮ ಸೌಲಭ್ಯಗಳನ್ನು ನೀಡಿದ್ದು ಮಾತ್ರವಲ್ಲ, ಬೈಕ್ ಆಂಬ್ಯುಲೆನ್ಸ್ ಪರಿಚಯಿಸಿದ ಹೆಗ್ಗಳಿಕೆ ಸನ್ಮಾನ್ಯ ಶ್ರೀ ಯುಟಿ ಖಾದರ್ ಅವರದು. ಆ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದಿಂದ ಉತ್ತಮ ಆರೋಗ್ಯ ಸಚಿವ ಪ್ರಶಸ್ತಿಯನ್ನು ಪಡೆದದ್ದು ಕರ್ನಾಟಕದ ಹಿರಿಮೆಗೆ ಪಾತ್ರರಾಗಿದ್ದಾರೆ. 2008ರಿಂದ 2013ರ ವಿಧಾನಸಭೆಯ ಅತ್ಯುತ್ತಮ ಕಾರ್ಯವೈಖರಿಗಾಗಿ ಅತಿ ಹೆಚ್ಚು ಪ್ರಶ್ನೆ ಕೇಳಿದ ಕೀರ್ತಿಗಾಗಿ ಸದನ ವೀರ ಹಾಗೂ ಶೈನಿಂಗ್ ಇಂಡಿಯಾ ಪ್ರಶಸ್ತಿ ಪಡೆದುಕೊಂಡಿದ್ದಾರೆ. ಪ್ರಸ್ತುತ ಕರ್ನಾಟಕ ವಿಧಾನಸಭೆಯ 23ನೇಯ ಸ್ಪೀಕರ್ ಆಗಿ ಅವಿರೋಧವಾಗಿ ನಿಯುಕ್ತರಾದ ಸನ್ಮಾನ್ಯ ಶ್ರೀ ಯುಟಿ ಖಾದರ್ ಅವರಿಗೆ ದೆಹಲಿಯ ಇಂಡಿಯಾ ಇಂಟರ್ನ್ಯಾಷನಲ್ ಸೆಂಟರ್ 2023ರ ಗ್ರೇಟರ್ ಸನ್ ಆಫ್ ಇಂಡಿಯಾ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಇದೆಲ್ಲ ನಮ್ಮ ಉಳ್ಳಾಳದ ಹೆಗ್ಗಳಿಕೆಗೆ, ಹಿರಿಮೆಗೆ ಅತ್ಯಂತ ಗೌರವ ತಂದುಕೊಟ್ಟಂಥದ್ದು. ಎಲ್ಲ ಟೀಕೆ ಟಿಪ್ಪಣಿಗಳನ್ನು ನಗು ಮುಖದಿಂದ ಸ್ವೀಕರಿಸಿ ಇಂದು ಎಲ್ಲರ ಮನೆ ಮಾತಾಗಿರುವ ಜನನಾಯಕ ಸನ್ಮಾನ್ಯ ಶ್ರೀ ಯುಟಿ ಖಾದರ್. ಇನ್ನೊಂದು ವಿಷಯ ಹೇಳಬೇಕೆಂದರೆ, ಇಡೀ ಭಾರತ ದೇಶದಲ್ಲಿ ಎಲ್ಲರ ಕೈಗೆ ಸಿಗುವಂತಹ ಶಾಸಕರು ಈಗ ನಮ್ಮ ಸ್ಪೀಕರ್ ಯುಟಿ ಖಾದರ್ ಅವರಾಗಿದ್ದಾರೆ. ಮುಂದೆ ಇವರ ಯಶಸ್ಸು ಇಡೀ ಭಾರತಾದ್ಯಂತ ರಾಜ್ಯದಲ್ಲಿ ಎಂಬುದೇ ನಮ್ಮ ಆಶಯ, ನಮ್ಮ ಅಭಿಲಾಷೆ. ನಮ್ಮ ಸ್ಪೀಕರ್ ಮಾತಾಡುವ ಮೊದಲು ಖಾಲಿ 2 ನಿಮಿಷ ಮಾತ್ರ ಡಾಕ್ಟರ್ ಹ್ಯಾಶಿರ್ ಅವರು ನಿಮಗೆ ವಿಶ್ ಮಾಡ್ತಾರೆ ಅಷ್ಟೇ. ಯಾಕಂದ್ರೆ ಹ್ಯಾಶಿರ್ ಅವರು ಇನ್ನು ಪ್ರತಿ ವರ್ಷದಲ್ಲಿ ನಮ್ಮ ಶಾಲೆಗೆ ಆಗಾಗ ಬರುವವರಿದ್ದಾರೆ, ನಿಮಗೆ ಸಹಾಯ ಮಾಡುವವರಿದ್ದಾರೆ. ಅವರ ಸಿಹಿಯಾದ ಮಾತನ್ನ ನಾವು ಕೇಳಬೇಕಾಗಿದೆ. ನೀವೆಲ್ಲ ಚೆನ್ನಾಗಿ ಕಲಿಬೇಕು, ಎಂತ ತೊಂದರೆ ಬರಬಾರ್ದು. ಅದಕ್ಕೆ ನಿಮ್ಮ ಮಾಸ್ಟರ್ಗೆ ಕೇಳಿದ ಕೂಡಲೇ ನಾನು ಎಂತ ಬೇಜಾರು ಇಲ್ಲದಾಗಿ ನಾನು ಹೇಳಿದ್ದೇನೆ, ನಾನು ಕೊಡ್ತೇನೆಂದು. ನಿಮಗೆ ಆ ಒಂದು ಯೂನಿಫಾರ್ಮ್ ಅಂದರೆ ಇದಕ್ಕೆ ನಿಮಗೆ ಕಷ್ಟ ಬರಬಾರ್ದು. ನನಗೆ ಕೊಡಲಿಕ್ಕೆ ಬೇಸರ ಇಲ್ಲ, ನನ್ನ ಕೈಯಲ್ಲಿ ಇದ್ದರೆ ನಾನು ಡೆಫಿನೆಟ್ಲಿ ಕೊಡ್ತೇನೆ. ನೀವು ಅದರ ಕಷ್ಟಪಟ್ಟು ಕಲಿಯಬೇಕು, ದೊಡ್ಡವರು ಆಗಬೇಕು, ಅಷ್ಟೇ ನನ್ನ ಆಸೆ. ಥ್ಯಾಂಕ್ ಯು.
ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ನಮ್ಮಿಂದ ಸನ್ಮಾನಿತಗೊಳ್ಳಿಕ್ಕೆ ಏನಿಲ್ಲ, ಅವರು ನಮ್ಮೊಟ್ಟಿಗೆ ಇರುವುದು ಮಾತ್ರ. ನಮ್ಮೊಟ್ಟಿಗೆ ಇರುವವರಾದ ನಮ್ಮೆಲ್ಲರ ನೆಚ್ಚಿನ ಶಾಸಕ UT ಖಾದರ್ ಅವರಲ್ಲಿ ನಾವು ಒಮ್ಮೆ ಕೇಳಿದೆವು ಅವರ ಹೀಗೆ ಇರುವವರು. ಯಾಕಂದ್ರೆ ವಿಧಾನಸಭಾ ಅಧ್ಯಕ್ಷರಾದವರು ಯಾವುದೇ ಅಭಿವೃದ್ಧಿ ಕಾರ್ಯಗಳ ಹೋಗ್ಲಿಕ್ಕಿಲ್ಲ, ಖಾಲಿ ಆ ಚೇರಲ್ಲಿ ಅದರ ಗೌರವವನ್ನು ಉಳಿಸಿಕೊಳ್ಳುವಂತ ಕೆಲಸ ಮಾತ್ರ. ಆದ ಕಾರಣ ನಮಗೆ ಲಾಸ್ ಆಯ್ತಲ್ಲ ಮೇಲೆ. ಆಗ ನಮಗೆ ಅಲ್ಲಿ ಕೇಳಿ ಬಂದದ್ದು ಏನು ಅಂತ ಹೇಳಿದ್ರೆ, ಎಲ್ಲ ನಾನು ಬ್ರಿಡ್ಜಿಗಿಂತ ಆಚೆ ಬದಿಯಲ್ಲಿ, ಬ್ರಿಡ್ಜ್ ದಾಟಿದ ಕೂಡಲೇ ನಾನು MLA ಆಗಿ ನಿಮ್ಮೊಟ್ಟಿಗೆ ಇರ್ತೇನೆ, ಅದು ಏನು ಬಂದರೂ ಬಿಟ್ಟು ಬಿಡ್ತೇನೆ. ಅದೇ ರೀತಿ ಇವತ್ತು MLA ಆಗಿ ಏನಿದ್ದಾರೋ ಅದೆಲ್ಲ ಕಾರ್ಯವನ್ನು ಮಾಡ್ತಾ ಇದ್ದಾರೆ ನಮ್ಮ ಶಾಸಕರು. ಅವರಲ್ಲಿ ಮತ್ತೊಂದು ನಾನು ವಿನಂತಿಸ್ತಾ ಇದ್ದೇನೆ, ಸರಿ ನಾವು ಕಳೆದ 2 ವರ್ಷದಿಂದ ನಮ್ಮ ಶಾಲಾ ಅಂಗಳಕ್ಕೆ ಒಂದು ಇಂಟರ್ಲಾಕಿಗಾಗಿ ಬಹಳಷ್ಟು ಶ್ರಮ ಪಡ್ತಾ ಇದ್ದೇವೆ. ತಾವು ಒಂದು ಅದನ್ನು ಈ ಸಲದಲ್ಲಿ ಮಾಡಿಕೊಡಬೇಕು ಅಂತ ವಿನಂತಿಸ್ತೇವೆ ಸರ್. ಇದೀಗ ಸ್ಪೀಕರ್ ಅವರು ನಮ್ಮ ಮುಂದೆ ಸ್ಪೀಕರ್ ಅವರು ಹೇಳಿದರು ನಾನೊಂದು ವೇಳೆ ಮೊದಲು ಹೋದರೆ ಅಂತ. ಇಲ್ಲ, ಅವರು ಮಾತನಾಡ್ಲಿಕ್ಕೆ ಅಧ್ಯಕ್ಷರು ಮಾತಾಡ್ತಾರೆ. UT ಖಾದರ್ ಸರ್ ಅವರು ಸ್ಪೀಕರ್ ಆಗಿ ಇಷ್ಟೊಂದು ಹೊತ್ತು ಈ ಸಭಾಂಗಣದಲ್ಲಿ ಇದು ಮೊದಲನೇ ಬಾರಿ ಆಗಿರಬೇಕು. 5 ನಿಮಿಷ 10 ನಿಮಿಷ ಅಲ್ಲದೆ ಇಷ್ಟೊಂದು ಹೊತ್ತನ್ನು ಅವರು ವಹಿಸಲಿಲ್ಲ. ಅದು KMK ಸಾರ್ ಅವರ ಒಂದು ಪ್ರಯತ್ನ ಆಗಿರುತ್ತದೆ. KMK ಸಾರ್ ಅವರು ಒಂದು ವೇದಿಕೆಯಲ್ಲಿ ಸ್ವಾಗತ ಭಾಷಣ ಮಾಡಿದರೆ ಮತ್ತೆ ಯಾರು ಭಾಷಣ ಮಾಡುವ ಅವಶ್ಯಕತೆ ಇರುವುದಿಲ್ಲ. ಮತ್ತೆ ಇರುವುದು ಖಾಲಿ ಧನ್ಯವಾದ ಹೇಳಲಿಕ್ಕೆ ಮಾತ್ರ. ಎಲ್ಲವನ್ನು ಅವರು ಹೇಳಿಬಿಡ್ತಾರೆ, ಅಷ್ಟೊಂದು ಚತುರರಾಗಿದ್ದಾರೆ. ಅಲ್ಹಮ್ದುಲಿಲ್ಲಾ, ನಮ್ಮ ಉಳ್ಳಾಲ ಜನತೆಯ ಒಂದು ಭಾಗ್ಯವಾಗಿದೆ. ಬ್ಯಾರಿ ಸಮುದಾಯದೊಬ್ಬರು ಕರ್ನಾಟಕ ರಾಜ್ಯದ 2ನೇ ಅತಿ ದೊಡ್ಡ ಹುದ್ದೆ ಆದಂತಹ ಸ್ಪೀಕರ್ ಆಗಿ ಆಯ್ಕೆಯಾಗಿರುವುದು. ಅವರ ಮನಸ್ಸಲ್ಲಿ ಇರುವುದು ಇನ್ನು ಒಂದೇ, ಉಳ್ಳಾಲವನ್ನು ಸಿಂಗಾಪುರ್ ರೀತಿಯಲ್ಲಿ ಅಭಿವೃದ್ಧಿ ಮಾಡಬೇಕಂತೇಳಿ. ಸಿಂಗಾಪುರನ್ನು ಮಾಡುವುದಲ್ಲ, ಸಿಂಗಾಪುರ್ ರೀತಿಯಲ್ಲಿ ಅಭಿವೃದ್ಧಿ ಮಾಡಬೇಕಂತೇಳಿ. ಅದರ ಒಟ್ಟಿಗೆ ಉಳ್ಳಾಲ ದರ್ಗಾ ಮತ್ತು ಕೇಂದ್ರ ಮಸೀದಿ ಇರುವಂತಹ ಆ ಕ್ಯಾಂಪಸ್ ಅನ್ನು ಮರ್ಕಸ್ ನಾಲೆಜ್ ಸಿಟಿಯಲ್ಲಿರುವಂತಹ ರೀತಿಯಲ್ಲಿ ಅಭಿವೃದ್ಧಿ ಮಾಡಬೇಕೆಂದು ತುಂಬಾ ಒಂದು ಕನಸನ್ನು ಕಂಡಿದ್ದಾರೆ. ಅದು ಇನ್ಶಾ ಅಲ್ಲಾಹ್ ಈ ಸಲದ ಈ ಬಾರಿ ಅದನ್ನು ಅವರು ಇನ್ಶಾ ಅಲ್ಲಾಹ್ ಪೂರ್ತಿ ಮಾಡಿ ಕೊಡ್ತಾರೆ. ಅವರಿಗೆ ಉಳ್ಳಾಲ ದರ್ಗಾದಿಂದ ಒಂದು 30 ಕೋಟಿ ರೂಪಾಯಿ ಒಂದು ಅಂದಾಜು ಬಜೆಟ್ ಅನ್ನು ಅವರು ಕೊಟ್ಟಿದ್ದೇವೆ. ಅದನ್ನು ಈ ಸಲ ಮೊನ್ನೆ ಬೆಂಗಳೂರಿಗೆ ಹೋದಾಗ ಮಿನಿಸ್ಟರ್ನ ಕಾಣುವಾಗ ಅವರ ಮನೆಗೆ ಹೋದಾಗ ಅವರು ಹೇಳಿದ ಒಂದು ಮಾತು, ನೀವು ಯಾವ ಮಿನಿಸ್ಟರ್ ಮನೆಗೆ ಅಥವಾ ಕಚೇರಿಗೆ ಹೋಗುವ ಅವಶ್ಯಕತೆ ಇಲ್ಲ, ನೀವು ಇಲ್ಲಿ ಇರಿ, ಎಲ್ಲ ಸಚಿವರನ್ನು ನನ್ನ ಮನೆ ಕರೆಸ್ತೇನೆ ಅಂತ ಹೇಳಿ ಅವರ ಮನೆಯಲ್ಲಿಗೆ ಕರೆಸಿ ನಮ್ಮನ್ನು ಪರಿಚಯ ಮಾಡಿ ನಮ್ಮಲ್ಲಿರುವ ಎಲ್ಲ ಯೋಜನೆ ಏನು ಮಾಡಿದೆ ಅದನ್ನು ಅವರು ಕೊಟ್ಟಿದ್ದಾರೆ. ಇದು UT ಖಾದರ್ ಸಾರ್ ಅವರು. ಇನ್ನು UT ಖಾದರ್ ಸಾರ್ ಅವರ ತರ ಆ ಉಳ್ಳಾಲವನ್ನು ಆ ಅಭಿವೃದ್ಧಿ ಮಾಡಿ ಹಾಗೆ ಮಾಡಿ ಹೀಗೆ ಮಾಡಿ ಹೇಳುವಾಗ ಅವಶ್ಯಕತೆನೇ ಇಲ್ಲ. ಯಾಕಂದ್ರೆ ಎಲ್ಲವನ್ನು ಅವರೇ ಮಾಡಿಬಿಡ್ತಾರೆ. ಅದಕ್ಕೆ ಒಂದು ಸ್ಪಷ್ಟ ಉದಾಹರಣೆ ಹೇಳ್ತೇನೆ. ಉಳ್ಳಾಲವನ್ನು ತಾಲೂಕು ಮಾಡಬೇಕೆಂದು ಯಾರಾದರೂ ಬೇಡಿಕೆಯನ್ನು ಇಟ್ಟಿದ್ದಾರ? ಉಳ್ಳಾಲದ ಒಬ್ಬೊಬ್ಬ ಜನತೆ ಕೂಡ ಬೇಡಿಕೆಯನ್ನು ಇರಲಿಲ್ಲ, ಸ್ವತಃ ಅವರೇ ಉಳ್ಳಾಲ ತಾಲೂಕನ್ನು ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಉಳ್ಳಾಲವಾಗಿ ಸಿಂಗಾಪುರ್ ರೀತಿಯಲ್ಲಿ ಅವರು ಬದಲಾವಣೆ ಅಭಿವೃದ್ಧಿ ಮಾಡ್ತಾರೆ ಎಂಬ ನಿರೀಕ್ಷೆಯೊಂದಿಗೆ ನನ್ನ 2 ಮಾತು ನಿಲ್ಲಿಸ್ತೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹ್. ಇಬ್ರಾಹಿಂ ಅಕ್ಕನವರೇ, ಜೈನುದ್ದೀನ್ ಅಕ್ಕನವರೇ, ಇಸ್ಮಾಯಿಲ್ ಅಕ್ಕನವರೇ, ಅದೇ ರೀತಿ ನಮ್ಮ ಅಲ್ತಾಫ್ ಹಲೆಕೋಟೆ ಅವರೇ, ಮತ್ತು ನಮ್ಮ ಒಂದು ಇಲ್ಲದ ಬಹುಶಃ ಸೋಲ್ ರಜಾಕ್ ಮುಂಚೆ ಅವರಿದ್ರು ಇರೋ ಟೀಮ್ನಲ್ಲಿ. ಇವರ ಒಂದು ಟೀಮ್ ಈ ಹಲೆಕೋಟೆಯ ಭಾಳಷ್ಟು ಒಂದು 10-15 ಜನ ಹಿರಿಯರು ಬಹುಶಃ ನಮ್ಮ ದರ್ಗಾ ಸಮಿತಿ ಮತ್ತು KMK ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ಅವರೆಲ್ಲ ಶ್ರಮ ಇವತ್ತು ಒಂದು ಹಂತಕ್ಕೆ ಬಂದು ನಿಂತಿದ್ದಾರೆ ಅಂತೆಲ್ಲ ವೇದಿಕೆ ಅವರೆಲ್ಲ ಹಿರಿಯರಿದ್ದಾರೆ. ಬಹುಶಃ ನಮ್ಮ ಯುವಕರಾಗಿದ್ದಂಥ ಬಹುಶಃ ನಮ್ಮ ಇಬ್ರಾಹಿಂ ಇದ್ದಾರೆ, ಇಸಾಕ್ ಬಂದಿದ್ದಾರೆ, ನಮ್ಮ ಬಹುಶಃ ಇಬ್ರಾಹಿಂ ನಮ್ಮ ಇಮ್ತಿಯಾಜ್ ಅವರು ನಾನು ಎಲ್ಲರ ಪರವಾಗಿ ವಿಷಯ ಅಭಿನಂದಿಸ್ತೇನೆ. ಯಾಕೆಂತ ಹೇಳಿದರೆ ಹಲೆಕೋಟೆ ಯುವಕ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೇಗೆ ಅದು ಹೆಸರು ಪಡ್ಕೊಳ್ಬೇಕಂತ ಒಂದು ಮಾದರಿ ಆಗಿದ್ದರೆ, ಮಾಡೆಲ್ ಆಗಿದ್ದರೆ ಅದು ಇಮ್ತಿಯಾಜ್ ಜೈನುದ್ದೀನ್ ಒಂದು ಮಾಡೆಲ್ ಅಂತ ಹೇಳಿಕೆ ನಾನು ಇವತ್ತು ಬಯಸ್ತೇನೆ. ನಿಮ್ಮ ಯುವಕರಲ್ಲಿ ಯಾರ್ಯಾರ ನೋಡಬೇಕಂತ ಇಲ್ಲ, ಹೇಗೆ ಯಶಸ್ವಿ ಆಗ್ಬೋದು, ತಾನು ಒಳ್ಳೇದಿದ್ದರೆ, ಒಳ್ಳೆತನ ಇದ್ದರೆ, ಒಳ್ಳೆ ಬುದ್ಧಿ ಇದ್ದರೆ
ಆ ಒಂದು ಛಲ ಮತ್ತು ಬದ್ಧತೆ ಪ್ರಾಮಾಣಿಕತೆ ಇದ್ದರೆ ಇಲ್ಲಿ ಮತ್ತು ಗುರುತಿಸ್ಕೊಳ್ಳೋದಲ್ಲ, ವಿಶ್ವದ ಎಲ್ಲಿಯೂ ಕೂಡ ಗುರುತಿಸುವಂಥ ಶಕ್ತಿ ಹಳೆಕೋಟೆ ಮಕ್ಕಳಿಗೆ ಇದೆ ಅಂತೇಳಿ ಅವ್ರು ತೋರಿಸಿ ಕೊಟ್ಟಿರೋದು ನಮ್ಗೆ ಅತ್ಯಂತ ಸಂತೋಷ ಮತ್ತು ಗೌರವ ಅಂತ ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ಜೊತೆಯಲ್ಲಿ ಬಿ ಆಗಿರುವಂಥ ಈಶ್ವರ್ ಇದ್ದಾರೆ. ಅದೇ ರೀತಿ ಯಾನಪೈ ಮೊಯ್ದೀನ್ ಕುಂಜವರ ಮೊಮ್ಮಗ, ಹೈಲ್ಯಾಂಡ್ ಆಸ್ಪತ್ರೆಯ ಮಾಲೀಕರು, ತಮ್ಮ ಕೆಲಸ ಮತ್ತು ವ್ಯಾಪಾರ ಜೊತೆಯಲ್ಲಿ ಸಾಮಾಜಿಕವಾದ ಬದ್ಧತೆ ಜೊತೆಯಲ್ಲಿ ಪ್ರಯೋಜನ ಮಾಡುವ ಸನ್ಮಿತ ಡಾಕ್ಟರ್ ನಾಸೀರ್ ಅವರೇ, ನಮ್ಮ ಮತ್ತು ಅದೇ ರೀತಿ ನಮ್ಮ ಆತ್ಮೀಯರಾದಂಥ ಈ ಹಿರಿಯರ ಟೀಮಿನಲ್ಲೇ ಇದ್ದಂಥ ಬಹುಶಃ ನಮ್ಮ ಮೊಹಮ್ಮದ್ ಅಕ್ಕನವರೇ, ಅದೇ ರೀತಿ ಬಹುಶಃ ನಮ್ಮ ಕುಂಜಮೋನ್ ಅಕ್ಕನವರೇ, ನಮ್ಮ ಮೋರ್ಲಾ ರೆಹಮಾನ್ ಅವರೇ, ಮನ್ಸೂರ್ ಅವರೇ, RK ರೆಹಮಾನ್ ಅವರೇ, ಇಸ್ಮಾಯಿಲ್ ಅವರೇ, ಅದೇ ರೀತಿ ಎಲ್ಲ ನಮ್ಮ ಮಿತ್ರರೇ, ಯುವಕ ಅಂತ ನಮ್ಮ ಸಮೀರ್ ಅವರೇ, ನಮ್ಮ ರಫೀಕ್ ಅವರೇ, ಅಜೀಜ್ ಅವರೇ, ಮುಂದೆ ಎಲ್ಲ ಕಿರಿಯರೇ, ಬಹುಶಃ ಈ ಶಾಲೆಯ ಮುಖ್ಯ ಶಿಕ್ಷಕ ಮತ್ತು ನೇತೃತ್ವ ವಹಿಸಿದಂತಹ ಅವರ ಮುಖ್ಯ ಶಿಕ್ಷಕ ಮಾತ್ರ ಅಲ್ಲ, ಈಸ್ ಅನ್ ಆಲ್ರೌಂಡರ್, ಎಲ್ಲ ರೀತಿಯಿಂದಲೂ ಕೂಡ ನೋಡಿಕೊಂಡ ನಮ್ಮ KMK ಮಂಜನಾಡಿ ಮತ್ತು ಎಲ್ಲ ಅವರ ಶಿಕ್ಷಕ ಮತ್ತು ಸಿಬ್ಬಂದಿ ವರ್ಗದವರೇ, ಈ ಸಂಸ್ಥೆಗೆ ತಮ್ಮ ಸಹಕಾರ ಕೊಡುವಂಥ ಎಲ್ಲ ಹಳೆ ವಿದ್ಯಾ ಸಂಘದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳೇ, ಹಳೆ ವಿದ್ಯಾರ್ಥಿಗಳೇ, ಈ ಊರ ಸಂಘ ಸಂಸ್ಥೆಗಳ ಅಧ್ಯಕ್ಷ ಮತ್ತು ಪದಾಧಿಕಾರಿ ವರ್ಗದವರೇ, ಪ್ರೀತಿಯ ವಿದ್ಯಾರ್ಥಿಗಳೇ ಮತ್ತೆಲ್ಲ ಪೋಷಕ ವರ್ಗದವರೇ, ಅತ್ಯಂತ ಸಂತೋಷವಾಗ್ತಿದೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ. ಹಳೆಕೋಟೆಯ ವಿದ್ಯಾಸಂಸ್ಥೆಯ ಶಿಕ್ಷಣ ಕಾರ್ಯಕ್ರಮದಲ್ಲಿ ನನ್ನನ್ನು ಶಾಸಕನಾಗುವ ಮೊದಲು ಕೂಡ ಆಹ್ವಾನಿಸಿದರು, ಶಾಸಕನಾದ ನಂತರ ಕೂಡ ಆಹ್ವಾನಿಸಿದ್ದಾರೆ, ಮಂತ್ರಿ ಆದ ನಂತರ ಕೂಡ ಪ್ರತಿ ವರ್ಷ ಬಂದಿದ್ದೇನೆ, ಡೆಪ್ಯೂಟಿ ನಾಯಕನಾಗಿ ಕೂಡ ಇವತ್ತು ಬಂದಿದ್ದೇನೆ. ಈಗ ಸಭಾಧ್ಯಕ್ಷನಾಗಿ ಕೂಡ ನಿಮ್ಮತ್ತೆ ಸೇರುವಂತಹ ಒಂದು ಅವಕಾಶವನ್ನು ನನಗೆ ಅಲ್ಲಾಹ್ ತಾಲಾ ಒದಗಿಸಿಕೊಟ್ಟಿದ್ದಾನೆ. ಈ ಸಂದರ್ಭದಲ್ಲಿ ನಿಮ್ಮೆಲ್ಲ ದುವಾ ನಾನು ಕೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾನು ಬಹುಶಃ ದರ್ಗಾ ಸಮಿತಿಯ ಅಧ್ಯಕ್ಷರು, ಸರ್ವ ಸದಸ್ಯರು, ಇಂದಿನ ಎಲ್ಲ ಅಧ್ಯಕ್ಷರ ಸದಸ್ಯರನ್ನು ಮತ್ತು ಈ ಸಂಸ್ಥೆಗೆ ಸಹಕಾರ ಕೊಟ್ಟಂತ ಪ್ರತಿಯೊಂದು ಈ ಊರು ಬಹಳಷ್ಟು ಹಿರಿಯರಿದ್ದಾರೆ, ಹೇಳಿದ್ದೇನೆ ಹೆಸರೆಲ್ಲ, ಹಿರಿಯರು, ಕಿರಿಯರೆಲ್ಲರೂ ಕೂಡ ನಾನು ಇವತ್ತು ಅಭಿನಂದಿಸ್ತೇನೆ. ಈ ಪ್ರದೇಶದಲ್ಲಿ ಈ ಶಿಕ್ಷಣ ಸಂಸ್ಥೆ ಸಂಪೂರ್ಣವಾದ ಸಹಕಾರ ಕೊಡುವ ಮೂಲಕ ಇಲ್ಲಿಯ ಶಿಕ್ಷಕ ವರ್ಗದವರು ಮತ್ತು ಸಿಬ್ಬಂದಿಗಳು ಇಲ್ಲಿ ಮಕ್ಕಳನ್ನು ಸ್ವಂತ ಮಕ್ಕಳ ರೀತಿಯಲ್ಲಿ ನೋಡಿಕೊಂಡು ಅತ್ಯುತ್ತಮವಾದ ಶಿಕ್ಷಣ ಕೊಡುವ ಮೂಲಕ ಬಹುಶಃ ಈ ಪ್ರದೇಶಕ್ಕೆ ದೊಡ್ಡ ಮಟ್ಟದ ಶಕ್ತಿ ಕೇಂದ್ರವಾಗಿದ್ದು ಪರಿವರ್ತನೆ ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾವುದಾದ ಬದಲಾವಣೆಗೆ ದೊಡ್ಡ ಮಟ್ಟದ ಅಸ್ತ್ರ ಯಾವುದಂತ ಹೇಳಿದ್ರೆ ಅದು ಶಿಕ್ಷಣ ಮಾತ್ರ ಅಂತ ಹೇಳಲಿಕ್ಕೆ ನಾನು ಇವತ್ತು ಹೇಳಲಿಕ್ಕೆ ಬಯಸ್ತೇನೆ. ಶಿಕ್ಷಣ ಇಲ್ಲದೆ ಯಾವುದು ಕೂಡ ಸಾಧ್ಯವಿಲ್ಲ. ಇಡೀ ವಿಶ್ವದಲ್ಲಿ ಯಾರು ಇವತ್ತು ಯಾರನ್ನು ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಯಾರು ಶಿಕ್ಷಣ ಪಡೆದಂತ ಮತ್ತು ಸುಶಿಕ್ತವಾದ ದೇಶ ಇದೆ ಅವರು ಇವತ್ತು ಕಂಟ್ರೋಲ್ ಮಾಡುವಂತ ವಿಚಾರ ಇವತ್ತು ಆಗಿದೆ. ಆದ ಕಾರಣ ಈ ರೀತಿಯ ಶಿಕ್ಷಣ ಈ ಗ್ರಾಮೀಣ ಈ ಪ್ರದೇಶದಲ್ಲಿ ಪ್ರತಿಯೊಂದು ಮನೆಯ ಮಗ ಮತ್ತು ಮಗಳಿಗೆ ಸಿಕ್ಕಿದಾಗ ಅವರು ಅತ್ಯುತ್ತಮವಾದ ಸತ್ಪ್ರಜೆಯಾಗಿ ಮುಂದೆ ಬಂದು ಭವಿಷ್ಯದಲ್ಲಿ ಅತ್ಯಂತ ದೊಡ್ಡ ಸ್ಥಾನಕ್ಕೆ ಹೋಗುವಂತ ವ್ಯಕ್ತಿತ್ವ ರೂಪಿಸಿಕೊಳ್ಳುವುದೇ ಈ ಶಿಕ್ಷಣ ಸಂಸ್ಥೆಯ ಮುಖ್ಯ ಗುರಿಯಾಗಿದೆ. ಅದಕ್ಕಾಗಿ ನಿಮ್ಮ ಈ ಕೊಡುಗೆ ಸಮಾಜ ಮತ್ತು ದೇಶಕ್ಕೆ ಕೊಡುವಂತ ಅತ್ಯಂತ ದೊಡ್ಡ ಕೊಡುಗೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಆದಾಗ ಎಲ್ಲ ವಿದ್ಯಾರ್ಥಿ ಮತ್ತು ನಾನು ಹಿಂದೆ ಕೂಡ ಹೇಳಿದ್ದೇನೆ, ತಾವು ಅತ್ಯುತ್ತಮವಾದ ಶಿಕ್ಷಣ ಪಡೆದುಕೊಂಡು ಮುಂದೆ ತಗೊಂಡು ಹೋಗುವಂತ ವಿಚಾರ ಆಗಲಿ, ನಿಮ್ಮ ಕಷ್ಟ ಬಡತನ ಸಮಸ್ಯೆಗಳು ಇನ್ನಿತೆಲ್ಲ ವಿಚಾರಗಳು ಬಗೆಹರಿಸಬೇಕಾದ್ರೆ ನಿಮ್ಮ ಮಕ್ಕಳ ಮೇಲೆ ವಿಶ್ವಾಸ ಇಡಿ, 10-12 ವರ್ಷ ಉತ್ತಮ ಶಿಕ್ಷಣ ಕೊಡಿ, ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗಿ ನಿಮ್ಮಲ್ಲಿ ಎಲ್ಲ ಕಷ್ಟಗಳು ದೂರ ಆಗ್ತದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆ ರೀತಿಯ ಮನೋಭಾವ ಎಲ್ಲ ಹೆತ್ತವರಿಗೆ ಬರುವಂತ ವಿಚಾರ ಇವತ್ತು ಆಗ್ಬೇಕು. ಬರೀ 10th ಸ್ಟ್ಯಾಂಡರ್ಡ್ ನಿಲ್ಲಿಸುವಂಥದ್ದಲ್ಲ, ಒಂದು ಹಂತಕ್ಕೆ ಮುಟ್ಟಿಸುವಂತ ಛಲ ತೋರಿಸಬೇಕು. ಅಂತ ಹಲವಾರು ವಿದ್ಯಾರ್ಥಿಗಳು ಈ ಪ್ರದೇಶದಲ್ಲಿ ಕೂಡ ಇದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಇದಕ್ಕೆ ಸರ್ವರು ಕೂಡ ಸಹಕಾರ ಕೊಟ್ಟಿದ್ದಾರೆ, ಎಲ್ಲ ಅಭಿನಂದಿಸಿಕೊಂಡು ಶಿಕ್ಷಣ ಸಂಸ್ಥೆಯ ಕಾಳಜಿ ನಿಮ್ಮ ಮಕ್ಕಳು ಎಷ್ಟಿದೆ ಅಂತ ಹೇಳಿದ್ರೆ ಮುಖ್ಯ ಶಿಕ್ಷಕರಿಗೆ, ಶಿಕ್ಷಕ ವರ್ಗದವರಿಗೆ ನಿಮ್ಮ ಮಕ್ಕಳಿಗೆ ಬೇಕಾಗುವ ಯೂನಿಫಾರ್ಮ್ ಅದನ್ನು ಸ್ಟಿಚ್ ಮಾಡಲಿಕ್ಕೆ ಬೇಕು ವ್ಯವಸ್ಥೆ, ಬೇರೆ ಬೇರೆ ಕಡೆ ಹೋಗಿ ಅವರನ್ನು ಕೇಳಿಕೊಂಡು ಅವರ ಸಹಕಾರ ಪಡೆದುಕೊಂಡು ನಿಮ್ಮ ಮಕ್ಕಳಿಗೆ ಒದಗಿಸಿಕೊಂಡು ಇಲ್ಲಿರುವಂಥ ಶಿಕ್ಷಣ ಬಹುಶಃ ಪಡೆಯುವಂಥ ಎಲ್ಲ ಮಕ್ಕಳು ಕೂಡ ಒಂದೇ ರೀತಿಯಿಂದ ಸಮಾನತೆಯಿಂದ ನೋಡುವಂತ ಆಗಬೇಕು. ಯಾರು ಬಡವರು ಶ್ರೀಮಂತರಿಂದ ಗೊತ್ತಾಗಬಾರ್ದು, ಶಿಕ್ಷಣಕ್ಕೆ ಮಹತ್ವ ಕೊಡೋ ಕೆಲಸ ಆಗ್ಬೇಕಂದ ಉದ್ದೇಶದಿಂದ
ಎಲ್ಲ ರೀತಿಯ ಒಂದು ವಿಶೇಷವಾದ ಪ್ರಯತ್ನ, ಪ್ರಾಮಾಣಿಕವಾದ ಪ್ರಯತ್ನವನ್ನು ಮುಖ್ಯ ಶಿಕ್ಷಕ KMK ಮಂಜನಾಡಿಯವರು ಮತ್ತು ಇಂತೆಲ್ಲ ಸಮಿತಿಯವರು ಮಾಡ್ತಾ ಇರುವುದು ನಿಮ್ಮ ಈ ಪ್ರದೇಶದ ಅತ್ಯಂತ ದೊಡ್ಡ ಒಂದು ಪ್ರಯೋಜನದ ಭಾಗ್ಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಮತ್ತು ಈ ಒಂದು ಪ್ರದೇಶ ಕೂಡ ನಾನು ಈಗಲ್ಲ, ಅತ್ಯಂತ ಹಿಂದಿನ ಒಂದು 20-30 ವರ್ಷಗಳ ಹಿಂದೆ ನನಗೆ ಸತ್ಸದ ಬರುವಂತು. ನಾನಿಲ್ಲಿ ಬರುವಾಗ ಇಲ್ಲಿ ಕಾರು ಕೂಡ ಕರೆಕ್ಟಾಗಿ ಒಳಗೆ ಹೋಗ್ತಿರಲಿಲ್ಲ, ಬರೀ ಬೈಕ್ ಮತ್ತು ರಿಕ್ಷಾ ಮಾತ್ರ ಬರ್ತಾ ಇದ್ದವು. ಅದು ಕೂಡ ಫಿರೋಜನ ಮನೆ ಹತ್ರ ಅದು ಸ್ಟಾಪ್, ಮತ್ತು ಆ ಕಡೆ ಹೋಗ್ಲಿಕ್ಕಿಲ್ಲ, ಮತ್ತು ಈ ಕಡೆ ಕೂಡ ಎಲ್ಲಿಯೂ ಕೂಡ ಹೋಗ್ಲಿಕ್ಕಿಲ್ಲ, ಅಲ್ಲಿ ಮಾತ್ರ. ತದನಂತರ ಬಹುಶಃ ಫಸ್ಟ್ ನಮ್ಮ ಇಸ್ಮಾಯಿಲ್ ಅವರ ಮನೆ ಕಾಂಪೌಂಡಲ್ಲಿ ತೆಗೆದು ಆ ಕಡೆಗೆ ಜಾಗ ಬಿಟ್ಟು ಫಸ್ಟ್ ಬಹುಶಃ ಮಿನಿಮಮ್ ಸಣ್ಣ ಮಟ್ಟಿನ ಕಾರ್ ಬರುವಂಥ ವ್ಯವಸ್ಥೆ ಆಯಿತು. ಇಬ್ಬ ಮಗ ಕೆಳಗೆ ಮನೆ ಮಾಡಿದ ನಂತರ ಆ ಕಡೆಗೊಂದು ರಸ್ತೆ ಕನೆಕ್ಷನ್ ಮಾಡಬೇಕಂತೇಳಿ ಆ ರಸ್ತೆ ಕನೆಕ್ಷನ್ ಆಯಿತು. ಅಲ್ತಾಫ್ನವರು ಹಂಗೆ ಈ ಕಡೆ ಹೋಗಿ ಬಂದು ಇಲ್ಲಿ ಡೆವಲಪ್ಮೆಂಟ್ ಆಗಿಕೊಂಡು ಬರುವಂಥ ವಿಚಾರ ಆಯಿತು. ಸೊ ಇಡೀ ಈ ಪ್ರದೇಶದಲ್ಲಿ ಅದು ರಸ್ತೆಯಲ್ಲಿ ಕುಡಿಯೋ ನೀರಿಗೆ ಸಂಬಂಧ ಇರಲಿ ಮತ್ತು ಗುಡ್ಡೆಗೆ ಸಂಬಂಧಪಟ್ಟ ಹಕ್ಕುಪತ್ರ ಕೊಡುವಂಥ ವಿಚಾರ ಇರಲಿ, ಇದರಲ್ಲಿ ಕೂಡ ಸಕ್ರಿಯವಾಗಿ ನಾವು ತೊಡಗಿಕೊಂಡು ಇದರಲ್ಲಿ ಅನುಭವ ಇರುವ ಕಾರಣವೇ ನಮಗೆ ಕ್ಷೇತ್ರ ಉದ್ದಗಲೂ ಕೂಡ ಅತ್ಯುತ್ತಮವಾಗಿ ಕೆಲಸ ಮಾಡಲಿಕ್ಕೆ ನಮಗೆ ದೊಡ್ಡ ಮಟ್ಟದ ಪ್ರಯೋಜನ ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಭವಿಷ್ಯದ ದಿನಗಳಲ್ಲಿ ಇನ್ನಷ್ಟು ಇದನ್ನು ಅಭಿವೃದ್ಧಿಪಡಿಸಲಿಕ್ಕೆ ಈಗಾಗಲೇ ನಮ್ಮ ಅನುದಾನ ಬಿಡುಗಡೆ ಆಗಿದೆ. ಮುಂದಿನ ದಿನಗಳಲ್ಲಿ ಆ ಕೆಲಸ ಕಾರ್ಯಗಳನ್ನು ಪ್ರಾರಂಭ ಇವತ್ತು ಮಾಡ್ತಾರಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಆದ ಕಾರಣ ತಾವೆಲ್ಲರೂ ಕೂಡ ಆತ್ಮವಿಶ್ವಾಸದಿಂದ ಅತ್ಯುತ್ತಮವಾದ ಶಿಕ್ಷಣ ಪಡೆದುಕೊಂಡು ಮುಂದೆ ಹೋಗುವಂಥ ಅವಕಾಶ ಆಗಬೇಕಂತ ನಾನು ನಿಮ್ಮ ಕಳಕಳಿಯಿಂದ ಕೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಬಹುಶಃ ಇವತ್ತು ನಾನು ತಾವೆಲ್ಲರೂ ಕೂಡ ಪ್ರೀತಿಪೂರ್ವಕವಾಗಿ ಇವತ್ತು ಸನ್ಮಾನಿಸಿದಿರಿ, ನನ್ನನ್ನು ಸನ್ಮಾನಿಸಿದಿರಿ, ನಮ್ಮ ಇಮ್ತಿಯಾಜನ್ನು ಸನ್ಮಾನಿಸಿದಿರಿ, ನಾಸೀರನ್ನು ಸನ್ಮಾನ ಮಾಡಿ ಎಲ್ಲ ಹಿರಿಯರಿಗೆ ಸನ್ಮಾನ ಮಾಡಿದ್ದಾರೆ. ಇವತ್ತು ಈ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ನನ್ನನ್ನು ಸನ್ಮಾನ ಮಾಡಿರುವುದು, ಇಮ್ತಿಯಾಜನ್ನು ಸನ್ಮಾನ ಮಾಡಿರುವುದು, ಡಾಕ್ಟರ್ ನಾಸೀರನ್ನು ಸನ್ಮಾನ ಮಾಡಿರುವುದು, ಬೇರೆ ಹಿರಿಯರನ್ನು ಸನ್ಮಾನ ಮಾಡಿದ್ದು ಉದ್ದೇಶ ಅಂತ ಹೇಳಿದರೆ ಸನ್ಮಾನ ಮಾಡಿಕೊಂಡು ನೀವು ಸುಮ್ಮನೆ ಕೂತ್ಕೊಳ್ಬೇಕಂತಲ್ಲ. ಸನ್ಮಾನ ಮಾಡಿದ ಉದ್ದೇಶ ಅಂತ ಹೇಳಿದರೆ ಇವತ್ತು ಈ ಜಾಗದಲ್ಲಿ ನಾವಿದ್ದೇವೆ, ಮುಂದಿನ 10 ವರ್ಷಗಳಲ್ಲಿ ನಿಮ್ಮಂಥವ್ರು ಬಂದು ಈ ಜಾಗದಲ್ಲಿ ಕೂತ್ಕೊಳ್ಬೇಕೆಂಬ ಪ್ರೇರಣೆಯಾಗಿ ಬಹುಶಃ ನಿಮಗೆ ಇವತ್ತು ಆ ಒಂದು ಸನ್ಮಾನದ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ನಿಮ್ಗೆಲ್ಲರಿಗೂ ಕೂಡ ದೇವರು ಇವತ್ತು ದೊಡ್ಡ ಮಟ್ಟ ಶಕ್ತಿ ಕೊಟ್ಟಿದ್ದಾನೆ. ಆ ಆತ್ಮವಿಶ್ವಾಸ ಮತ್ತು ನೀವು ಮುಂದೆ ತೆಗೆದುಕೊಂಡು ಬಂದು 10-12 ವರ್ಷದಲ್ಲಿ ತಯಾರಾಗಿ ಇಲ್ಲಿಗೆ ಬಹುಶಃ ನೀವು ಬಂದು ನಿಂತು ಬಹುಶಃ ಎಲ್ಲರ ಪ್ರೀತಿಪೂರ್ವಕವಾದ ಗೌರವ ಸಿಕ್ಕುವ ಕೆಲಸ ಮತ್ತು ಒಂದು ಹೆಸರು, ಆ ಒಂದು ಶಕ್ತಿ ನಿಮ್ಗೆಲ್ಲರಿಗೂ ಬರಬೇಕು. ಅದು ಎಲ್ಲರ ಇಚ್ಛೆ ಮತ್ತು ಕನಸು. ಅದಕ್ಕಾಗಿ ನಮ್ಮನ್ನೆಲ್ಲರೂ ಕರೆದುಕೊಂಡು ನಿಮ್ಮ ಮುಂದೆ ಇವತ್ತು ನಿಂತಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದಾಗ ನೀವು ನಮ್ಮನ್ನು ಮಾತ್ರ ನೋಡೋದಲ್ಲ, ನಮ್ಮ ರೀತಿ ಆಗಬೇಕು, ಆ ಛಲವಂತ ಇವತ್ತು ತೊಡ್ಕೊಳ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಆದ ಕಾರಣ ತಾವು ಪ್ರೀತಿ, ಸೋದರತೆ, ತಾಳ್ಮೆ, ಸಮಾಧಾನ, ಕ್ಷಮೆ ಈ ಒಂದು 10 ಅಂಶಗಳನ್ನು ನಿಮ್ಮ ಜೀವನದಲ್ಲಿ ಮೈಗೂಡಿಸಿಕೊಂಡು ಬಂದರೆ ನಿಮ್ಮ ಯಶಸ್ಸನ್ನು ಯಾರಿಂದಲೂ ಕೂಡ ತಡೆಯಲಿಕ್ಕೆ ಸಾಧ್ಯವಿಲ್ಲ. ಬಹುಶಃ ನೀವು ನಿಮಗೆ ಎಷ್ಟು ಸಾಧ್ಯವಾಗ್ತದ ಅಷ್ಟು ಮಾನವೀಯತೆ ಮತ್ತು ಕರುಣೆಯಿಂದ ನಿಮ್ಮ ಅಂತ ನಿಮ್ಗೆ ಏನು ಸಣ್ಣ ಪುಟ್ಟ ಸಹಕಾರ ಮಾಡಲಿಕ್ಕಿದೆ, ಆ ಸಣ್ಣ ಪುಟ್ಟ ಸಹಕಾರವನ್ನು ನಿಮ್ಮ ಶಾಲಾ ಸಂದರ್ಭದಲ್ಲೇ ಮಾಡಲಿಕ್ಕೆ ತಮ್ಮ ಪ್ರಯತ್ನ ತಾವು ಪಡ್ಕೊಳ್ಬೇಕು. ನಾವು ಕೂಡ ಶಾಲಾ ಕಾಲೇಜ್ ಇದ್ದಾಗಲೇ ಇನ್ನೊಬ್ಬರಿಗೆ ಸಹಕಾರ ಮಾಡುವಂಥದ್ದು, ಸಹಾಯ ಮಾಡುವಂಥದ್ದು ನಮ್ಮದು ಯಾವ ರೀತಿ ಸಾಧ್ಯ ಇದೆಯಾ ಆ ರೀತಿ ನಮ್ಮ ವ್ಯಕ್ತಿತ್ವವನ್ನು ನಾವು ಬೆಳೆಸಿಕೊಂಡು ಬಂದವರು. ನಿಮ್ಗೆ ಯಾರ ತೊಂದರೆ ಮಾಡಿದ್ರು ಕೂಡ ಅದನ್ನು ನಕ್ಕು ಸಮಾಧಾನ ಮಾಡಿ ಅವನಿಗೆ ಇನ್ನಾದರೂ ಅಲ್ಲಾಹ್ ತಾಲ ಒಳ್ಳೆ ಬುದ್ಧಿ ಕೊಡಲಿ ಬೆನ್ನು ತಟ್ಟಿ ತಾವು ಮುಂದೆ ಹೋಗ್ತಿರಲ್ಲ, ಅದು ನಿಮ್ಮ ನಿಜವಾದ ವ್ಯಕ್ತಿತ್ವ ಆಗ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾನು ಹಿಂದೆ ಕೂಡ ನಿಮಗೆ ಹೇಳಿದ್ದೇನೆ, ಯಾರಾದರೂ ಬೈದಾಗ ಅವ್ನಿಗೆ ಹಿಂದೆ ಬೈಲಿಕ್ಕೆ ಏನು ಕಷ್ಟ ಇಲ್ಲ, ಯಾರಿಗೆ ಬೇಕಾದರೂ ಬೈಬೋದು. ಸಣ್ಣ ಮಕ್ಕಳಿಗೆ ಬೈಯಿರಿ, ಸಣ್ಣ ಮಕ್ಕಳು ಹಿಂದೆ ಬೈತಾರೆ. ಯಾರು ನಿಮಗೆ ಬೈದಾಗ ಅದನ್ನು ಭಾಳ ನೆಗಟಿಕೊಂಡು ಸ್ವೀಕಾರ ಮಾಡಿ ಇನ್ನಾದ್ರೂ ನೀವು ದೇವರು ಒಳ್ಳೆ ಬುದ್ಧಿಗಳು ಮುಂದೆ ಹೋಗ್ತಿರಲ್ಲ, ಅದು ಅಷ್ಟು ಸುಲಭದಲ್ಲಿ ಬರೋದಿಲ್ಲ, ಆ ವ್ಯಕ್ತಿತ್ವ ಅಷ್ಟು ಸುಲಭದಲ್ಲಿ ಬರೋದಿಲ್ಲ. ಆ ವ್ಯಕ್ತಿತ್ವ ನೀವು ರೂಪಿಸಿಕೊಂಡು ಬರುವಂಥ ಮನೋಭಾವ ಸಣ್ಣದಿಂದಲೇ ಇವತ್ತು ನೀವು ಪ್ರಾರಂಭ ಮಾಡಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದೇ ರೀತಿ ಬಹುಶಃ ಒಬ್ಬರಿಗೆ ನಿಮ್ಗೇನಾದರೂ ಬಹುಶಃ ತೊಂದರೆ ಮಾಡಿದರೂ ಕೂಡ ಅವನನ್ನು ಕ್ಷಮಿಸಿಕೊಂಡು ಮುಂದೆ ಹೋಗುವಂಥ ವಿಚಾರ ಹಮ್ಮಿಕೊಳ್ಳುವಂಥ ಅವಕಾಶ ತಾವು ಇವತ್ತು ಮಾಡಿ. ಇದೆಲ್ಲ ಕೂಡ ಏನು ತೊಂದರೆ ಬಂದರೂ ತಾತ್ಕಾಲಿಕವಾದ ತೊಂದರೆ, ಪರ್ಮನೆಂಟ್ ಆಗಿ ನಿಲ್ಲುವಂಥ ಯಾವುದೇ ವಿಚಾರಗಳು ಇಲ್ಲ. ಕಾಲ ಬದಲಾವಣೆ ಆಗ್ತಾ ಇರ್ತದೆ. ಆದಾಗ ನೀವು ತೊಂದರೆ ಮಾಡಿದ್ರು ಕೂಡ ನಾಳೆ ನಿಮ್ಮನ್ನು ಸರಿ ಅಂತ ಹೇಳಿಕೊಂಡು ನಿಮಗೆ ಬೆಂಬಲಿಸುವಂಥ ವ್ಯಕ್ತಿತ್ವ ರೂಪಿಸಿಕೊಳ್ಳುವ ಅವಕಾಶ ಆಗ್ಬೋದು. ಇದೆಲ್ಲ ಕ್ಷಮಿಸಿ ಮುಂದೆ ಹೋಗಿ ನಿಮ್ಮೊಂದು ಗುರಿ ಇಟ್ಟುಕೊಂಡು ಆ ಗುರಿ ಅನುಗುಣವಾಗಿ ತಮ್ಮ ಹೆಜ್ಜೆಯನ್ನು ತಾವು ಹೆಜ್ಜೆ ಹೆಜ್ಜೆ ಮುಂದಿಟ್ಟುಕೊಂಡು ಹೋಗುವಂಥ ಕೆಲಸ ತಾವು ಇವತ್ತು ಆಗಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅಂಥ ಗುರಿ ನಿಮಗೆ ಪ್ರತಿಯೊಬ್ಬರಿಗೂ ಕೂಡ ಇದು ಬರಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು.
ನಿಮ್ಮ ಜೀವನ ನೀವು ಒಂದು ಹಗ್ಗದ ಮೇಲೆ ನೀವು ನಡೆಯುತ್ತೀರಲ್ಲ, ಆ ರೀತಿಯ ಜೀವನದ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಈ ಕಡೆಯಿಂದ ಆ ಕಡೆಗೆ ನೀವು ದಡ ಮುಟ್ಟಬೇಕಾದ್ರೆ ನೀವು ಹಗ್ಗದಲ್ಲಿ ನಡ್ಕೊಂಡು ಹೋಗುವಾಗ ಕೆಳಗೆ ನಿಂತವರು ನಿಮ್ಮೆಲ್ಲ ಬೆಂಬಲಿಗರು ನಿಮ್ಗೆ ಬಹುಶಃ ತುಂಬ ಪ್ರೋತ್ಸಾಹ ಕೊಡ್ಲಿಕ್ಕೆ ಕ್ಲಾಪ್ ಹೊಡಿತಾ ಇರ್ತಾರೆ. ನಿಮಗೆ ಆಗದವರು ನಿಮ್ಮನ್ನು ಕೆಳಗೆ ಬೀಳಿಸ್ಲಿಕ್ಕೆ ಬೊಬ್ಬೆ ಆಗ್ತಾ ಇದ್ದಾರೆ. ನೀವು ಹಗ್ಗದಲ್ಲಿ ನಡೆಯುವವರು ನಿಮ್ಮ ಪರ ಕ್ಲಾಪ್ ಹೊಡೆಯೋರು ನೋಡಿದ್ರು ಕೂಡ ನೀವು ಬೀಳ್ತೀರಿ, ನಿಮ್ಮನ್ನು ಬೊಬ್ಬೆ ಹಾಕೋರು ನೋಡಿದ್ರು ಕೂಡ ನೀವು ಬೀಳ್ತೀರಿ. ಕೆಳಗಿದ್ದವರು ಬೊಬ್ಬೆ ಹಾಕ್ಲಿ ಕ್ಲಾಪ್ ಹಾಕ್ಲಿ ಏನು ಬೇಕಾ, ನೀವು ನಿಮ್ಮ ದಡ ಸೇರ್ಲಿಕ್ಕೆ ಏನು ಕೆಲಸ ಬೇಕು ಅದನ್ನು ಮಾತ್ರ ನೀವು ಮಾಡಿಕೊಂಡು ಹೋಗಿ ನಿಮ್ಮ ದಡ ಮುಟ್ಟುವಂಥ ಕೆಲಸ ಆಗುವಂಥ ಅವಕಾಶ ಆಗ್ತದೆ. ಆ ರೀತಿಯ ವ್ಯಕ್ತಿತ್ವ ನೀವೆಲ್ಲ ಮಕ್ಕಳಿಗೆ ಬರುವಂಥ ವಿಚಾರ ಒಂದೇ ಗುರಿ ಇರಬೇಕು, ನಾನು ಯಶಸ್ವಿ ಆಗಲೇಬೇಕು. ಅದಕ್ಕೆ ಸಣ್ಣ ಪುಟ್ಟ ವಿಚಾರ ಎಂತ ಬಹುಶಃ ದೊಡ್ಡ ಸಣ್ಣ ಸಣ್ಣ ವಿಚಾರಗಳೆಲ್ಲ ಬರ್ತದೆ, ಅದು ದೊಡ್ಡ ವಿಚಾರ ಅಲ್ಲ. ಅದೆಲ್ಲ ಬದಿಗಿಟ್ಟುಕೊಂಡು ಸೀದಾ ನಿಮ್ಮ ಆ ದಡಕ್ಕೆ ಮುಟ್ಟುವಂತಹ ದೊಡ್ಡ ಮಟ್ಟದ ವ್ಯಕ್ತಿತ್ವ, ಅದು ನಮ್ಮ ವ್ಯಕ್ತಿತ್ವ ಆಗ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತಿ. ಬಹುಶಃ 10-15 ವರ್ಷಗಳಲ್ಲಿ ಈ ಸ್ಥಾನದಲ್ಲಿ ಬಹಳಷ್ಟು ವಿದ್ಯೆ ನೋಡುವಂಥ ಅವಕಾಶ ನಮಗೆ ಸಿಕ್ಕಲಿ ಅಂತ ಹೇಳಿ ಅದೇ ನಮ್ಮ ಇವತ್ತು ದೊಡ್ಡ ಆಶೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಈ ಕ್ಷೇತ್ರ ಶಾಸಕನಾಗಿ ಬಹುಶಃ ಮೂಲಭೂತ ಸೌಕರ್ಯ ಜೊತೆಯಲ್ಲಿ ಪ್ರೀತಿ ವಿಶ್ವಾಸ ಸೋದರ ಸಮಾಜ ನಿರ್ಮಾಣ ಮಾಡಲಿಕ್ಕೆ ನಮ್ಮದೇ ಆದ ಜವಾಬ್ದಾರಿ ಸ್ಥಾನದಲ್ಲಿದ್ದುಕೊಂಡು ತಮ್ಮ ಕೆಲಸ ಮಾಡೋ ಸಂದರ್ಭದಲ್ಲಿ ತಮ್ಮೆಲ್ಲರ ಸಹಕಾರ ನಮಗೆ ಅತಿ ಅಗತ್ಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ನಾನು ಯಾವಾಗಲೂ ಒಂದು ಮಾತು ಹೇಳ್ತಾ ಇದ್ದೇನೆ, ಶಾಂತಿ ನನ್ನ ಕೈಗೆ ಕೊಡಿ, ಅಭಿವೃದ್ಧಿ ನಿಮ್ಮ ಕಾಲಬುಡಕ್ಕೆ ಮುಟ್ಟಿಸುವಂಥ ಕೆಲಸ ಮತ್ತು ಜವಾಬ್ದಾರಿ ನಾವು ಹಮ್ಮಿಕೊಂಡು ಹೋಗುವಂಥ ವಿಚಾರ ನಾವು ಇವತ್ತು ಮಾಡ್ತೇವೆ. ಸಮಾಜದಲ್ಲಿ ಸಣ್ಣ ಪುಟ್ಟ ವಿಚಾರ ಬರುವುದೆಲ್ಲ ಸ್ವಾಭಾವಿಕ. ಯಾವುದೇ ಒಂದು ಪ್ರದೇಶದಲ್ಲಿ, ಯಾವುದೇ ದೇಶದಲ್ಲಿ, ಯಾವುದೇ ಸಮಾಜದಲ್ಲಿ ಸಣ್ಣ ಪುಟ್ಟ ಪ್ರದೇಶ ಬಂದೇ ಬರ್ತದೆ. ಇದು ಬಂದಾಗ ನಮ್ಮ ಜವಾಬ್ದಾರಿ ಈ ಸಮಸ್ಯೆ ನಾವು ಹೇಗೆ ಬಗೆಹರಿಸಬೇಕಂತ ನೋಡೋದಲ್ಲದೆ ಈ ಸಮಸ್ಯೆಯಲ್ಲಿ ಹೇಗೆ ಸಮಸ್ಯೆ ಸೃಷ್ಟಿಸುವಂತ ನೋಡೋ ನಮ್ಮ ಕೆಲಸ ಇವತ್ತು ಆಗಬಾರ್ದು. ನಮ್ಮ ನಿಜವಾದ ವ್ಯಕ್ತಿತ್ವ ಏನಂತ ಹೇಳಿದ್ರೆ ಅದು ನಿಮ್ಮ ಮನೆಯಲ್ಲಿರಲಿ. ನಿಮ್ಮ ಮನೆಯಲ್ಲಿ ಸಮಸ್ಯೆ ಬಂದಾಗಲೂ ಅಣ್ಣ ತಮ್ಮಂದಿರ ಸಮಸ್ಯೆ ಬಂದಾಗಲೂ ಕೂಡ ಅಲ್ಲಿ ಮುಂದೆ ನಿಂತು ಅದನ್ನು ಸರಿಪಡಿಸಿಕೊಂಡು ಪ್ಯಾಚಪ್ ಮಾಡಿಕೊಂಡು ಹೇಗೆ ಒಗ್ಗಟ್ಟಿನಿಂದ ಒಂದು ಕುಟುಂಬ ಹೋಗ್ಬೇಕಂತ ನೋಡೋದು ನಮ್ಮ ಜವಾಬ್ದಾರಿ. ನಿಮ್ಮ ನೆರೆಕರಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ಆದಾಗ ಮುಂದೆ ನಿಂತು ಅವ್ರನ್ನ ಸರಿಪಡಿಸಿ ಮುಂದೆ ತಗೊಂಡು ಹೋಗೋದು ನಿಮ್ಮ ಜವಾಬ್ದಾರಿ. ಆಗ ಸಮಸ್ಯೆ ಬಂದಾಗ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಿಕ್ಕೆ ನೀವು ಪ್ರಯತ್ನ ಪಡಿ. ಸಮಸ್ಯೆಯಲ್ಲಿ ಸಮಸ್ಯೆ ಉಂಟು ಮಾಡಲಿಕ್ಕೆ ಯಾರು ಕೂಡ ಪ್ರಯತ್ನ ಪಡಬೇಡಿ. ಇದರಲ್ಲಿ ಯಾರಿಗೂ ಕೂಡ ಪ್ರಯೋಜನ ಆಗುವಂಥ ಅವಕಾಶ ಇವತ್ತು ಆಗುವುದು ಬೇಡ. ಅದಕ್ಕೆ ನಿಮ್ಮದ ಮನೋಭಾವವನ್ನು ಹಮ್ಮಿಕೊಳ್ಬೇಕು. ಯಾರು ಯಶಸ್ವಿ ಆದರೂ ಕೂಡ ಅವನನ್ನು ಮೆಚ್ಚುವಂತಹ ಮತ್ತು ಅವನಿಗೆ ಸಹಕರಿಸುವಂಥ ಮನೋಭಾವ ಪ್ರತಿಯೊಂದು ವಿದ್ಯಾರ್ಥಿ ಬರುವಂಥ ಅವಕಾಶ ಆಗ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ನಿಮ್ಗೆಲ್ಲ ಪ್ರೀತಿಪೂರ್ವಕ ಅಭಿನಂದನೆ ಶುಭಾಶಯ ನಾನು ಇವತ್ತು ಸಲ್ಲಿಸಿಕೊಂಡು, ಮುಖ್ಯ ಶಿಕ್ಷಕರು ಬಹುಶಃ ಇವತ್ತು ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ ಬಹುಶಃ ಇವತ್ತು ಅವರ ಮನವಿನಂತೂ ಕೊಟ್ಟಿದ್ದಾರೆ. ಖಂಡಿತವಾಗಿ ಹಂತ ಹಂತವಾಗಿ ಯಾವುದೆಲ್ಲ ಸಾಧ್ಯ ಇದೆಯಾ ಆ ಕೆಲಸವನ್ನು ಬಹುಶಃ ನಾವು ಖಂಡಿತವಾಗಿ ಮಾಡೋದು ಅವಕಾಶ ಖಂಡಿತವಾಗಿ ಮಾಡ್ತೇವೆ. ಉಲ್ಲಾಲದ ಚಿತ್ರ ಬದಲಾವಣೆ ಮಾಡಲಿಕ್ಕೆ ನನ್ನ ದೊಡ್ಡ ಮಟ್ಟದ ಪ್ರಯತ್ನ ನಡೀತಾ ಇದೆ, ಪ್ರಾರಂಭ ಆಗಿದೆ. ಹೇಗಾಗ್ತದೆ ನೋಡುವ. ನಿಮ್ಮೆಲ್ಲರ ದುವಾ ಆಶೀರ್ವಾದ ಇರುವಂಥ ಅವಕಾಶ ಆಗಲಿ. ಏನಾದರೂ ನಾವು ಎನಿಸಿದ ರೀತಿಯೆಲ್ಲ ಕೆಲಸಗಳಾಗಿದ್ರೆ ನೀವು ಮಕ್ಕಳು ದೊಡ್ಡವರಾದಾಗ ನಿಮ್ಮ ಉಲ್ಲಾಲ ದೊಡ್ಡ ಮಟ್ಟದ ಆ ಚಿನ್ನದ ಗಣ್ಯಾಗಿ ಪರಿವರ್ತನೆ ಆಗಿ ಬಹುಶಃ ನೀವು ಇಲ್ಲೇ ಬಹುಶಃ ಎಲ್ಲೇ ಪ್ರಾರಂಭ ಮಾಡಿದ ಅವಕಾಶ ಕೂಡ ನಿಮಗೆ ಆಗ್ತದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಅದಕ್ಕಾಗಿ ನಿಮ್ಮ ಸಲಹೆ ಸೂಚನೆ ಮಾರ್ಗದರ್ಶನ ಇರುವಂಥ ಅವಕಾಶ ಆಗಲಿ. ಈಗ ನನ್ನನ್ನು ಶಾಸಕನಾಗಿ ಮಾತ್ರ ಅಲ್ಲ, ಬಹುಶಃ ಮೊನ್ನೆ ಒಂದು ಚುನಾವಣೆಯಲ್ಲಿ ತಾವೆಲ್ಲರೂ ಕೂಡ ಈ ಹಳೆಕೋಟೆ ಮತ್ತು ಮಿಗ್ಲತ್ನ ಸುತ್ತಮುತ್ತಲ ಪ್ರದೇಶದ ಎಲ್ಲರೂ ಕೂಡ ಬಹುಶಃ ನಿಮ್ಮ ಮಾರ್ಗದ ಹುಲ್ಯ, ಹಲೇಕಲ, ಹಳೆಕೋಟೆ, ಇಲ್ಲಿ ಅಕ್ಕರೆಕೆರೆ, ಬಹುಶಃ ಇನ್ನು ನಮ್ಮ ಈ ಎಲ್ಲ ಪ್ರದೇಶದ ಕೂಡ ಸಂಪೂರ್ಣವಾಗಿ ಬೆಂಬಲಿಸಿ ಅತ್ಯಧಿಕ ಬಹುಮತದಿಂದ ನನಗೆ ಇಲ್ಲಿ ಬಹುಶಃ ಮತ ಕೊಟ್ಟು ಗೆಲ್ಲಿಸುವಂಥ ಕೆಲಸ ಮಾಡಿದಿರಿ. ಅದಕ್ಕಾಗಿ ನಾನು ಯಾವಾಗಲೂ ನಾನು ನಿಮ್ಮ ಚದುರುಣಿಯಾಗಿ ಇರ್ತೇನಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನೀವು ಶಾಸಕನಾಗಿ ಮಾತ್ರ ಅಲ್ಲ, ಸಚಿವ ಸಂಪುಟದ ಸದಸ್ಯನಾಗಿ ಕೂಡ ಮಾತ್ರ ಅಲ್ಲ, ಈ ಸಭಾಧ್ಯಕ್ಷ ಸ್ಥಾನದಲ್ಲಿ ಕೂತ್ಕೊಳ್ಳುವಂಥ ಒಂದು ಕೆಲಸ ಕೂಡ ತಾವಿವತ್ತು ಮಾಡಿದ್ದೀರಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಆದ ಕಾರಣ ಬಹುಶಃ ಯಾವುದೊಂದು ಬಂದರೂ ಕೂಡ ಅದನ್ನು ಸಕಾರಾತ್ಮಕ ಸ್ವೀಕರಿಸಿ ಮುಂದೆ ತಗೊಂಡು ಹೋಗೋದು ವಿಚಾರ ಆಗಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಸಭಾಧ್ಯಕ್ಷ ಸ್ಥಾನ ಇವತ್ತು ಪ್ರಜಾಪ್ರಭುತ್ವಕ್ಕೆ ಅನುಗುಣವಾಗಿ ಸಂಸದೀಯ ವ್ಯವಸ್ಥೆಯಲ್ಲಿ ಇವತ್ತು ನಿಯಮಕ್ಕೆ ಅನುಗುಣವಾಗಿ ನಡೆಸಲ್ಪಡುವಂಥ ಒಂದು ಸ್ಥಾನವಾಗಿದೆ. ಈ ಸ್ಥಾನದಲ್ಲಿ ಕೂತ್ಕೊಂಡು ಇದರ ಗೌರವ ಉಳಿಸುವ ಮೂಲಕ ಈ ಕ್ಷೇತ್ರಕ್ಕೆ ಗೌರವ ತರುವಂಥ ಕೆಲಸಕ್ಕೆ ನಿಮ್ಮೆಲ್ಲರ ಸಹಕಾರ ಮಾರ್ಗದರ್ಶನ ದುವಾ ಸಹಕಾರ ಇರುವಂಥ ಅವಕಾಶ ಇವತ್ತು ಆಗಲಿ ಅಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು
ಇಚ್ಛಿಸುವಂಥದ್ದು. ಆದ ಕಾರಣ ಉತ್ತಮವಾದ ಕೆಲಸವನ್ನು ನಾವು ಉತ್ತಮ ಮನಸ್ಸಿಂದ ಮುಂದೆ ಹೋದರೆ ಎಲ್ಲವೂ ಕೂಡ ಯಶಸ್ವಿ ಆಗ್ತದೆಂಬ ವಿಶ್ವಾಸ ನನಗೆ ಖಂಡಿತವಾಗಿ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಹಾಗಾಗಿ ತಾವೆಲ್ಲರೂ ನಮ್ಮ ಪ್ರೀತಿಪೂರ್ವಕ ಗೌರವ ಕೊಟ್ಟು ನನ್ನ ಜವಾಬ್ದಾರಿ ಸ್ಥಾನದಲ್ಲಿ ತಾವು ಇವತ್ತು ಕೂತ್ಕೊಳಿಸಿದ್ರಿ. ಈ ಗೌರವ ಉಳಿಸುವಂಥ ಜವಾಬ್ದಾರಿ ನಿಮ್ಮೆಲ್ಲರ ವಿಶೇಷವಾದ ಸಹಕಾರ ನಾನು ಇವತ್ತು ಕೇಳಿಕೊಂಡು ಬಹುಶಃ ಇವತ್ತು ಅಧ್ಯಕ್ಷರು ಮತ್ತು ಕೆ ಮಂಜನವರು ಹೇಳಿದರು, ಬಹುಶಃ ಇಷ್ಟು ಮಾತ್ರ ಅಲ್ಲ, ಮುಂದೆ ಬಹುಶಃ ಮುಖ್ಯಮಂತ್ರಿ ಆಗಬೇಕು. ಬಹುಶಃ ಇವತ್ತು ಅದೊಂದು ಎಲ್ಲ ಕಡೆ ಕೇಳುವಂಥ ವಿಚಾರ ಇವತ್ತು ಆಗಿದೆ. ಅದಕ್ಕೆ ನಾನು ಹೇಳಿದೆ, ಉಳ್ಳಾಲ ಕ್ಷೇತ್ರದವರು ಇನ್ನು 4 ಸಲ ಗೆಲ್ಲಿಸಿದರೆ ಅದು ಕೂಡ ಆಗಲಿಕ್ಕೆ ದೂರ ಇಲ್ಲ ಅಂತ ಹೇಳಲಿಕ್ಕೆ ನಾನು ಇವತ್ತು ವಿಚಾರ, ಬಹುಶಃ ಆ ವಿಚಾರ ಈಗ ಇನ್ನೂ ಕೂಡ 15-20 ವರ್ಷ ಇದೆ. ಅದಕ್ಕಾಗಿ ಬಹುಶಃ ಒಂದು 3-4 ಸಲ ಗೆಲ್ಲಿಸುವಂಥ ವಿಚಾರ ಮಾತ್ರ ಇವತ್ತು ಇರುವಂಥದ್ದು. ಅದೆಲ್ಲವೂ ಕೂಡ ನಮ್ಮ ಹಣೆ ಬರ ಎಲ್ಲಿಗೆ ತೆಕ್ಕೊಂಡೋಗಿ ಯಾರಿಗೆ ಕೂಡ ಹೇಳಲಿಕ್ಕೆ ಇವತ್ತು ಸಾಧ್ಯ ಇಲ್ಲ. ನಮಗೆ ಅಧಿಕಾರ ಇರಲಿ ಅಧಿಕಾರ ಇಲ್ಲದಿರಲಿ, ನಾನು ಶಾಸಕನಾಗಿದ್ದಲ್ಲಿ ಕೂಡ ಇದೇ ರೀತಿಯಲ್ಲಿಗೆ ಬರ್ತಿದ್ದೆ, ಶಾಸಕನ ಮೊದಲು ಕೂಡ ಇದೇ ರೀತಿ ಇದ್ದೆ, ಮಂತ್ರಿಗಳು ಕೂಡ ಇದೇ ರೀತಿ ಬಂದವನು, ಸಭಾಧ್ಯಕ್ಷನಾಗಿ ಇದೇ ರೀತಿ ಬರುವುದು, ಇನ್ನು ಎಷ್ಟೇ ದೊಡ್ಡ ಸ್ಥಾನಕ್ಕೆ ಹೋದರೂ ಕೂಡ ಇದೇ ರೀತಿ, ಹೋಗದಿದ್ದರೂ ಕೂಡ ಇದೇ ರೀತಿ ಬಂದು ಹೋಗುವಂಥ ವ್ಯವಸ್ಥೆ ಇವತ್ತು ಆಗುವಂಥದ್ದು. ಆದ ಕಾರಣ ವಿಶೇಷ ನಮ್ಮ ಮನುಷ್ಯ ಸಂಬಂಧ ನಿಮ್ದು ಅತಿ ಮುಖ್ಯವಾದಂಥ ವಿಚಾರ ಅಂತ ನಾನು ಇವತ್ತು ಹೇಳಿಕೊಳ್ಳುತ್ತಾ ನಿಮ್ಗೆಲ್ಲರಿಗೂ ನನ್ನ ಪ್ರೀತಿಯ ವಿಶೇಷವಾದ ಎತ್ತವರಿನ ಶುಭಾಶಯ ಸಲ್ಲಿಸಿಕೊಂಡು ಎಲ್ಲ ವಿದ್ಯಾರ್ಥಿಗಳನ್ನು ಶುಭಾಶಯ ಸಲ್ಲಿಸಿ ನಮ್ಮ ಕಬ್ಜಲ್ಲಿ ಭಾಗವಹಿಸಂತ ಬುಲ್ಬುಲಲ್ಲಿ ಭಾಗವಹಿಸೋದೆಲ್ಲ ನಮ್ಮ ಸೋದರ ಮಿತ್ರರಿಗೆ ವಿಶೇಷವಾದ ಅಭಿನಂದನೆ ಶುಭಾಶಯ ನಾನು ಸಲ್ಲಿಸಿ ಇದರ ಟೀಚರನ್ನು ಕೂಡ ನಾನು ವಿಶೇಷವಾಗಿ ನಾನು ಅಭಿನಂದಿಸ್ತೇನೆ. ನಿಮ್ಮಷ್ಟು ದೊಡ್ಡವರಾದಾಗ ನಾನು ಕೂಡ ಸ್ಕೌಟ್ಸ್ ಮತ್ತು ಕಬ್ಜನಲ್ಲಿ ಸಕ್ರಿಯವಾಗಿ ನಾನು ಕೂಡ ನಿಮ್ಮ ರೀತಿಯೇ ಈ ರೀತಿಯ ಕಾರ್ಯಕ್ರಮ ಭಾಗವಹಿಸಿ ಬೇರೆ ಬೇರೆ ಬ್ಯಾಜಲ್ಲಿ ತೆಗೆದು ಇಲ್ಲಿ ಬಂದು ನಿಂತಿದ್ದೇನೆ. ಆದ ಕಾರಣ ನಿಮಗೆಲ್ಲರಿಗೂ ಉತ್ತಮವಾದ ಭವಿಷ್ಯದೆ. ಅದಕ್ಕಾಗಿ ಒಂದು ಶಿಕ್ಷಕ ವರ್ಗ ಪ್ರಾರಂಭ ಮಾಡಿದವರಿಗೂ ಕೂಡ ನನ್ನ ವಿಶೇಷವಾದ ಅಭಿನಂದನೆ ಶುಭಾಶಯ ಸಲ್ಲಿಸಿಕೊಂಡು ನಿಮ್ಮೆಲ್ಲರ ಆಶೀರ್ವಾದ ನಾನು ಇವತ್ತು ಕೇಳಿಕೊಳ್ಳುತ್ತಾ ನನ್ನ ಮಾತು ಮುಗಿಸ್ತೇನೆ. ಅಸ್ಲಾಂ ವಲೈಕುಂ ರಹಮತುಲ್ಲಾಹಿ ಬರ್ಕತ್. ಇನ್ನಿತರ ನನ್ನ ಸೋದರರಿಗೆ ನಮಸ್ಕಾರಗಳು. ನಮ್ಮ ಕರೆಗೆ ಓಗೊಟ್ಟು ಆಗಮಿಸಿದ ತನ್ನ ಎಲ್ಲ ಅತ್ಯಮೂಲ್ಯವಾದ ಕಾರ್ಯವನ್ನು ಬದಿಗೊತ್ತಿ ದ ಗ್ರೇಟ್ ಸನ್ ಆಫ್ ಇಂಡಿಯಾ ಎಂಬ ಬಿರುದನ್ನು ಪಡೆದ UT ಖಾದರ್ ಅವರಿಗೆ ನಮ್ಮ ಶಾಲೆಯ ಪರವಾಗಿ ಹಾಗೂ ಮುಖ್ಯೋಪಾಧ್ಯಾಯರ ಪರವಾಗಿ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ವಿದ್ಯಾರ್ಥಿಗಳಿಗೆ ಸಮವಸ್ತ್ರವನ್ನು ಕೊಡುವಲ್ಲಿ ಸಹಕರಿಸಿದಂತಹ ಡಾಕ್ಟರ್ CP ಅಬ್ದುಲ್ ಯಾಶೀರ್ ಹೈಲ್ಯಾಂಡ್ ಹಾಸ್ಪಿಟಲ್ ಇವರಿಗೆ ನಮ್ಮ ಶಾಲೆಯ ಪರವಾಗಿ ಹಾಗೂ ಮುಖ್ಯೋಪಾಧ್ಯಾಯರ ಪರವಾಗಿ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟಿನ ಅಧ್ಯಕ್ಷರಾಗಿರುವ ಹಾಜಿ ಅಬ್ದುಲ್ ಹನೀಫ್ ಇವರಿಗೂ ನಮ್ಮ ಶಾಲೆಯ ಪರವಾಗಿ ಹಾಗೂ ಮುಖ್ಯೋಪಾಧ್ಯಾಯರ ಪರವಾಗಿ ತುಂಬು ಹೃದಯದ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ಶಾಲಾ ಅಭಿವೃದ್ಧಿ ಸಮಿತಿಯ ಸದಸ್ಯರೆಲ್ಲರಿಗೂ ಹಾಗೂ ಇಸಾಕ್ ಕಲ್ಲಾಫ್ ಖಾದರ್ ಕೋಟೆಪುರ ಇವರಿಗೂ ನಮ್ಮ ಶಾಲೆಯ ಪರವಾಗಿ ಹಾಗೂ ಮುಖ್ಯೋಪಾಧ್ಯಾಯರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು ಸಮರ್ಪಿಸುತ್ತಿದ್ದೇನೆ. ಕ್ಷೇತ್ರ ಶಿಕ್ಷಣಾಧಿಕಾರಿ UH ಈಶ್ವರ್ ಹಾಗೂ CRP ಮೋಹನ್ ಸರ್ ಅವರು ಬೆಳಿಗ್ಗೆಯಿಂದ ಈಗಿನವರೆಗೆ ನಮ್ಮ ಕಾರ್ಯಕ್ರಮದಲ್ಲಿ ಸಹಕರಿಸದಿರುವುದಕ್ಕೆ ಅವರಿಗೆ ನಮ್ಮ ಶಾಲೆಯ ಪರವಾಗಿ ಹಾಗೂ ಮುಖ್ಯೋಪಾಧ್ಯಾಯರ ಪರವಾಗಿ ಎಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಪತ್ರಿಕೆ ಮಾಧ್ಯಮದವರಿಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಶ್ರಮಿಸಿದ ಎಲ್ಲರಿಗೂ ಶಾಲೆಯ ಪರವಾಗಿ ಹಾಗೂ ಮುಖ್ಯೋಪಾಧ್ಯಾಯರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ.